हरि ओम श्री गुरुभ्यो नमः। श्री गुरुगणाधिपतये नमः। श्री सरस्वती गजाननं भूतगणादिसेवितं कपित्तजम्बूफलसारभक्षितो उमासुतं शोकविनाशकं नमामि विघ्नेश्वरपादं। शान्ताकारं भुजगशयनं पद्मनाभं सुरेशो विश्वाधारं गगनसदृशो मेघवर्णं शुभम् लक्ष्मीकान्तं कमलनयनं योगिर्विद्यानगम्यं वन्दे विष्णुं भवभयहरो सर्वलोकैकनाथं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। योगी नारायणी नमो। नमस्ते शारदा देवी काश्मीरपुरवासिनी त्वामहं प्रार्थये नित्यं विद्यादानं च देहि मे विद्यादानं देहि मे कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमस्ते नमः। नमस्तेऽस्तु महामहिम श्रीपीठे सुरपूजिते शङ्खचक्रगदाहस्ते श्री महालक्ष्मी वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। कृष्णं वन्दे जगद्गुरुं। लक्ष्मी रमण गोविंदा गोविंद। हर नमः पार्वतीपते वल्लभ हर हर महादेव। रघुरामचंद्र की जय। गजवदना बेटो गौरी तनय गजवदना बेटो गौरी तनय गजवदना बेटो गौरी तनय त्रिजग वंदितने सुजनर पोरे बने त्रिजग वंदितने सुजनर पोरे बने गजवदना बेटो गौरी तनय गजवदना बेटो गौरी तनय। पाशांकुशधर परम पवित्र पाशांकुशधर परम पवित्र मूषक वाहन मुनिजन प्रेम पाशांकुशधर परम पवित्र मूषक वाहन मुनिजन प्रेम गजवदना गौरी तनय त्रिजग वंदित
ಸಾಧು ವಂದಿತನೆ ಆದರದಿಂದಲೇ. ಮೋದದಿ ನಿರ್ಣಯ ಪಾದವನಂಬಿದ ಸಾಧು ವಂದಿತನೆ ಆದರದಿಂದಲೇ. ಸಾಧು ವಂದಿತನೆ ಆದರದಿಂದಲೇ. ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ವಿಠಲ ವಿಠಲ ವಿಠಲ. ಸರಸಿ ಜನಾಭ ಶ್ರೀ ಪುರಂದರ ವಿಠಲನ. ಸರಸಿ ಜನಾಭ ಶ್ರೀ ಪುರಂದರ ವಿಠಲನ. ನಿರುತನೆ ನೆಯುವಂತೆ ದಯ ಮಾಡೋ. ನಿರುತನೆ ನೆಯುವಂತೆ ದಯ ಮಾಡೋ. ದಯವದನ ಗೌರೀತನ. ತ್ರಿಜಗ ವಂದಿತನೆ ಸುಜನರ ಪೊರಬನ. ಜಗ ವಂದಿತನೆ ಸುಜನರ ಪೊರಬನ. ಗಜವದನ ಗೌರೀತನಯ ಗಜವದನ. ಗೌರೀತನಯ ಗಜವದನ. ಗೌರೀತನಯ. ಲಕ್ಷ್ಮೀ ರಮಣ ಗೋವಿಂದ. ಕೀರ್ತನಾರಂಭ ಕಾಲದಲ್ಲಿ ಸರ್ವ ವಿಘ್ನ ನಿವಾರಕನಾಗಿರತಕ್ಕಂಥ ವಿಘ್ನೇಶ್ವರನ್ನು ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ನಾವು ಕಥಾಭಾಗವನ್ನು ಆರಂಭಿಸಬೇಕು. ಧಾರ್ಮಿಕವಾಗಲಿ ಸಾಂಸ್ಕೃತಿಕವಾಗಲಿ ನಮ್ಮ ಭಕ್ತಿ ಪರಂಪರೆಯಲ್ಲಿ ಬಂದಿರತಕ್ಕಂಥ ಆರಾಧನಾ ಮಹತ್ವ ಮೊದಲ ಒಂದೇ ದೇವರಾಗಿ ವಿಘ್ನೇಶ್ವರ. ಈ ಉತ್ಸವ ನಡೆಯುವುದು ಈ ಶಕ್ತಿ ಸಪ್ತಾಹ ಬಹಳ ಇತಿಹಾಸ ಪ್ರಸಿದ್ಧವಾಗಿರತಕ್ಕಂಥ ಶರವು ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದವರು, ಇದಕ್ಕೆ ಪ್ರೋತ್ಸಾಹ ಮಾಡಿದವರು, ಕಲಾಭಿಮಾನಿಗಳಿಗೆ, ಕೂತವರಿಗೆ, ನಿಂತವರಿಗೆ ಎಲ್ಲರಿಗೂ ಕೂಡ ಆ ವಿಘ್ನೇಶನ ಸಂಪೂರ್ಣ ಅನುಗ್ರಹವಾಗಿ ಸಕಲ ವಿಘ್ನಗಳು ಅವರದ್ದು ಪಾರಾಗಲಿ ಎಂಬ ಪ್ರಾರ್ಥನೆ ಇದರಲ್ಲಿದೆ. ಹಾಗಾಗಿ ದೇವರನ್ನು ಆರಾಧಿಸುವ ಮತ್ತು ಭಕ್ತಿ ಮಾಡುವಂಥ ಒಂದು ಪ್ರಸನ್ನ ಸ್ಥಳದಲ್ಲಿ ಇದು ಆಗ್ತಾ ಇದೆ. ವಾತಾವರಣ ಇಲ್ಲಿ ಬಂದರೆ ಎಲ್ಲರೂ ಕೂಡ ಒಳಗಡೆ ನಿಶ್ಶಬ್ದರಾಗಿ ಹೋಗಿ ಭಕ್ತಿಯಿಂದ ನಮಸ್ಕರಿಸಿ ದೇವರಿಗೆ ಪ್ರಸಾದವನ್ನು ಸ್ವೀಕರಿಸಿ ಹೋಗುವಂಥ ಒಂದು ತಾಣ. ಒಮ್ಮೆ ಚಿತ್ತ ಸಂತೋಷ ಆಗ್ತದೆ ಎಲ್ಲರಿಗೂ ಕೂಡ. ನಗರ ಮಧ್ಯದಲ್ಲಿ ಬೇಕಾದಂಥ ಜಂಜಾಟಗಳಲ್ಲಿದ್ದವರು ಕೂಡ ಒಂದು ವಾಹನವನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿ ಇಲ್ಲಿ ಬಂದು ಸುತ್ತುವರಿದು ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಹಾಗಾಗಿ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳಿದರೆ ಹಾಗೆ ಮನಸ್ಸನ್ನು ಪ್ರಸನ್ನಗೊಳಿಸುವ, ಚಿತ್ತ ಶಾಂತಿಗೊಳಿಸುವಂಥ ಜಾಗ ಅಷ್ಟೇ ಅಲ್ವಾ. ಧರ್ಮದ ಒಂದು ಜಾಗೃತಿಗಾಗಿ, ಸಚ್ಚಾರಿತ್ರ್ಯದ ಒಂದು ಜಾಗೃತಿಗಾಗಿರತಕ್ಕಂಥ ಒಂದು ಸ್ಥಳ. ಹಿರಿ ಪರಂಪರೆಯಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಇತಿಹಾಸಗಳು ಇದ್ದರೂ ಕೂಡ ನಾವು ಸಾಗರದಲ್ಲಿ ಹೋಗುವಂಥ ನಾವೆಗಳಿಗೆ ದೀಪಸ್ತಂಭಗಳು ಹೇಗೆ ದಿಕ್ಸೂಚಿಯಾಗಿ ಇರುತ್ತದೋ ದಡದಲ್ಲಿ, ದಡಕ್ಕೆ ಬರಲಿಕ್ಕೆ ಇಲ್ಲದ್ರೆ ಆಗುವುದಿಲ್ಲ. ಅದೇ ರೀತಿ ಧರ್ಮ ಜಾಗೃತಿಗೋಸ್ಕರವಾಗಿ ಬಹಳ ಉತ್ತಮ ರೀತಿಯಲ್ಲಿ ನಿನ್ನ ಕರ್ಮವನ್ನು ಮಾಡುವುದರ ಮೂಲಕವಾಗಿ ದೇವರ ಸಮೀಪವನ್ನು ನೀನು ಕಾಣಬೇಕು. ಇನ್ನೊಬ್ಬರಿಗೆ ಪರೋಪಕಾರ ಮಾಡುವುದರ ಮೂಲಕ ತ್ಯಾಗ ಜೀವನವನ್ನು, ಸೇವಾ ಜೀವನವನ್ನು ನಡೆಸಬೇಕು ನೀನು. ಆ ಮೂಲಕ ನಿನ್ನ ಜೀವನವನ್ನು ಉಜ್ಜೀವನಗೊಳಿಸಬೇಕು ಅಂಥೇಳಿ ಈ ದೇವಸ್ಥಾನಗಳು, ದೇವಮಂದಿರಗಳು, ಭಜನಾ ಮಂದಿರಗಳು ಇಂಥದ್ದೆಲ್ಲ ಎದ್ದು ನಿಂತಿದೆ. ಅಲ್ಲಿ ಬಂದಾಗ ನಮ್ಮ ಎಲ್ಲ ಮನಸ್ಸಿನ ಜಂಜಾಟಗಳನ್ನು ಮರೆತು ಒಂದು ರೀತಿಯಲ್ಲಿ 10 ಮಂದಿ 100 ಮಂದಿ ಸೇರಿದ ಸ್ಥಳವಾಗಿದ್ದುಕೊಂಡು ಸಂಘಟಿತರಾಗಿ ಅಲ್ಲಿ ಉತ್ತಮವಾದಂಥ ಚಿಂತನೆಗಳನ್ನು ಮಾಡಲಿಕ್ಕಾಗಿ ಸ್ಥಳ ನಿರ್ಮಾಣ ಮಾಡಿದ ನಮ್ಮ ಹಿರಿಯರು ಬಹಳ ಬುದ್ಧಿವಂತರು ನೋಡಿ. ಅಲ್ಲಿ ಚಿತ್ತ ಶಾಂತಿಯ ಮೂಲಕವಾಗಿ ನಡೆದಂಥ ಈ ಸಂಘಟಿತ ಕಾರ್ಯಕ್ರಮಗಳಿಂದ ಅನೇಕ ಕಾರ್ಯಕ್ರಮಗಳು ಸಾಧನೆ ಆಗ್ತದೆ, ಕಾರ್ಯಸಾಧನೆಗಳಾಗ್ತದೆ. ಅದು ಜನರಿಗೆ ಪ್ರಯೋಜನ ಆಗ್ತದೆ. ಇದು ಭಗವಂತನ ಅನುಗ್ರಹ.
ಅಂತೇಳಿ ನಾವು ಎಣಿಸುವಂಥದ್ದಾಗಿದೆ. ಹಾಗಾಗಿ ಇಂಥ ಪ್ರಸನ್ನ ಕಾಲದಲ್ಲಿ ವಿಶೇಷವಾಗಿರತಕ್ಕಂಥ ಈ ಒಂದು ಸ್ಥಳದಲ್ಲಿ ಪ್ರತಿದಿನವೂ ದೇವನ್ನಾಮ ಸ್ಮರಣೆ ನಡೆದಾಗ ಅದೆಷ್ಟು ಪವಿತ್ರ ಆಗ್ತದೆ. ಒಂದು ಕೇಳುಗರಿಗೆ, ಮಾಡುವವರಿಗೆ, ಆಚೀಚೆ ಹೋಗುವವರಿಗೆ ಹೀಗೆ ಒಂದು ಸುತ್ತು ಬಂದು ಪುರುಸೋದಿಲ್ಲದಿದ್ದರೂ ಪರವಾಗಿಲ್ಲ, ಒಂದು 3 ಸುತ್ತು ಬರುವಾಗ ಇದು ಕೇಳ್ತಾ ಇರ್ತದಲ್ಲ, ಅಷ್ಟು ಪುಣ್ಯ ಸಾಕು ಅವರಿಗೆ. ನಮಗೆ ಹರಿಕತೆ ಮಾಡುವವರಿಗೆ ಯಾವಾಗಲೂ ಅಷ್ಟೇ, ಇಂಥ ಒಂದು ವಾತಾವರಣ ಸಿಕ್ಕಿದಾಗ ಜನ ಸ್ವಲ್ಪ ಜಾಸ್ತಿ ಆದಾಗ ಅವರು ಒಂದು 2.5 ಗಂಟೆ ಕೊರೀಲಿಕ್ಕೆ ಆಗ್ತದೆ, ಆಗೋದಿಲ್ಲ ಅಂತೇಳಿಲ್ಲ. ಆದರೆ ಇವತ್ತು ಯಾರಿಗೂ ಕೂಡ ಪೇಷನ್ಸ್ ಇಲ್ಲ, ನೋಡುವವರಿಗೆ, ಕೇಳುವವರಿಗೆ, ಮಾಡುವವರಿಗೂ ಇಲ್ಲ. ನಿಮಗೂ ಬೇರೆ ಪ್ರೋಗ್ರಾಮ್ ಉಂಟು ಇವತ್ತು ಹಾಗೆ ನಮಗೂ ಕೂಡ ಹಾಗೆ ಇನ್ನೊಂದು ಕಡೆ ಹೋಗಲಿಕ್ಕಿದೆ. ಹಾಗೆ ಎಲ್ಲರಿಗೂ ಕೂಡ ಅಷ್ಟೇ. ಅದಕ್ಕೆ ಬೇಕಾಗಿ ಅತಿ ಚಿಕ್ಕದಾದಂಥ ಅವಧಿಯನ್ನು ಇವತ್ತು ಮಾಡಿಕೊಂಡಿದ್ದಾರೆ ಎಲ್ಲರೂ. ಯಾವುದೇ ಆಗಲಿ, ನಮ್ಮ ಕಥೆ ಆಗಲಿ, ಕವನ ಆಗಲಿ, ನೃತ್ಯ ಆಗಲಿ, ಭಾಷಣ ಆಗಲಿ ಅಥವಾ ಹರಿಕತೆ ಆಗಲಿ, ಎಷ್ಟು ಚಿಕ್ಕದುಂಟು ನಿಮ್ಮ ಹಾಡು ಅಷ್ಟು ಸ್ವಾರಸ್ಯ. ಅದು ಚಿಕ್ಕದಾಗಿರಬೇಕು, ಆವಾಗ ಮಾತ್ರ ಸ್ವಾರಸ್ಯ. ಕಥೆಯೂ ಕೂಡ ಹಾಗೆ, ಈ ಕಾರ್ಡ್ ಕಥೆಗಳಂತ ಒಂದು ಸ್ಪರ್ಧೆಗಳು ಬಂತಲ್ಲ, ಹಾಗೆ ಮೊನ್ನೆ ಇತ್ತೀಚೆಗೆ ಒಂದು ಚಿಕ್ಕ ಕಥೆಗಳು ಅಂತ ಸ್ಪರ್ಧೆ ಆಯ್ತಂತೆ. ಅದು ಕಥೆ ಕಾರ್ಡಿನಲ್ಲೆಲ್ಲ, ವಿಶೇಷವಾಗಿ ಅವನು ಎದ್ದು ನಿಂತು ಹೇಳುವಂಥದ್ದು ಸ್ಪರ್ಧೆ. ಎಲ್ಲ ಸೇರಿದ್ರು ಯುವಕರು. ಸ್ಪರ್ಧೆಯ ಎಂಥದ್ದು ಸ್ಪರ್ಧೆ? ಕತೆ ಹೇಳುವ ಸ್ಪರ್ಧೆ. 3 ನಿಮಿಷದ ಕತೆ. 3 ನಿಮಿಷದಲ್ಲಿ ಕತೆ ಸ್ವಾರಸ್ಯ ಇರಬೇಕು, ಆರಂಭ ಇರಬೇಕು, ಉಪಸಂಹಾರ ಇರಬೇಕು, ಎಂಡ್ ಆಗಬೇಕು. ಭಾಳ ಒಳ್ಳೆ ರೀತಿಯಲ್ಲಿ ಪೂರ್ಣವಾಗಿ ಬಿಡಬೇಕು. ಅದು ಅರ್ಧದಲ್ಲಿ ನಿಲ್ಲುವಾಗಿಲ್ಲ. ಹೌದಾ? ಆಯಿತು, ಒಬ್ಬ ಎದ್ದು ನಿಂತ, ಸರ್ ನನ್ನ ಸ್ವಂತ ಕತೆ ಹೇಳ್ಬೋದಾಗ ಹೇಳಿ. ಯಾವುದಾರು ಹೇಳಬಾರ್ದು, ಸ್ವಂತ ಕತೆ ಆಗ್ಬೋದು, ಯಾವುದಾಗ್ಬೋದು, ಒಂದು ಕಥೆ ಆಗಬೇಕು, ಪೂರ್ಣ ಸ್ವಾರಸ್ಯದಲ್ಲಿ ಕುಡಿಯಬೇಕಂತ. ಹೌದಾ? ಹೇಳ್ತಾ ಶುರು ಮಾಡಿದ. ನಾನು ಇಂಥಲ್ಲಿ ಇಷ್ಟನೇ ಇಸ್ವಿಯಲ್ಲಿ ಇಷ್ಟನೇ ತಾರೀಕಿನಲ್ಲಿ ಹುಟ್ಟಿದೆ. ನನ್ನ ತಂದೆ ತಾಯಿಗಳು ಇಂಥವ್ರು. ಬಾಲ್ಯದಲ್ಲಿ ನನ್ನನ್ನು ಒಳ್ಳೆಯ ರೀತಿಯಲ್ಲಿ ಸಾಕಿ ಒಂದು ಬಾಲವಾಡಿ ಶಾಲೆಗೆ ಹಾಕಿದ್ರು. ಅದು ಕಲಿತ ಮೇಲೆ ನನ್ನನ್ನು LKG UKG ಆಯಿತು, ಪ್ರಾಥಮಿಕ ಶಾಲೆ ವಿದ್ಯಾಭ್ಯಾಸ ಅಲ್ಲೇ ಹಾಕಿ ಆಮೇಲೆ ಸ್ವಲ್ಪ ದೂರದಲ್ಲಿರುವಂಥ ಪ್ರೌಢಶಾಲೆಗೆ ನನ್ನನ್ನು ಕಳಿಸಿದ್ರು. ಅಲ್ಲಿ ನಾನು ಪ್ರೌಢಶಾಲೆಯ ಶಿಕ್ಷಣವನ್ನು ಮುಗಿಸಿದಾಗ ನನಗೆ ಒಂದು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಂಥೇಳಿ ಕಾಲೇಜು ಶಿಕ್ಷಣಕ್ಕೂ ಕೂಡ ಕಳಿಸುವಂಥ ವ್ಯವಸ್ಥೆ ಮಾಡಿದರು ಮನೆಯಲ್ಲಿ. 3 ವರ್ಷದ ಕಾಲೇಜು ಶಿಕ್ಷಣವನ್ನು ಮಾಡಿ ಡಿಗ್ರಿಯನ್ನು ಮುಗಿಸಿದಾಗ ಇನ್ನು ಮುಂದೆ ಕಲಿಬೇಕು ಅನ್ನುವಷ್ಟರಲ್ಲಿ ನನಗೊಂದು ಕೆಲಸ ಸಿಕ್ಕಿತ್ತು. ಆ ಕೆಲಸ ಸಿಕ್ಕಿದಾಗ 1 ವರ್ಷ, 2 ವರ್ಷ, 3 ವರ್ಷ, 4-5 ವರ್ಷ ಆಗುವಾಗ ಸಂಬಳ ಸಿಗ್ತಾ ಇತ್ತು. ಸ್ವಲ್ಪ ಸ್ವಲ್ಪ ಸಂಬಳ ಏರಿಕೆ ಆಗಿ ಅಂತೂ ಒಳ್ಳೆಯ ಸಂಬಳ ನಡೀತಾ ಉಂಟಲ್ಲ, ಇನ್ನೇನು ಕಲಿಯುವುದಂತೇಳಿ ಹೇಳುವಾಗ 26, 27 ಆಗುವಂಥ ಹೊತ್ತಿನಲ್ಲಿ ನನಗೆ ಬೇಡ ಅಂತ ಹೇಳಿದ್ರು ಕೂಡ ಅಪ್ಪ ಅಮ್ಮ ಒಂದು ಮದುವೆ ಮಾಡಿದರು. ಅಲ್ಲಿಗೆ ನನ್ನ ಕಥೆ ಮುಗಿಯಿತು. ಆವಾಗ ತೀರ್ಪುಗಾರರು ಹೇಳಿದ್ರಂತೆ, ಇಲ್ಲ ಇನ್ನೊಂದು ಅರ್ಧ ನಿಮಿಷ ಉಂಟು, ಕಥೆ ಹೇಳ್ಬೋದು. ಇಲ್ಲ, ನನಗೆ ಮದುವೆ ಆದಲ್ಲಿಗೆ ನನ್ನ ಕಥೆ ಮುಗಿದಿದೆ, ಅರ್ಧ ನಿಮಿಷ ನೀವೇ ಇಟ್ಟುಕೊಳ್ಳಿ ಅಂತ ಹೇಳಿದ್ರು. ಎಷ್ಟು ಚಿಕ್ಕದಾದರೂ ಕತೆ ಸ್ವಾರಸ್ಯವಾಗಿರಬೇಕೆಂಬುದು, ಕತೆ ಆಗಲಿ, ಕವನ ಆಗಲಿ, ನೃತ್ಯ ಆಗಲಿ, ಹಾಡಾಗಲಿ ಚಿಕ್ಕದಾಗಿರಬೇಕು ಎಂಬುದು ಬಹಳ ಮುಖ್ಯ. ಹಾಗಾಗಿ 7:45 ಹೊತ್ತಿಗೆ ನಾವು ಮಂಗಳ ಮಾಡಲಿಕ್ಕೆ ಬರಲೇಬೇಕು ಎಂಬುದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದದ ಶ್ರೀರಕ್ಷೆ ಕಲಾವಿದರ ಮೇಲೆ ಇರಬೇಕು. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ದಾಸರು ಹೇಳ್ತಾರೆ, ಆಶಕ್ಲೇಶ ದೋಷವೆಂಬ ಅಬ್ದಿಯೊಡು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯ. ಆಶಕ್ಲೇಶ ದೋಷವೆಂಬ ಅಬ್ದಿಯೊಡು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯ. ಕಾಶಿ ವಾರಣಾಸಿ ಕಂಚೆ ಕಾಲಹತ್ತಿ ರಾಮೇಶ್ವರ ಯೇಸು ದೇಶ ತಿರುಗಿದರೆ ಫಲವೇನೋ. ಮೀಸಲಾಗಿ ನಿಂತು ಜಪತಪ ಹೋಮನೆ ಮಗಳ ಯೇಸು ಬಾರಿ ಮಾಡಿದರು ಫಲವೇನೋ. ದಾಸನಾಗೋ ವಿಶೇಷದ, ದಾಸನಾಗೋ ವಿಶೇಷದ, ದಾಸನಾಗೋ ಭವ ಪಾಠಿ. ಯೇಸು ಕಾರ್ಯಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ.
ದಾಸನಾಗೋ ವಿಶೇಷಣ ದಾಸನಾಗೋ ವಿಶೇಷಣ ದಾಸನಾಗೋ ಭವಪಾಶ ನೀಗೋ. ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಶ್ರೀಪಾದರಾಜರು, ಜಗನ್ನಾಥ ದಾಸರಂಥ ದಾಸಶ್ರೇಷ್ಠಗಳು ಭಕ್ತಿಯ ವಿಚಾರಧಾರೆಗಳನ್ನು, ಭಕ್ತನ ಮಹಿಮೆ ಏನು, ಭಗವಂತನ ಮಹಿಮೆ ಏನು, ಭಕ್ತಿಯ ಮಹಿಮೆ ಏನು ಎಲ್ಲವನ್ನು ಸಾರುವ ಮೂಲಕವಾಗಿ ವಿಶೇಷವಾಗಿ ಇಂಥ ಒಂದು ವಿಚಾರಗಳನ್ನು ನಮಗೆ ಕೊಟ್ಟಿದ್ದಾರೆ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಹರಿಕಥಾ ಪರಿಷತ್ತಿನ ಟ್ರಸ್ಟಿಗಳಲ್ಲೋರವರಾಗಿರ್ತಕ್ಕಂಥ ಮಾನ್ಯ ಶಿವಾನಂದ ಕರ್ಕೇರವರು ಆಗಮಿಸಿದ್ದಾರೆ. ಅವರ ಈ ಮೂಲಕವಾಗಿ ನಡೆದಂಥ ಗೌರವಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಗಳು ಲೆಕ್ಕ ಹಾಕಿದ್ದಾರೆ ಬಹಳ ಹಿಂದೆ. ಕನಕದಾಸರು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ನಿಜವಾಗಿಯೂ ಕೂಡ ಇಂಥ ಒಂದು ವಿಚಾರವನ್ನು ನಾವೆಲ್ಲ ತಿಳ್ಕೊಳ್ಬೇಕು. 84 ಲಕ್ಷ ಜೀವರಾಶಿಗಳಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಬುದ್ಧಿವಂತರಾಗಿ ಪ್ರಜ್ಞಾವಂತರಾಗಿರುವುದು ಇದನ್ನು. ಅದು ಕ್ರಿಮಿಕೀಟ ಎಲ್ಲ ಬರ್ತದೆ ಆ ಜೀವರಾಶಿಗಳಲ್ಲಿ, ಎಲ್ಲವೂ ಬರ್ತದೆ. ಅದರ ಜೊತೆಗೆ ಇಲ್ಲಿ ಮಾನವ ಮನುಷ್ಯ ನಮ್ಮ ಒಳಗೆ ಬಂದು ನಾವು ಅದು ವರ್ಗಕ್ಕೆ ಸೇರ್ತದೆ. ಆ 84 ಜೀವರಾಶಿಗಳಲ್ಲಿ ಮಾನವ ಜಾತಿ ಕೂಡ ಒಂದಾಗ್ತದೆ. ಮಂಗನಿಂದ ಮಾನವನೋ ಅಥವಾ ಮಾನವನಿಂದ ಮಂಗವೋ ಗೊತ್ತಿಲ್ಲ ಅಲ್ವಾ? ಈಗಲೂ ಕೂಡ ಮನುಷ್ಯರು ಮಾತಾಡುವಾಗ ಮಂಗ ಅಂತೇಳಿ ಹೇಳ್ತಾರೆ. ಹಾಗಾಗಿ ಮಂಗನಿಂದ ಮಾನವೋ ಮಾನವನಿಂದ ಮಂಗವೋ ಅಂದರೆ ಅದು ಅನುಮಾನದಲ್ಲೇ ಉಂಟು ಇನ್ನೂ ಸಹ. ಹಾಗಾಗಿ ಇಂಥ ವಿಶೇಷತೆಯನ್ನು ನಾವು ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಈ ಶರೀರ ಇಷ್ಟು ಲಕ್ಷ ದಾಟಿ ಬಂದಾಗ ಯಾವುದು ಕೂಡ ಎಷ್ಟು ಸಂಪತ್ತಿದ್ದರೆ ಏನು ಪ್ರಯೋಜನ, ಯಾವ ರೀತಿಯಲ್ಲಿ ಎಷ್ಟಿದ್ದರೆ ಏನಿದ್ದರೆ ಏನು ಪ್ರಯೋಜನ. ಮನೆ ಮಠ ಬಂಧು ಬಳಗ ದ್ರವ್ಯ ಇತ್ಯಾದಿ ಎಲ್ಲವನ್ನು ನಾವು ಪಡ್ಕೊಳ್ತೇವೆ ಬೇರೆ ಬೇರೆ ರೀತಿಯಲ್ಲಿ. ಆದರೆ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಎಲ್ಲಿವರೆಗೆ ಬರ್ತದೆ. ಆಸೆ ಆಕಾಂಕ್ಷೆಗಳನ್ನು ಇಡಬಾರ್ದು. ನಿರ್ಲಿಪ್ತವಾದಂಥ ಜೀವನದಲ್ಲಿ ನಾವು ಸಾಗಿದರೆ ಮಾತ್ರ ಪ್ರಯೋಜನ. ಅದು ನನ್ನದಲ್ಲ, ಬರುವಾಗ ನಾನು ತಂದಿಲ್ಲ, ಹೋಗುವಾಗ ನಾನು ಕೊಂಡೋಗುವುದಿಲ್ಲ. ಹಾಗಾಗಿ ಏನು ಮಾಡಬೇಕಾಗಾದರೆ ಈ ಜೀವನದಲ್ಲಿ ದಾಸನಾಗೋ ವಿಶೇಷಣ ದಾಸನಾಗೋ ವಿಶೇಷಣ ದಾಸನಾಗೋ ಭವಪಾಶ. ಭಗವಂತನ ದಾಸನಾಗುವಂತಹ ಪ್ರಯತ್ನ ಮಾಡು. ನೀನು ಸಂಪತ್ತುಂಟು ಅಂತೇಳಿ ಹರಿಕತೆಗೆ ಬಾರದಿಟ್ಟು ಬೇಡ ಅಲ್ವಾ? ನನಗೆ ಬೇಕಾದಷ್ಟು ಉಂಟು, ನಾನು ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ. ನನಗೆ ಬೇಕಾದಂಥ ಎಲ್ಲ ರೀತಿಯ ಸವಲತ್ತುಗಳಿದೆ, ನಾನು ಯಾಕೆ ಅಲ್ಲಿಗೆ ಹೋಗಬೇಕು, ನಾನು ಯಾಕೆ ಭಕ್ತಿ ಮಾಡಬೇಕು? ಇದಲ್ಲ. ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಯಾರಾದರೂ ಹೇಳಿದಾಗ ಅಲ್ಲಿಯೂ ಕೂಡ ಹಿಂಜರಿಯುವಂಥ ಅನೇಕ ಮಂದಿಯನ್ನು ನಾವು ಕಾಣ್ತೇವೆ. ಹಾಗಾದರೆ ಆ ಶಕ್ಲೇಶ ದೋಷವೆಂದ ಅಬ್ದಿಯೊಳಿ ಮುಳುಗಿ ಎಲ್ಲವೂ ನನಗೆ ಬೇಕು, ಇನ್ನೂ ಬೇಕು, ಮತ್ತೂ ಬೇಕು ಅಂತ ಹೋಗಿದ್ದಾರೆ. ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗಿರಬೇಕು. ಕಾಲ ನಿನ್ನನ್ನು ಕಾಯ್ತಾ ಇರ್ತಾನೆ, ಯಾವಾಗ ಏನಾಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ? ಹಾಗಾಗಿ ನೀನು ಅದರಲ್ಲಿ ಸೇವೆ ಮಾಡುವುದರ ಮೂಲಕವಾಗಿ, ದಾನ ಮಾಡುವುದರ ಮೂಲಕವಾಗಿ, ದಾನ ಬುದ್ಧಿ ಬೇಕು ನಿನಗೆ, ಪರೋಪಕಾರ ಮಾಡುವುದರ ಮೂಲಕವಾಗಿ, ತ್ಯಾಗ ಮಾಡುವುದರ ಮೂಲಕವಾಗಿ ನೀನು ಭಗವಂತನಿಗೆ ಸಮೀಪನಾಗಬೇಕು ಅಂತೇಳಿ ದಾಸರ ಸಂದೇಶ ಅಲ್ವಾ? ಕಾಶಿ ವಾರಣಾಸಿ ಕಂಚಿ ಕಾಣ ರಾಮೇಶ್ವರ ಸುದೇಶ ತಿರುಗಿದರೆ ಏನು ಹೋಗೋದು ತೀರ್ಥಯಾತ್ರೆ ಪುರುಸೋತ್ತುಂಟ ಕೆಲವರಿಗೆ. ಈ ಸರ್ತಿ ನಾವು ಅಲ್ಲಿ ಊರಿದ್ದೆಲ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಎಲ್ಲ ಆಯಿತು ನಮ್ಮದು. ಕರ್ನಾಟಕ ಕರಾವಳಿಯಲ್ಲಿ ನಾವು ವಿಶೇಷವಾಗಿ ಕೊಲ್ಲೂರಾಯಿತು, ಧರ್ಮಸ್ಥಳ ಆಯಿತು, ಶೃಂಗೇರಿ ಆಯಿತು, ಆಮೇಲೆ ಎಲ್ಲ ರೀತಿಯಲ್ಲಿ ಕೂಡ ತಿರುಗಾಡಿ ಆಯಿತು. ಇನ್ನು ತಿರುಪತಿ ಕೂಡ ಮುಗಿಸಿ ಬಂದದ್ದು ಮೊನ್ನೆ. ಇನ್ನು ಇಲ್ಲಿ ಹೋಗುವುದಂತ ಆಲೋಚನೆ ಮಾಡ್ತಾಯಿದ್ದೆ. ಒಟ್ಟಾರೆ ತೀರ್ಥಯಾತ್ರೆ ಹೋಗಬೇಕು ಅವರಿಗೆ. ಇನ್ನೊಬ್ಬರು ಬಂದರು ತಿರುಪತಿಯಲ್ಲಿ ಹೋಗಿ ಬಂದವರು. ತಿರುಪತಿಗೆ ನಾವು ಒಂದು ಫ್ಯಾಮಿಲಿ ಸಮೇತ ಹೋಗಿ ಬಂದದ್ದು. ಒಂದು 60,000 ಖರ್ಚಾಯಿತು ಮಾರ್ರೆ. ಖಾಲಿ 4 ದಿವಸ ಇದ್ದದ್ದು ನಾವು ಅಲ್ಲಿ ಅಂತ. ಹೌದಾ? ಒಳ್ಳೆಯದಾಯಿತು. ಶ್ರೀನಿವಾಸನ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಕ್ಕಿತು. ದೊಡ್ಡ ಹರಕೆ ಕೊಟ್ಟು ಬಂದಿರಿ ನೀವು ಅಲ್ವಾ? ದೇವರದ್ದು
60,000 ಎಷ್ಟು ಜನ ಇದ್ದೀರಿ ನಮ್ಮದು 5 ಜನ ಇದ್ದು ನಾವು. ಹೌದಾ, 60,000 ಖರ್ಚಾಯ್ತಲ್ಲ. ಹೌದು ಅಂದರೆ ಏನಾಯ್ತು ಗೊತ್ತಾ, ನಾವು ಅಲ್ಲಿ ದೇವಸ್ಥಾನದ ಛತ್ರದಲ್ಲೆಲ್ಲ ಇರಲಿಲ್ಲ, ನಾವು ಪ್ರತ್ಯೇಕ ರೂಮ್ ಮಾಡಿದ್ದು. 2-3 ರೂಮ್ ಮಾಡುವಾಗ ನೀವು ಒಂದು 3,000 ರೂಪಾಯಿ ರೂಮಿಗೆ, ಒಂದು 3 ರೂಮ್ ಮಾಡಿಗೆ ಒಂದು 3 ದಿವಸ 4 ದಿವಸಕ್ಕೆ ತುಂಬ ಆಯ್ತು ನಮಗೆ. ಅದಕ್ಕೆ ಒಂದು 12,000 ರೂಪಾಯಿ ಅದಕ್ಕೆ ಆಯ್ತು. ಹೌದಾ. ಮತ್ತು ಒಂದು ಆಚೀಚೆ ಹೋಗುವಾಗ ಒಂದು ಒಳ್ಳೆ ಸೀರೆ ನೋಡಿದ್ರು ನನ್ನ ಹೆಂಡತಿ, ಅದಕ್ಕೆ 14,000 ಒಂದು ಸೀರೆಗೆ. ಕಡೆಗೆ ನಾನು ಅಲ್ಲಿ ಹೋದಾಗ ಕಡೆಗೆ ಅದನ್ನು ತೆಗೆಸಿಕೊಟ್ಟೆ ನಾನು. ಅಲ್ಲಿಗೆ ಆಯಿತು ಒಂದು 20,000 ಮುಗೀತು. ಆಮೇಲೆ ಕಡೆಗೆ ಅದು ಬೇಕು ಇದು ಬೇಕಂತ ಮಕ್ಕಳದ್ದು ಉಂಟಲ್ಲ, ಒಟ್ಟು ಒಂದು 25-30,000 ಅದಕ್ಕೆ. ಇದು ಎಲ್ಲ ಆಗುವಾಗ ನೀವು ದೇವರಿಗೆ ಹುಂಡಿಗೆ ಎಷ್ಟು ಹಾಕಿದ್ರಿ? ನಾವು ತಿಂದ್ವಿ ಒಂದು 6,000 ಹಾಕಿದ್ವಿ. ಹೌದಾ, ಹಾಗಾದರೆ 60ರಲ್ಲಿ 54,000 ರೂಪಾಯಿ ಬೇರೆ ಹೋದದ್ದು ಅವರ ಆಡಂಬರಕ್ಕಾಗಿ, ಅವರ ಸ್ವಂತಕ್ಕಾಗಿ, ಸ್ವಾರ್ಥಕ್ಕಾಗಿ ಮಾಡಿದ ಖರ್ಚನ್ನು ಮಾಡಿದರೆ ನಾವು ಒಂದು 5-6,000 ಮಾತ್ರ ದೇವರ ಸೇವೆಗೆ ಉಪಯೋಗ ಮಾಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಲ್ಲಿ ನಾವು ಮಾಡಿದರೆ ಏನು ಪ್ರಯೋಜನ ಇಲ್ಲ. ಕಾಶಿ ವಾರಣಾಸಿ ಕಂಚಿ ಕಾಲ ಹತ್ತಿರ ದೇಶ ನಿರುಗಿದರೆ ಫಲವೇನು, ಮೀಸಲಾಗಿ ನಿಂತು ಜಪ ತಪ ಹೋಮ ನೇಮಗಳ ಏಸು ಬಾರಿ ಮಾಡಿದರು ಫಲವೇನೋ, ದಾಸನಾಗೋ ವಿಶೇಷನ, ದಾಸನಾಗೋ ವಿಶೇಷನ, ದಾಸನಾಗೋ ಭವಪಾಶನಿ. ಭಗವಂತನ ಸಾಮೀಪ್ಯವನ್ನು ಕಾಣುವಂತಹ ಪ್ರಯತ್ನಕ್ಕೆ ಸತ್ಕರ್ಮಗಳು ಬೇಕಾಗ್ತದೆ. ಏನಾದರೂ ಆಡಂಬರಕ್ಕಾಗಿ ಬೇಕಾದನ್ನು ಮಾಡುತ್ತಾ ಹೋಗುವಂಥದ್ರಲ್ಲಿ ಭಗವಂತ ಹತ್ತಿರದಲ್ಲಿ ಇರುವುದಿಲ್ಲ. ಸುಧಾಮನಂತ ಭಕ್ತಿಯನ್ನು ನಾವು ತೋರಬೇಕಾಗ್ತದೆ. ಅರ್ಪಣಾ ಮನೋಭಾವನೆಯ ಸೇವೆ ನಮ್ಮಲ್ಲಿರಬೇಕು. ಭಗವಂತನಿಗೆ ಶರಣಾಗತಿ ಆಗುವಂಥ ರೀತಿಯ ಕರ್ಮಗಳು ನಮ್ಮಲ್ಲಿರಬೇಕು ಅಲ್ಲವೇ? ಹಾಗಾಗಿ ಇಂಥದ್ದನ್ನೆಲ್ಲ ದಾಸರು ನಮಗೆ ಎಚ್ಚರಿಸಿದ್ದಾರೆ. ಹಾಗಾಗಿ ಹೇಳುವುದರ ಮೂಲಕವಾಗಿ ಇದ್ದುದರಲ್ಲಿ ತೃಪ್ತಿ ಬೇಕು ನಮಗೆ. ಸಂಪತ್ತನ್ನೇ ಆಶಿಸ್ತಾ ಇರುವಂಥದ್ದಲ್ಲ. ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸಿಕೊಂಡು ದುರುಪಯೋಗ ಆಗಿ ಐಷಾರಾಮಿ ಜೀವನದ ಮೂಲಕ ಬುದ್ಧಿಯನ್ನು ದುರ್ಬುದ್ಧಿಗೊಳಿಸುವಂಥದ್ದು ಇದೆ, ಇಲ್ಲ ಅಂತೇಳಿಲ್ಲ. ಹಾಗಾಗಿ ಇದೆಲ್ಲವನ್ನು ಮರೆತು ಯಾವ ರೀತಿಯಲ್ಲಿ ನಾವು ಇದ್ದುದರಲ್ಲಿ ತೃಪ್ತಿ ಅಂದರೆ ಸಾಕು ನಮಗೆ ಇಷ್ಟು. ಅಂದರೆ ಯಾವಾಗಲೂ ಬೇಕು ಎಂದವ ಬಡವ ಅಂತ, ಸಾಕು ಎಂದವ ಶ್ರೀಮಂತ. ಸಾಕು ಎಂದವ ಯಾವಾಗಲೂ ಶ್ರೀಮಂತನೇ, ಸಾಕು ಸಾಕು ನಮಗೆ ಅಂತೇಳಿ ಅಲ್ವಾ? ಬೇಕು ಬೇಕು ಅಂತ ಆಸೆ ಪಡುವವನಿದ್ದಾನಲ್ಲ, ಅದಲ್ಲ. ನಿಜವಾಗಿ ಸಾಕು ಏನು ಬೇಕು, ಬೇಕು ಯಾವಾಗ ಆಸೆ ಮಾಡ್ತಾನ ಅವ ಬಡವ. ನಿಜವಾಗಿ ನೋಡಲಿಕ್ಕೆ ಹೋದರೆ ದೇವರ ದೃಷ್ಟಿಯಲ್ಲಿ ಈ ರೀತಿಯಲ್ಲಿ ನಾವು ಎಂಥ ಒಂದು ಸಂದರ್ಭ ಬಂದರೂ ಕೂಡ ಇದ್ದುದರಲ್ಲಿ ತೃಪ್ತಿಯನ್ನು ಮಾಡುತ್ತಾ ಭಗವಂತನನ್ನು ಪ್ರೀತಿಯ ಮಾಡುವುದರೊಂದಿಗೆ ಭಕ್ತಿ. ಮಹಾತ್ಮಾಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋತ್ಸಸ್ತರೆಯ ಮುಕ್ತಿರ್ನ ಚಾನ್ಯತ ಅಂತ ಆಚಾರ್ಯ ಮಧ್ವರು ಒಂದು ಕಡೆ ಹೇಳಿದಾರಂತೆ. ನಾವು ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳು ಸ್ನೇಹಿತರನ್ನು ಒಂದು ರೀತಿಯಲ್ಲಿ ಪ್ರೀತಿ ಮಾಡ್ತೇವೆ. ಭಕ್ತಿ ಅಂದರೆ ಪ್ರೀತಿ ಎಂಬ ಅರ್ಥವೇ, ಅದೊಂದು ದೊಡ್ಡ ಶಬ್ದ ಅಷ್ಟೇ. ಆ ಪ್ರೀತಿ ವಿಶ್ವಾಸ ಇಷ್ಟು ಮಂದಿಯಲ್ಲಿ ನಾವು ಇಡ್ತೇವೆ. ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರೀತಿಯನ್ನು ಆರಾಧ್ಯ ಮೂರ್ತಿಯಲ್ಲಿರುವುದಕ್ಕೆ ಭಕ್ತಿ ಅಂತ ಪಡೆದುಕೊಂಡಿದ್ದಾರೆ. ಅಂತಹ ಭಕ್ತಿ ಪ್ರೀತಿ ವಿಶ್ವಾಸದ ಮೇಲೆ ಭಗವನ್ನಾಮ ಸ್ಮರಣೆಯೊಂದಿಗೆ ನಮ್ಮ ಸಮಾಜದಲ್ಲಿ ನಾವು ತೋರ್ತಾ ಇರಬೇಕು. ಒಬ್ಬನ ಮೇಲೆ ಪ್ರೀತಿ ಕರುಣೆಯಿಂದ ನಾವು ಮಾಡಿದಂಥ ತ್ಯಾಗ ಬುದ್ಧಿಯನ್ನು ಭಗವಂತ ನೋಡ್ತಾ ಇದ್ದಾನೆ. ಹಾಗಾಗಿ ನಾವು ನಿಜವಾಗಿಯೂ ಕೂಡ ಸಮಾಜದಲ್ಲಿ ಇದ್ದುಕೊಂಡು ಮಾಡುವಂಥ ಕ್ರಿಯೆಯಲ್ಲಿ ವ್ಯತ್ಯಾಸ ಆಗಬಾರ್ದು. ಅದು ಎಲ್ಲೆಲ್ಲೋ ಹೋಗಿ ಏನೇನೋ ಆಗುವುದರ ಮೂಲಕ ನಾನು ಏನು ಮಾಡಿದರೂ ನಡೀತಾರೆ, ನನ್ನಲ್ಲಿ ದುಡ್ಡಿದೆ ಹಾಗಾಗಿ ಆಮೇಲೆ ಒಂದು ಎಲ್ಲ ಅದೇ ಪಾಪ ತೊಳಿಲಿಕ್ಕೆ ಬೇಕಾಗ ಒಂದು ಕರ್ಮ ಏನಾದರೂ ಒಂದು ಮಾಡುವಂಥದ್ದು ಅದಲ್ಲ. ಅದಕ್ಕೆ ಹೇಳಿದ್ದಾರೆ, ಎಚ್ಚರಿಸಿದ್ದಾರೆ. 100 ಬಾರಿ ಶರಣು ಮಾಡಿ ನೀರ ಮುಳುಗಲ್ಲೇಕೆ, 100 ಬಾರಿ ಶರಣು ಮಾಡಿ ನೀರ ಮುಳುಗಲ್ಲೇಕೆ, ಪರನಾರಿಯರ ನೋಟಕ್ಕೆ ಕುರಿಯ ಮಾಡಿ ಸೋರೆಯೊಳು ಸುರೆ ತುಂಬಿ ಮೇಲೆ ಹೂವಿನ ಹಾರ ಇರುಗಂಧ ಅಕ್ಷತೆಯ ಧರಿಸಿದಂತೆ. ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡ, ಪುನಃ ವಿವರಿಸಬೇಕಾಗಿಲ್ಲ. ಈ ರೀತಿ ಮಾಡಿಕೊಂಡು ಜೀವನದಲ್ಲಿ ಸಾಗುತ್ತಾ ಯಾರಿಗೂ
ದಾಸನಾಗೋ ವಿಶೇಷ ಸುಖಾಯಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ ದಾಸನಾಗೋ ವಿಶೇಷ ದಾಸನಾಗೋ ವಿಶೇಷ ಜಯ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ 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 ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ 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 ಜಯ ಹರಿ ವಿಠಲ ಪಾಂಡುರಂಗ ಜಯ ಗುರು ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಗುರು ವಿಠಲ ಜಯ ವಿಠಲ್ ಜಯ ವಿಠಲ್ ಜಯ ವಿಠಲ್ ಜಯ ವಿಠಲ್ ಜಯ ವಿಠಲ್ ಜಯ ವಿಠಲ್ ವಿಠಲ 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 ಪಂಡರೀನಾಥ ಭಗವಾನಕ್ಕೆ ಈ ರೀತಿಯಲ್ಲಿ ವಿಠಲ ನಾಮ ಸಂಸ್ಮರಣೆ ಮಾಡ್ತಾ ಇರಬೇಕು. ನೀನು ಸ್ಮರಣೆ ಮಾಡ್ತಾ ಇರಬೇಕು. ಅದು ಬಿಟ್ಟು ಏನೇನೋ ಎಲ್ಲ ಮಾಡಿಕೊಂಡು ಯಾವತ್ತೂ ನೀನು ಆಸೆ ಆಕಾಂಕ್ಷೆಗಳನ್ನು ಒಂದಷ್ಟು ಇಟ್ಟುಕೊಂಡು ಬದುಕಿನಲ್ಲಿ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ. ಜೀವನವನ್ನು ಉಜ್ಜೀವನಗೊಳಿಸುವಂಥ ಕರ್ಮ ಜೀವನದಲ್ಲಿ ಭಕ್ತಿಯ ಪರಂಪರೆಯ ವಿಶೇಷತೆಯನ್ನು ಅರಿತುಕೊಂಡು ಆ ಮೂಲಕವಾಗಿ ಧರ್ಮವನ್ನು ಸಂರಕ್ಷಣೆ ಮಾಡುವಂಥ ರೀತಿಯಲ್ಲಿ ನಡ್ಕೊಳ್ಬೇಕು. ಯಾವುದೇ ರೀತಿಯಲ್ಲಿ ಇರ್ಬೋದು, ಇದ್ದುದರಲ್ಲೇ ತೃಪ್ತಿಪಟ್ಟಿದ್ದಾನೆ, ಯಾವುದೂ ಬೇಡ. ತಂದೆ ತಾಯಿಯ ವಿಶೇಷವಾದಂಥ ಅಂದರೆ ತಂದೆಯೇ ದೇವರು, ತಾಯಿಯೇ ದೇವರು, ಮಾತೃದೇವೋಭವ ಪಿತೃದೇವೋಭವ ಅಂದವನು ಸತ್ಯವಾನ ಅಂತೇಳಿ ಒಬ್ಬ ಇದ್ದಾನೆ. ಹಾಗಾಗಿ ಅದನ್ನು ಎಲ್ಲ ರೀತಿಯಲ್ಲಿ ಕೂಡ ಎಷ್ಟು ಕಷ್ಟ ಬಂದರೂ ಕೂಡ ತಂದೆ ತಾಯಿಯನ್ನು ಮರೆಯದೆ ಸಾಕಿದಂಥ ಒಬ್ಬ ಮಗ ಇದ್ದರೆ ಅದು ಸತ್ಯವಾನ ಅಂತೇಳಿ. ಅಂಥ ರೀತಿಯಲ್ಲಿ ಇರ್ತಕ್ಕಂಥವನು ಅವನ ಕಥೆ ಈಗ ಯಾರು ಇದ್ದಾರೆ, ಈಗ ಉದಾಹರಣೆ ಉಂಟಾ? ಈಗ ಉದಾಹರಣೆ ಕೊಡಲಿಕ್ಕಿಲ್ಲ. ಹಾಗಾಗಿ ಅಂಥವರನ್ನು ಉದಾಹರಣೆ ಕೊಡಲಿಕ್ಕಾಗಿ ಆ ಕಥೆಗಳು ಉಳಿದುಕೊಂಡು ಹೋಗಿದೆ, ಉದಾಹರಣೆ ಕೊಡಲಿಕ್ಕೆ ಬೇಕಾಗಿ. ಇದನ್ನೆಲ್ಲ ನಾವು ಅರಿತುಕೊಳ್ಬೇಕು. ಈ ರೀತಿಯಲ್ಲಿ ನೋಡಿದರೆ ಇಂಥ ಕಥೆಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಆದರ್ಶಪ್ರಾಯವಾಗಿ ಭಕ್ತಿ ಪರಂಪರೆಯನ್ನು ಭಗವಂತನ ಸಾಮೀಪ್ಯವನ್ನು ಹೇಗೆ ಕಂಡಿದ್ದಾರೆ, ಸತಿ ಸಾವಿತ್ರಿಯಾಗಿ ಆಕೆ ಹೇಗೆ ಒಂದು ರೀತಿಯಲ್ಲಿ ಪ್ರಪಂಚದಲ್ಲಿ ದೇವರನ್ನು ಒಲಿಸುವ ರೀತಿಯಲ್ಲಿ ಉತ್ತಮವಾದಂಥ ಕರ್ಮವನ್ನು ಮಾಡಿದ್ದಾಳೆ. ಯಾವ ಆಸೆ ಆಕಾಂಕ್ಷೆಗಳಿಲ್ಲದೆ ಇದ್ದುದರಲ್ಲಿ ತೃಪ್ತಿಪಟ್ಟಿದ್ದಾಳೆ. ಸಂಪತ್ತನ್ನೇ ರಾಜ್ಯದಲ್ಲಿ ಬಿಟ್ಟು ಬಂದು ಗುಡಿಸಲಲ್ಲಿ ಹೇಗೆ ವಾಸವಾಗಿದ್ದಾಳೆ. ಇದೆಲ್ಲವನ್ನು ನಾವು ಅರಿಯುವುದಕ್ಕೋಸ್ಕರವಾಗಿ ಇಂತಹ ಕಥೆಗಳು ನಮಗೆ ಉದಾಹರಣೆಯಾಗಿ ಸಿಗ್ತಾ ಇದೆ. ಅಂತಹ ಒಂದು ಸತಿ ಸಾವಿತ್ರಿ ಅಥವಾ ಸತ್ಯವಾನ್ ಸಾವಿತ್ರಿ ಎನ್ನತಕ್ಕಂಥ ಒಂದು ಚಿಕ್ಕ ಕಥಾನಕವನ್ನು ಇದೀಗ ಪೂರ್ವರಂಗ ಪ್ರವೇಶ ಮಾಡೋಣವಂತೆ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಮೆರವಪುರದೊಳತಿ ಪಿರಿಯವನೆನಿಸಿದ ದ್ಯುಮಸೇನ ರಾಜನು ವೈಭವದೇ. ಮೆರವಪುರದೊಳತಿ ಪಿರಿಯವನೆನಿಸಿದ ದ್ಯುಮಸೇನ ರಾಜನು ವೈಭವದೇ. ರಾಣಿಮಂದಿ ಮಗನರೊಡಗೂಡುತ್ತ ಸಾಲ್ವದೇಶ ಮಾಡುತ್ತ ಇರುತ್ತಿದನು. ರಾಣಿಮಂದಿ ಮಗನರೊಡಗೂಡುತ್ತ ಸಾಲ್ವದೇಶ ಮಾಡುತ್ತ ಇರುತ್ತಿದನು. ವರಸಿರಿ ಪುತ್ರನ ಪಡೆದ ಸೌಭಾಗ್ಯನು, ವರಸಿರಿ ಪುತ್ರನ ಪಡೆದ ಸೌಭಾಗ್ಯನು, ಪರಮ ಸತ್ಯವಾನ ಸಾವಿತ್ರಿಯ. ಪರಮ ಸತ್ಯವಾನ ಸಾವಿತ್ರಿಯ ಚರಿತೆಯ ನರಿಯೋಣ, ಚರಿತೆಯ ನರಿಯೋಣ, ಚರಿತೆಯ ನರಿಯೋಣ. ದ್ಯುಮಸೇನ ರಾಜ ವಿಶೇಷವಾಗಿ ಸಾಲ್ವದೇಶವನ್ನು ಆಳ್ತಾ ಇರುವಂತಕ್ಕಂಥ ಈ ರಾಜ, ರಾಜ ರಾಣಿ ಮಂತ್ರಿ ಭಾಗದರು ಎಲ್ಲವೂ ಇರುವಂಥ ಬಹಳ ವೈಭವಪೂರಿತವಾಗಿರ್ತಕ್ಕಂಥ ಈ ರಾಜಧಾನಿ.
ದೊಡ್ಡದಾಗಿರ್ತಕ್ಕಂಥ ಈ ರಾಜಧಾನಿಯಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು, ವೀರರಾಗಿಯೂ ಶೂರರಾಗಿಯೂ ಸಂಪತ್ತಿನಲ್ಲಿಯೂ ಕೂಡ ಧರ್ಮವಂತರಾಗಿಯೂ ಕೂಡ ಬಾಳುತ್ತಿದ್ದವರು. ಆದರೆ ಈ ಧುಮಸ್ಸೇನ ರಾಜನಿಗೆ ಏಕೈಕ ಪುತ್ರನ ಒಬ್ಬ ಇದ್ದ, ಒಂದು ಮಗ. ಅವನಿಗೆ ಒಂದೇ ಒಂದು ಸುಪುತ್ರ, ಸರಿಯಪ್ಪ ಸಾಕು. ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಸಂತಾನ ಭಾಗ್ಯ ಸಿಕ್ಕಿದರೆ ಅದು ದೊಡ್ಡ ಪುಣ್ಯವೇ. ಹಾಗಾಗಿ ಅಂತ ಒಬ್ಬನೇ ಒಬ್ಬ ಪುತ್ರನನ್ನು ಪಡೆದಂಥ ಧುಮಸ್ಸೇನ ರಾಜರಾಣಿಯರಿಗೆ ಅದೂ ಒಂದು ಸಂಪತ್ತಿ. ಎಲ್ಲ ರೀತಿಯ ಸಂಪತ್ತು, ಸವಲತ್ತು, ಧರ್ಮದಲ್ಲಿ ಬಾಳುವಂಥ ರೀತಿಯದ್ದೆಲ್ಲವೂ ಇದ್ದರೂ ಕೂಡ ಬೇಕಾಗಿರ್ತಕ್ಕಂಥ ಸೈನ್ಯ ಇತ್ಯಾದಿಗಳಲ್ಲಿಯೂ ಕೂಡ ಸಮಾಧಾನಗೊಂಡವರಂತ ಅವರು ಪುತ್ರನೊಬ್ಬ ಇದ್ದಾನೆ, ಅವನನ್ನು ಹೇಗೆ ಸಾಕೋದು, ಹೇಗೆ ಬೆಳೆಸೋದು, ಯಾವ ರೀತಿಯಲ್ಲಿ ಅವನಿಗೆ ಬುದ್ಧಿ ಕೊಡುವುದು, ಯಾವ ರೀತಿಯಲ್ಲಿ ವಿದ್ಯೆ ಕೊಡುವುದು, ಇದು ತಂದೆ ತಾಯಿಗಳ ಕರ್ತವ್ಯ ಅಲ್ವಾ? ಅದರ ಬಗ್ಗೆ ಯೋಚನೆ ಮಾಡಲೇಬೇಕು ಅವರು. ಹಾಗಾಗಿ ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವನಿಗೆ ಹುಟ್ಟಿದಂಥ ಗಂಡು ಮಗುವಿಗೆ ಒಳ್ಳೆಯ ಹೆಸರನ್ನಿಟ್ಟಿದ್ದಾರೆ. ಹೇಗೆ ಇಟ್ಟಿದ್ದಾರೆ? ಅವರ ಯಾವುದಾದ್ರೂ ಒಂದು ಆಸೆ ಆಕಾಂಕ್ಷೆಗಳು, ಅವರದ್ದಾದಂಥ ಅಭಿರುಚಿಗಳು ಏನು ಅಂತ ಮಕ್ಕಳು ಚಿಕ್ಕಂದಲ್ಲಿರುವಾಗ ಗೊತ್ತಾಗ್ತದೆ ಅಲ್ವಾ? ಒಂದು ಚಿಕ್ಕಂದಲ್ಲಿ ದೊಡ್ಡದಾಗುವಾಗ ಬೇರೆ ಬೇರೆ ರೀತಿಯಲ್ಲಿ ಅವರವರ ಶ್ರದ್ಧೆಗಳು ಏನು ಅಂತ. ಅವರ ಶ್ರದ್ಧೆ ಕಳ್ಳತನಕ್ಕೂ ಹೋಗ್ಬೋದು, ಸುಳ್ಳತನಕ್ಕೂ ಹೋಗ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಹೋಗ್ಬೋದು, ಅಥವಾ ಇನ್ನೇನೋ ಕಲೆಯ ಮೇಲೆ ಸಂಗೀತ ಹಾಡುವುದರಲ್ಲಿಯೋ, ಸಂಗೀತ ಕೇಳುವುದರಲ್ಲಿಯೋ, ತಬಲ ನುಡಿಸುವುದರಲ್ಲಿಯೋ, ಹಾರ್ಮೋನ್ ನುಡಿಸುವುದರಲ್ಲಿಯೋ ಇರ್ಬೋದು. ಇನ್ನು ಕೆಲವರು ಎಲೆಕ್ಟ್ರಿಷಿಯನ್ ಆಗಿ ಇನ್ನೇನೋ ಬೇರೆ ಬೇರೆ ರೀತಿಯಲ್ಲಿ ಒಂದು ರೀತಿ ಅವರಿಗೆ ಇಂಟ್ರೆಸ್ಟ್ ಇರ್ತದೆ, ಅಭಿರುಚಿಗಳು ಅಲ್ವಾ? ಕೆಲವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಳ್ಳತನ ಸುಳ್ಳತನದಲ್ಲಿ ಹೋಗುವವರು ಇಲ್ಲ ಅಂತೇಳಿ ಇಲ್ಲ. ಮಕ್ಕಳು ಅವರದ್ದೇ ಆದಂಥ ದಾರಿಯಲ್ಲಿ ಒಂದು ಕಡೆಯಲ್ಲಿ ಮಾವಿನ ಹಣ್ಣಿಗೆ ಕಲ್ಲು ಹೊಡೆದು ಕದ್ದುಕೊಳ್ಳುವಂಥ ಸಂದರ್ಭದಲ್ಲಿ ಒಬ್ಬ ಹುಡುಗನನ್ನು ರಪ್ಪ ಹಿಡಿದ್ರು ತೋಟದವರು. ಬಿಡ್ತಾರ? ಕಳ್ಳತನ ಮಾಡೋದಂದರೆ ಅಷ್ಟು ಸುಲಭವ? ಜೋರಾಗಿ ಆ ಕಲ್ಲು ಹೊಡೆದ ಕೊಲ್ಲಲು ಮಾವಿನ ಹಣ್ಣು, ಇನ್ನೊಬ್ಬರ ಹಿತ್ತಲಿನದ್ದು ಮಾವಿನ ಮಿಡಿಯನ್ನು, ಮಾವಿನ ಹಣ್ಣನ್ನು ಕದ್ದುಕೊಂಡು ತಿನ್ನುವಂಥ ಆ ಹುಡುಗರ ಕಳ್ಳತನಕ್ಕೆ ಯಾರು ಬಿಡುವುದಿಲ್ಲ. ಬಂದು ಹಿಡಿದ್ರು. ಆ ತೋಟ ಹಿತ್ತಲಿನವರು ಹೇಳ್ಕೊಂಡು ಬಂದು ಮರಕ್ಕೆ ಕಟ್ಟಿ ಹಾಕಿ ಬುದ್ಧಿ ಹೇಳಬೇಕಲ್ಲ, ಬೆಳೆಯುವ ಮಕ್ಕಳು ನೋಡಿ. ನೋಡು, ನಿನ್ನ ಅಪ್ಪನ ಹತ್ರ ಹೇಳಬೇಕು, ನಿನಗೆಲ್ಲ ಹೇಳೋದು. ನಿನ್ನ ಅಪ್ಪನನ್ನು ಕರೆಸಿ, ಈಗ ನಿನ್ನನ್ನು ಈ ರೀತಿ ಕಟ್ಟಿ ಹಾಕಿದ್ದೇವೆ, ನಿನ್ನ ಬುದ್ಧಿ ಏನಂತ ಅಪ್ಪನ ಹತ್ರ ಹೇಳ್ತೇವೆ ನಾವೀಗ ಅಂತೇಳಿ ಅಪ್ಪನನ್ನು ಹುಡ್ಕೊಂಡು ಬರಲಿಕ್ಕೆ ಒಬ್ಬ ಹೋದಂತೆ. ಆವಾಗ ಈ ಹುಡುಗ ಹೇಳ್ತಾನಂತೆ, ಮರಕ್ಕೆ ಕಟ್ಟಿ ಹಾಕಿದಾಗ, ಓಯ್ ಹೊಂತಿಲೆ ನಿಗಿಲ್ಲ ಅಮ್ಮೇರೆ ನಾಡೊಂದು ಹಂಚು ಹೊಡೆ ಪಾಪಾರ ಪಕ್ಕದ್ರೆ 6 ಮಿತ್ತಗೆ ಲುಡುಲ್ಲಿರುವ ಅವಸ್ತು ಅದೇ ಮರದಲ್ಲಿ ಅವಳು. ಅಂದರೆ ಅಪ್ಪನೂ ಕೂಡ ಅದೇ ವೃತ್ತಿಯಲ್ಲಿ ಇದ್ದದ್ರಿಂದ ಇವನು ಅದನ್ನು ಅನುಸರಿಸಿಕೊಂಡು ಬಂದಿದ್ದಾನೋ ಏನೋ ಅಂತ ಗೊತ್ತಿಲ್ಲ. ಹಾಗಾಗಿ ಒಂದು ಸಂಸಾರವೇ ಈ ರೀತಿಯಲ್ಲಿ ದುರ್ಬುದ್ಧಿಯಲ್ಲಿ ಹೋಗೋದು. ಹಾಗಾದರೆ ಅಪ್ಪ ಒಂದು ಕಡೆಯಲ್ಲಿ ಒಳ್ಳೆಯವನಾಗಿದ್ದರೆ ಮಗ ಕೆಟ್ಟವನಾಗ್ತಾನೆ, ಅಪ್ಪ ಕೆಟ್ಟವನಾಗಿದ್ದರೂ ಮಗ ಒಳ್ಳೆಯವನಾಗ್ತಾರೆ. ಆದರೆ ಅದಕ್ಕೆ ಮಾರ್ಗದರ್ಶಕವಾಗಿ ನಾವು ಹೇಗಿರಬೇಕು, ಹಿರಿಯರು ವಿಶೇಷವಾಗಿ ಮಕ್ಕಳ ವಿದ್ಯೆ ಬುದ್ಧಿ ಹೇಗಿರಬೇಕು ಆ ರೀತಿಯಲ್ಲಿ ಅವರಿಗೆ ಹೇಳಿಕೊಡುವುದರ ಮೂಲಕವಾಗಿ ಅವರು ಒಳ್ಳೆಯರಾಗಿರಬೇಕು ಅಂತ ಹೇಳಿರುವಂಥ ಸಂದರ್ಭದಲ್ಲಿ ಈ ತನಗೆ ಹುಟ್ಟಿದಂಥ ಗಂಡು ಮಗು ದೊಡ್ಡದಾಗ್ತಾ ಬರುವಂಥ ಸಂದರ್ಭದಲ್ಲಿ ಧುಮಸ್ಸೇನ ರಾಜ ನೋಡ್ತಾ ಇದ್ದಾನೆ. ಇಡೀ ದಿನ ಚಿತ್ರ ಬಿಡಿಸ್ತಾ ಇದ್ದಾನಂತವ. ವಿನ್ಯಾಸ, ಕಲೆ ಇತ್ಯಾದಿಗಳ ಮೂಲಕವಾಗಿ ಅಭಿರುಚಿ ಇರತಕ್ಕಂಥ ಅವನಿಗೆ ಒಂದು ಹೆಸರು ಅದಕ್ಕೆ ಪೂರಕವಾಗಿ ಇರಲಿ ಅಂತೇಳಿ ಚಿತ್ರಾಶ್ವ ಅಂತೇಳಿ ಆರಂಭದ ಹೆಸರು ಸತ್ಯವಾನಂದು ಚಿತ್ರಾಶ್ವ ಅಂತೇಳಿ ಇಟ್ಟಿದ್ದಾರೆ. ಹಾಗೆ ಚಿತ್ರಾಶ್ವನೇ ಮತ್ತೆ ಸತ್ಯವಾನ, ಸತ್ಯಸಂಧನಾಗಿದ್ದವನವನು, ಧರ್ಮವಂತನಾಗಿ ತಂದೆಯಂತೆ ಬಾಳಿಕೊಂಡಿದ್ದವನು. ಯಾವುದೇ ರೀತಿಯ ತನ್ನ ಗದ್ದುಗೆ ಯುವರಾಜ ಪದವಿತ್ವವನ್ನು ಆಸೆ ಬಯಸಿದವನು ಅಲ್ಲ. ಏನೋ ಅವನ ಪಾಡಿಗೆ ಅವನು ಇದ್ದುಕೊಂಡು ಮತ್ತು ಒಂದಷ್ಟು ಕಲಿತು ಬರುತ್ತೇನೆ, ಕಲಿತದ್ದು ಕಡಿಮೆ ಆಗಿದೆ, ಇನ್ನೂ ಕಲಿತೇನೆ, ಇನ್ನೂ ಬೆಳೀತೇನೆ ಎಂಬ ರೀತಿಯಲ್ಲಿ ಎಲ್ಲಿಯೋ ಒಂದು ಹೊರಗಡೆ ಸ್ವಲ್ಪ ಹೆಚ್ಚಿನ ವ್ಯಾಸಂಗಕ್ಕಾಗಿ ದೊಡ್ಡವನಾದಾಗ, ಯುವಕನಾದಾಗ ಹೋಗಿದ್ದಾನೆ. ಇನ್ನಷ್ಟು ತಿಳ್ಕೊಂಡು ಬರ್ತೇನೆ, ಇನ್ನಷ್ಟು ಅನುಭವಗಳನ್ನು ಪಡ್ಕೊಂಡು ಬರ್ತೇನೆ ಅಂತೇಳಿ ಹೋಗುವಂತಹ ಸಂದರ್ಭದಲ್ಲಿ ಇಲ್ಲಿ ಏನಾಯಿತು? ಯುವರಾಜನ ಶಕ್ತಿಯನ್ನು ಪಡೆದಿರತಕ್ಕಂಥ ಮಗ ಊರಲ್ಲಿಲ್ಲ, ಅರಮನೆಯಲ್ಲಿಲ್ಲ ಅಂತ ಗೊತ್ತಾಗಿ ಆಚೆ ಬದಿ ಈಚೆ ಬದಿ ಇರತಕ್ಕಂಥ ಆಕ್ರಮಣಕಾರರಾಗಿರ್ತಕ್ಕಂಥ ರಾಜಧಾನಿ ಕೆಲವಿತ್ತು. ಈ ಧುಮಸ್ಸೇನ ರಾಜನ ಮೇಲೆ ಮೊದಲೇ ಕಣ್ಣಿತ್ತು. ಸಂಪತ್ತಿದೆ,
ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಆಕ್ರಮಣ ಹೇಗಾಗಿ ಕಸಿದುಕೊಳ್ಬೇಕಂತ ಇರತಕ್ಕಂಥ ಒಬ್ಬರು ದುರುದ್ದೇಶದಿಂದ ಇರತಕ್ಕಂಥವರು ಒಮ್ಮೆಲೆ ರಾಜಧಾನಿಗೆ ಮುತ್ತಿಗೆ ಗೊತ್ತಾಯಿತು. ಮಗನೂ ಕೂಡ ಇಲ್ಲ ಅಂತಿಲ್ಲ, ಅವನು ಪರಾಕ್ರಮಿ. ಅವ ಇಲ್ಲದಾಗ ಈ ರೀತಿಯಲ್ಲಿ ಒಂದು ವ್ಯವಸ್ಥೆ ಆದಾಗ ಬಂದರೂ ಬೇಕಾದ ರೀತಿಯಲ್ಲಿ ಹೊಡೆದು ದಿಮಶ್ಯೇನರ ಶಕ್ತಿ ಕಡಿಮೆ ಆಯಿತು, ಆಕ್ರಮಕಾರರ ಶಕ್ತಿ ಹೆಚ್ಚಾಯಿತು ಎಂಬ ರೀತಿಯಲ್ಲಿ ಎಲ್ಲವನ್ನೂ ಕೂಡ ನಾಶಪಡಿಸಿ ದಿಮಶ್ಯೇನ ರಾಜ ಮತ್ತು ರಾಣಿಯರನ್ನು ಹಿಡ್ಕೊಂಡಿದ್ದಾರೆ, ಸೆರೆ ಹಿಡಿದಿದ್ದಾರೆ. ಕ್ರೂರವಾಗಿರ್ತಕ್ಕಂಥ ಮನಸ್ಸು ದರೋಡೆ ಮಾಡಿದವರು, ಆ ರೀತಿಯಲ್ಲಿ ಆಕ್ರಮಣ ಮಾಡಿದವರಿಗೆ ಹೋಗಿ ಇವರನ್ನು ಕಾಡಿನಲ್ಲಿ ಇಬ್ಬರ ಕಣ್ಣುಗಳನ್ನು ಕಿತ್ತು ಬಿಸಾಡಿ ಅಂತ ಹೇಳ್ತಾ ಇದ್ದಾರೆ. ಆಕ್ರಮಣ ಮಾಡಿದಂಥ ರಾಜಧಾನಿಯ ರಾಜ ಆಜ್ಞೆ ಆಗಿದೆ, ಆಳುಗಳಿಗೆ ಏನು ಮಾಡುವುದು ಅಂತೇಳಿ ಎಲ್ಲ ಓಡಿದ್ದಾರೆ. ಕೆಲವರು ಸತ್ತಿದ್ದಾರೆ, ಕೆಲವರು ಪೆಟ್ಟಿಗಿಂದು ಅರ್ಥನಾದದಲ್ಲಿದ್ದಾರೆ, ಇನ್ನು ಕೆಲವರು ಓಡಿದ್ದಾರೆ. ಯಾರಿಲ್ಲ, ಹೇಳ್ಕೊಂಡು ಹೋಗಿದ್ದಾರೆ ಕಾಡಿನಲ್ಲಿ. ಕ್ರೂರವಾದಂಥ ಶಿಕ್ಷೆಗೋಸ್ಕರವಾಗಿ ತಡ ಮಾಡದೆ ಆ ದುಮಶ್ಯೇನ ರಾಜ ಸಂಪದ್ಭರಿತವಾಗಿ ಅಷ್ಟು ಸಮಯದಲ್ಲಿ ರಾಜ ರಾಣಿಯರಾಗಿದ್ದವರು ಕಣ್ಣು ಕಿತ್ತು ಅವರದ್ದು ಕಾಡಿನಲ್ಲಿ ಬಿಡುವಂಥ ಪರಿಸ್ಥಿತಿ ಬಂದಿದೆ. ಮಗನೇ ದೇವಾ, ಎಲ್ಲಿದ್ದಿ ಮಗನೇ? ಅಯ್ಯೋ, ಎಂಥ ಪರಿಸ್ಥಿತಿ ಬಂತು. ಸ್ವಲ್ಪ ಸಮಯ ನೀನು ಯಾವುದೋ ಕಾರಣಕ್ಕೆ ನೀನು ಆಶೀರ್ವಾದವನ್ನು ಪಡೆಕೊಂಡು ಹೊರಗಡೆ ಹೋಗಿದ್ದಿ, ಇಂಥ ಪರಿಸ್ಥಿತಿ ಬಂತಲ್ಲ, ಯಾವಾಗ ಏನಾಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ. ನಮ್ಮ ದೇಶಕ್ಕಾಗಿ ಹಾಗೆ ಗಡಿ ಕಾಯುವಂಥ ಆ ಸೈನಿಕರನ್ನು ನಾವು ಒಳ್ಳೆಯ ರೀತಿಯಲ್ಲಿ ದೇವರ ಪ್ರಾರ್ಥನೆ ಮಾಡಿ ಅವರಿಗೆ ಶಕ್ತಿ ಕೊಡುವಂತ ಹೇಳಬೇಕಾದ್ದು ಕರ್ತವ್ಯ ನಮ್ಮದು. ಯಾಕಂದರೆ ನಾವೆಲ್ಲ ಒಂದಿಷ್ಟು ಗಂಟೆಯಲ್ಲಿ ಕೆಲಸ ಮಾಡ್ತೇವೆ, ಒಂದಿಷ್ಟು ಗಂಟೆ ಹರಿಕತೆ ಕೇಳ್ತೇವೆ, ಮತ್ತೊಂದು ಗಂಟೆ ಸಂತೆಗೆ ಹೋಗ್ತೇವೆ, ಮತ್ತೊಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತೇವೆ, ಮತ್ತೊಂದು ಕಡೆ ಊಟ ಮಾಡಿ ಮಲಗ್ತೇವೆ. ಆದರೆ 24 ಗಂಟೆಯೂ ಕೂಡ ಮಲಗದೆ ಕಣ್ಣಿಗೆ ಎಣ್ಣೆ ಹಾಕಿಕೊಂಡು ಆ ಗಡಿ ಪ್ರದೇಶದಲ್ಲಿ ಕಾಯುವಂಥ ಸೈನಿಕರ ಒಂದು ವಿಶೇಷತೆಯನ್ನು ನಾವು ಕಾಣಬೇಕು. ಹಾಗಾಗಿ ಈ ರೀತಿಯಲ್ಲಿ ಎಂಥ ರೀತಿಯಲ್ಲಿದ್ದರೂ ಕೂಡ ಎಷ್ಟು ಹೊತ್ತಿಗೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ದೇಶ ರಕ್ಷಣೆ ಆಗಬೇಕು. ಆ ರೀತಿಯಲ್ಲಿ ಕೂಡ ನಮ್ಮ ಚಿಂತನೆಗಳು ಬೇಕಾಗ್ತದೆ. ಪ್ರತಿಯೊಬ್ಬ ಪ್ರಜೆಗೂ ಇರತಕ್ಕಂಥ ಕರ್ತವ್ಯ ಇದೆ ಅದರಲ್ಲಿ. ಅಂಥ ರೀತಿಯಲ್ಲಿ ಒಂದು ಹಾನಿ ಆಗಿ ಹೋಗಿದೆ ರಾಜಧಾನಿಗೆ, ರಾಜನಿಗೆ, ರಾಣಿಗೆ. ಕಣ್ಣು ಕಿತ್ತು ಹೋದಂಥ ಸಂದರ್ಭದಲ್ಲಿ ಅಳ್ತಾ ಇದ್ದಾರೆ. ಅದೆಲ್ಲೋ ಸುದ್ದಿ ಆಯಿತು ಮಗನಾಗಿರ್ತಕ್ಕಂಥ ಚಿತ್ರಾಶ್ವನಿಗೆ. ಇಲ್ಲಿಂದ ಹೋದವರೋ ವಲಸೆ ಹೋದವರೋ ಹೀಗೆ ಸುದ್ದಿ ಆಗೋದಕ್ಕೆ ಈಗ ಬಹಳ ಬೇಗ ಸುದ್ದಿ ಆಗ್ತದೆ. ಆಗಿನ ಕಾಲದಲ್ಲಿ ಅಂತೂ ಸುದ್ದಿ ಆಯಿತು. ಸುದ್ದಿ ಆದಾಗ ಓಡೋಡಿ ಬರ್ತಾ ಇದ್ದಾನೆ. ಬರುವಾಗ ಅದೆಲ್ಲೋ ಹಳ್ಳದ ಕೊಳ್ಳದ ಮಧ್ಯೆ ಮುಳ್ಳಿನ ಕಾಡಿನ ಮಧ್ಯದಲ್ಲಿ ಹಾಕಿದ್ದಾರೆ. ಮಗನೇ ಚಿತ್ರಾಶ್ವ ಬೊಬ್ಬೆ ಇಡ್ತಾ ಇದ್ದಾನೆ. ಅಮ್ಮ ಅಪ್ಪ ಅಂತ ಓಡೋಡಿ ಮಗ ಬರ್ತಾ ಇದ್ದಾನೆ. ಚಿತ್ರಾಶ್ವ ಅಂತೇಳಿ ಇವರು ಬೊಬ್ಬೆ ಹೊಡಿತಾ ಇದ್ದಾರೆ. ಗಾಳಿಯ ಅಲೆಯಲ್ಲಿ ತಾಯಿ ತಂದೆಯರ ಈ ನಾದ ಮಗನಿಗೆ ಅರ್ಥ ಆಗ್ತದೆ. ಇದು ನಮ್ಮ ತಂದೆ ತಾಯಿದ್ದೇ ಸ್ವರ. ಮಗ ಅಪ್ಪ ಅಮ್ಮ ಅಂತೇಳಿ ಓಡೋಡಿ ಬರುವಾಗ ಮಗನ ಧ್ವನಿಯ ಆ ತರಂಗ ಅದು ಯಾವ ಅವಸ್ಥೆಯಲ್ಲಿದ್ದರೂ ತಾಯಿ ತಂದೆಗಳಿಗೆ ಅರ್ಥ ಆಗ್ತದೆ, ಮುಟ್ಟುತ್ತದೆ ಅಂತ. ಓಡಿ ಬಂದು ನೋಡುವಾಗ ಅದೆಲ್ಲೋ ಹಳ್ಳ ಕೊಳ್ಳದ ಮಧ್ಯೆ ಬಿದ್ದು ಬಿಟ್ಟಿದ್ದಾನೆ. ಅಪ್ಪಿ ಹಿಡಿದಿದ್ದಾನೆ. ಮಗನೇ, ಈ ರೀತಿ ಆಗಿದೆ. ಕ್ರೂರ ಮನಸ್ಸುಳ್ಳವರಂತ ಆಕ್ರಮಣಕಾರರು ಬಂದು ಈ ರೀತಿಯ ಅವಸ್ಥೆ ಆಗಿದೆ. ಎಲ್ಲವನ್ನು ಉಳಿದವರು ಹೇಳಿದ್ದಾರೆ, ಎಲ್ಲ ಓಡೋದವರು ಮಧ್ಯದಲ್ಲಿ ಸಿಕ್ಕಿದವರು. ಆದರೆ ಉಳಿದದ್ದನ್ನೆಲ್ಲ ತಂದೆ ತಾಯಿ ಹೇಳಿದರು. ಈಗ ಹೋಗ್ತೇನೆ, ಎಲ್ಲಿದ್ದಾರವರು, ಪರಾಕ್ರಮದಿಂದ ಹೋರಾಟ ಮಾಡ್ತೇನೆ, ಅವರಿಗೆ ಗತಿ ಕಾಣಿಸ್ತೇನೆ ಅಂತ ಎದ್ದು ನಿಂತಾರೆ. ಆವಾಗ ಅಪ್ಪ ಅಮ್ಮ ಅಳ್ತಾ ಹೇಳ್ತಾರೆ, ಮಗನೇ ನಿನಗೆ ಅಪ್ಪ ಅಮ್ಮ ಬೇಕೇ ಅಥವಾ ಆಕ್ರಮಣಕಾರನಾಗಿರತಕ್ಕಂಥ ವಿರೋಧಿ ಬೇಕೇ ಅಂತ ಕೇಳಿದಾಗ ಅಮ್ಮ ಅಪ್ಪ ಅಂತ ಮತ್ತೆ ಆಲಿಂಗಿಸ್ತಾರೆ. ಬೇಡ ಮಗನೇ, ನಮ್ಮಷ್ಟಕ್ಕೆ ನಾವಿರೋಣ ಅಂತ ಹೇಳಿದಾಗ ಬನ್ನಿ ಅಂತೇಳಿ ಅಪ್ಪ ಅಮ್ಮನನ್ನು ಆಲಿಂಗಿಸಿಕೊಂಡು ಅಲ್ಲಿಂದ ಎಬ್ಬಿಸಿ ನೇರವಾಗಿ ಗುಪ್ತವಾಗಿ ಒಂದು ಕಡೆಗೆ ಬಂದು ಒಂದು ಪರ್ಣ ಕುಟೀರವನ್ನು ಕಟ್ಟುವುದರ ಮೂಲಕವಾಗಿ ಅದರಲ್ಲಿ
ಕುರುಡರಾಗಿರ್ತಕ್ಕಂಥ ತಂದೆ ತಾಯಿಯನ್ನು ಬೇಕಾಗಿರ್ತಕ್ಕಂಥ ಶುಶ್ರೂಷೆಯನ್ನು ಮಾಡು. ಮಗನಾಗಿರ್ತಕ್ಕಂಥ ಚಿತ್ರಾಶ್ವ ಬಹಳ ಚಂದದಿಂದ ಪ್ರೀತಿಯಿಂದ ಅಪ್ಪನನ್ನು ಸಾಕ್ತಾ ಇದ್ದಾನೆ. ಮೊದಲೇ ಕಲಾವಿದ. ಹಾಗಾಗಿ ಅಂಥ ಒಂದು ಒಳ್ಳೆಯ ಕುಟೀರವನ್ನು ನಿರ್ಮಾಣ ಮಾಡಿ ವಿನ್ಯಾಸ ಮಾಡುವುದರ ಮೂಲಕವಾಗಿ ಅದನ್ನು ಸಂತೋಷಪಟ್ಟಿದ್ದಾನೆ. ತಂದೆ ತಾಯಿಯ ಆರೋಗ್ಯವನ್ನು ಕಾಪಾಡುತ್ತಾ ಯಾವ ರೀತಿಯಲ್ಲಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಇದ್ದಾನೆ ಅಂತ ಹೇಳಿದರೆ ಅದು ಯಾರಿಗೂ ಆಶ್ಚರ್ಯ ಆಗಬೇಕು. ನಿಜವಾಗಿ ಕೂಡ ಮಹಾಭಾರತದಲ್ಲಿ ಧರ್ಮರಾಜ ಸಹೋದರರಿಗೆ ಮಾರ್ಕಾಂಡೇಯ ಮುನಿ ಈ ಕಥೆಯನ್ನು ಹೇಳ್ತಾ ಇದ್ದಾನೆ. ಇಂತಿಂಥ ಕಷ್ಟಗಳು, ಇಂತಿಂಥ ಸುಖಗಳು ಅಥವಾ ಇಂತಿಂಥ ವೇದನೆಗಳು, ಇಂತಿಂಥ ಅದನ್ನು ಸಮರ್ಥಿಸುವಂಥ, ಅದನ್ನು ಎದುರಿಸುವಂಥ ರೀತಿಗಳನ್ನು ಇವರಿಗೂ ಪಾಂಡವರಿಗೂ ಹೇಳಬೇಕು ಎಂಬ ರೀತಿಯಲ್ಲಿ ಮಾರ್ಕಾಂಡೇಯ ಮುನಿ ಹೇಳುವಂಥದ್ದು. ಈ ರೀತಿ ಹೇಳುವಂಥ ಸಂದರ್ಭ ಕುಟೀರದಲ್ಲಿ ಅಪ್ಪ ಅಮ್ಮನನ್ನು ಸಾಕುತ್ತಾ ಬಹಳವಾಗಿ ಒಳ್ಳೆಯ ರೀತಿಯಲ್ಲಿ ಮತ್ತೆ ಜೀವನವನ್ನು ಮುಂದುವರಿಸಿದಂಥ ಕಥೆ ಒಂದಾದರೆ, ಇತ್ತ ಮದ್ರದೇಶಾಧಿಪನು ಉದ್ದಾಮಚೂರನವ, ಮದ್ರದೇಶಾಧಿಪನು ಉದ್ದಾಮಚೂರನವ, ಶುದ್ಧ ಚರಿತನು ರಣಭದ್ರ ಅವನಿಪನು. ಅಶ್ವಪತಿಯು ನಾಮ ವಿಶ್ವ ವಿಜೇತನವ, ಅಶ್ವಪತಿಯು ನಾಮ ವಿಶ್ವ ವಿಜೇತನವ, ನಶ್ವರ ಭೋಗಕ್ಕೆ ಒಲಿಯ ನರೇಶನು, ವಿಶ್ವಾಸಿಯಾಗಿ ಪ್ರಜೆಗಳನ್ನು ಪಾಲಿಪನವನು, ವಿಶ್ವಾಸಿಯಾಗಿ ಪ್ರಜೆಗಳನ್ನು ಪಾಲಿಪನವನು, ಸೂರ್ಯನಾರಾಯಣನ ಭಕ್ತ ಧಾರ್ಮಿಕನು, ಸೂರ್ಯನಾರಾಯಣನ ಭಕ್ತ ಧಾರ್ಮಿಕನು, ಮಾತದೇಶಾಧಿಪನು. ಮಾದ್ರಾಧಿಪತಿಯಾಗಿರ್ತಕ್ಕಂಥ ಅಶ್ವಪತಿ ರಾಜ, ಮಾಳವಿ ಎಂತಕ್ಕಂಥ ರಾಣಿ ಅವನಿಗೆ. ಈ ಕಡೆಯಲ್ಲಿ ಈ ದಾಂಪತ್ಯ ಜೀವನದಲ್ಲಿ ಅಶ್ವಪತಿ ರಾಜ ಮಾಳವಿ ದೇವಿಗೆ ವಿಶೇಷವಾಗಿ ವಿಜೃಂಭಣೆಯಿಂದ ಧಾರ್ಮಿಕನಾಗಿ ದೇವರ ಭಕ್ತನಾಗಿ ಸೂರ್ಯನಾರಾಯಣನ ಭಕ್ತಿಯಿಂದಲೂ ಕೂಡ ಧರ್ಮವನ್ನು ಕಾಪಾಡಿಕೊಂಡು ಪರಾಕ್ರಮಶೀಲವಾಗಿ ರಾಜ್ಯಭಾರವನ್ನು ಮಾಡುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಹೆಣ್ಣು ಮಗಳು. ಬಹಳಕಾಲ ಮಕ್ಕಳಿಲ್ಲ. ದೇವರನ್ನು ಆರಾಧನೆ ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ ಅವರು. ಮಕ್ಕಳಿಲ್ಲದ ಮನೆಯು ಕೊಳೆತ ತೆಂಗಿನ ತುದಿಯು, ಮಕ್ಕಳಿಲ್ಲದ ಮನೆಯು ಕೊಳೆಯ ತೆಂಗಿನ ತುದಿಯು, ಸೌಖ್ಯವಿಲ್ಲದ ಊಟ ಅದು ಕಾಳಗೂಟ. ಮಕ್ಕಳಿಲ್ಲದ ಮನೆ ಕೊಳೆತ ತೆಂಗಿನ ತುದಿ ಅಂತ ಹೇಳ್ತಾರೆ, ಉದಾಹರಣೆ ಕೊಟ್ಟಿದ್ದಾರೆ ದಾಸರು. ಹಾಗಾಗಿ ಸೌಖ್ಯವಿಲ್ಲದ ಊಟ ಅದು ಕಾಳಕೂಟ ಅಂತೇಳಿ, ಯಾಕಂದರೆ ಊಟಗಳು ಅನ್ನ ಸಂತರ್ಪಣೆ ಉಂಟು ಅಂತೇಳಿ ನಾವು ಅದು ಧರ್ಮಕ್ಕೆ ಕೊಡೋದಂದ್ರೆ ಎಂಥದೋ ಮಾಡಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಕ್ಕಿ ನೋಡಬೇಕು, ಸಾರು ಅದರ ಹುಳಿ ಅಥವಾ ಮಜ್ಜಿಗೆ ಇರ್ಬೋದು, ಪಲ್ಯ ಇರ್ಬೋದು, ಎಲ್ಲ ಒಳ್ಳೆಯದಾಗಿರಬೇಕು. ಒಂದು ವೇಳೆ ಏನಾದರೂ ಹುಳಿಯೋ ಖಾರವೋ ಜಾಸ್ತಿ ಆದರೆ 1,000 ರೂಪಾಯಿ ಡೊನೇಷನ್ ಕೊಟ್ಟವನು ಸುಮ್ಮನೆ ಊಟ ಮಾಡಿ ಹೋಗ್ತಾನೆ, 25 ರೂಪಾಯಿ ಕೊಟ್ಟವನು ಜಗಳ ಮಾಡ್ತಾನೆ, ಎಂಥ ಊಟ ರೀ ನಿಮ್ಮದು ಅಂತೇಳಿ ಅಲ್ವ. ಹಾಗಾಗಿ ಬಹಳ ಜಾಗ್ರತೆಯಿಂದ ಸೌಖ್ಯವಿಲ್ಲದ ಊಟ ಅಲ್ಲಿ ಜಗಳ ಆಗ್ತದೆ, ಅದು ಕಾಳಕೂಟ. ದಾಸರು ಒಳ್ಳೆ ಒಳ್ಳೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅಂಥ ಮಕ್ಕಳಿಲ್ಲದ ಮನೆಗೆ ಸೂರ್ಯನಾರಾಯಣನ ಆರಾಧನೆಯಿಂದ ಭಕ್ತಿ ಪರಂಪರೆಯಲ್ಲಿ ಒಳ್ಳೆಯ ಕರ್ಮಜೀವನದಿಂದ ಧರ್ಮವನ್ನು ಕಾಪಾಡಿದಂಥ ದಂಪತಿಗಳು ಅಶ್ವಪತಿ ರಾಜ ಮಾಳವಿ ದೇವಿಯವರಿಗೆ ಒಂದು ಹೆಣ್ಣು ಮಗು. ಬಹಳ ಕಾಲ ಮಕ್ಕಳಿಲ್ಲದವರಿಗೆ ಹೆಣ್ಣಾದರೆ ಗಂಡಾದರೆ ಅಲ್ವಾ. ಒಳ್ಳೆಯ ರೀತಿಯಲ್ಲಿ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೀತಾ ಇದ್ದಾಳೆ ಹೆಣ್ಣು ಮಗಳು. ಒಳ್ಳೆಯ ರೀತಿಯಲ್ಲಿ ಲಾಲನೆ ಪಾಲನೆ ಮಾಡ್ತಾ ಇದ್ದಾರೆ ಮಕ್ಕಳನ್ನು. ವಿದ್ಯೆ ಬುದ್ಧಿ ಕೊಟ್ಟು ಸಾಕುವಂಥದ್ದು ತಂದೆ ತಾಯಿಗಳ ಧರ್ಮ ಅಲ್ವಾ. ಆ ರೀತಿಯಲ್ಲಿ ವಿಶೇಷವಾಗಿ ಪ್ರೀತಿಯಿಂದ
ಹೆಣ್ಣಾಗಲಿ ಗಂಡಾಗಲಿ ಯಾವುದೇ ರೀತಿಯಲ್ಲಿ ನಮಗೆ ಒಳ್ಳೆಯ ರೀತಿಯಲ್ಲಿ ನಮಗೆ ಸಿಕ್ಕಿದಂಥ ಮಗು ದೇವರ ಪ್ರಸಾದ ಅಂತೇಳಿ ಬಹಳ ಒಳ್ಳೆಯ ವಿದ್ಯೆ ಬುದ್ಧಿ ಹಾಗೂ ಆಹಾರ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಸಾಕ್ತಾರೆ ಮಗಳನ್ನು. ಮಗಳು ಬೆಳೀತಾ ಇದ್ದಾಳೆ, ಒಂದು ಹೆಸರಾಗಬೇಕಲ್ಲ, ಒಳ್ಳೆಯ ಹೆಸರನ್ನು ಕೂಡ ಇಟ್ಟಿದ್ದಾರೆ, ಸಾವಿತ್ರಿ ಅಂತೇಳಿ. ಆಹಾ, ವಿಶಿಷ್ಟ ತಪ್ಪದ ಪುಸ್ತಕ ತರ್ತಾರೆ. ನಾಮ್ಸೆ ಬಡಪ್ಪನ್ ನಹಿ ಮಿಲ್ತಾ ಅಂತೇಳಿ ಹೇಳ್ತಾರೆ. ಹಿಂದಿಯಲ್ಲಿ ಒಂದು ಗಾದೆ ಉಂಟು. ಅಂದರೆ ಹೆಸರಿನಲ್ಲಿ ಯಾವುದೇ ಬಡತನ ಇಲ್ಲ, ಆದರೂ ಕೂಡ ಒಂದು ದಪ್ಪದ ಪುಸ್ತಕ ತಂದು ಹುಡುಕೋದು ಆ ಹೆಸರು ಬೇಕು, ಈ ಹೆಸರು ಬೇಕು, ಆ ಹೆಸರು ಬೇಕು, ಈ ಹೆಸರು ಬೇಕು ಅಂತ ಅಲ್ವಾ. ಏನೇ ಇರಲಿ ಅಂತೂ ಇಂತೂ ಸಾವಿತ್ರಿ ಎಂಬ ಒಂದು ನಾಮಕರಣವನ್ನು ಮಾಡುವುದರ ಮೂಲಕವಾಗಿ ಮಗಳಿಗೆ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಬೆಳೆಸ್ತಾ ಇದ್ದಾನೆ. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತೇಳಿ ಇದೊಂದು ಪದ್ಯ ಇತ್ತು ಅಲ್ವಾ. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು. ಮೊದಲನ ಕಾಲದಲ್ಲ ಮಕ್ಕಳು ಕೇಳ್ತಿದ್ರು, ಆ ಜನನಿದ್ದು ತಾಯಿದ್ದು ಕೇಳ್ತಾ ಇದ್ರು. ಈಗ ಕೇಳ್ತಾರ? ಇಲ್ಲ. ಸಣ್ಣ ಕ್ಲಾಸಿನಲ್ಲೇ ಆ ಪದ್ಯ ಬದಲಾಗಿದೆ. ಈಗ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು. ಗುರು ಹೌದು, ಆದರೆ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಅಲ್ಲ, ಟ್ಯೂಷನ್ ಟೀಚರಿಂದ ಕಲಿತಂಥ ಪಾಠ ಆ ವಿದ್ಯಾರ್ಥಿಗಳು ಧನ್ಯರು. ಎಲ್ಲ ಟ್ಯೂಷನ್ ಟೀಚರ್ ಹತ್ರ ಹೋಗೋದು. ಅವರೇನಾದರೂ ಒಂದು ಕುದುರೆಗೆ 3 ಕಾಲು ಅಂತ ಹೇಳಿದರೆ, ಇಲ್ಲಿ ಅಮ್ಮ ತಾಯಿ ಅಲ್ಲ ಮಗ ಕುದುರೆಗೆ 4 ಕಾಲು. ಯಾರು ಹೇಳಿದ್ದು ನಿನಗೆ? ಇಲ್ಲ, ನಿನಗೆ ಎಂತ ಗೊತ್ತುಂಟು? ನೀನು ಅಡುಗೆ ಮಾಡು, ನಮ್ಮ ಟೀಚರ್ ಹೇಳಿದ್ದು ಕುದುರೆಗೆ 3 ಕಾಲು ಅಂತ. ಆ ಟೀಚರ್ ಹೇಳಿದ್ದೇ ಅದು ಶಂಕರಿಂದ ಬಂದದ್ದು ತೀರ್ಥ ಮಕ್ಕಳಿಗೆ. ಹಾಗಾಗಿ ಅವ್ರು ಹೇಳಿದ್ದೇ ಕೇಳ್ತಾರೆ. ಉದಾಹರಣೆಗೆ ಹೇಳ್ತಾರೆ. ಅಂತೂ ಆ ವಿದ್ಯೆಯನ್ನು ಕಲಿತು ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವವರು ಇಲ್ಲ ಅಂತೇಳಿಲ್ಲ, ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾರೆ ಈ ಅಧ್ಯಾಪಕರಿಂದ. ಇಲ್ಲಿ ತಂದೆ ತಾಯಿಗಳ ಮಾತುಗಳನ್ನು ಕೇಳುವಂಥ ಮಕ್ಕಳಿದ್ದರೆ ಎರಡೂ ಒಟ್ಟಾದಾಗ ಬುದ್ಧಿವಂತರಾಗಿ ಜ್ಞಾನವಂತರಾಗಿ ಮಕ್ಕಳು ಬೆಳೀತಾರೆ. ಹಾಗೆ ಬೆಳೆದು ಬೆಳೆಯುತ್ತಾ ಬಂದಿರತಕ್ಕಂಥ ಬಾಲಕಿ ಸಾವಿತ್ರಿ. ಇನ್ನೇನು ಷೋಡಶೆಯಾದಾಗ ಒಂದು ರೀತಿಯಲ್ಲಿ ತಂದೆ ತಾಯಿಗಳಿಗೆ ಒಂದು ಚಿಂತೆ ಆವರಿಸ್ತದೆ. ಮೊದಲಿಗೆ ವಿದ್ಯಾಭ್ಯಾಸದ ಚಿಂತೆ, ಯಾವ ಶಾಲೆಗೆ ಕಲಿಸೋದು, ಯಾವ ಹತ್ರ ಟ್ಯೂಷನ್ ಕೊಡಿಸೋದು, ಇನ್ನು ವಿಶೇಷವಾದಂಥ ಬುದ್ಧಿಜ್ಞಾನವನ್ನು ಹೇಗೆ ಕಲಿಸೋದು, ಕಲೆಯನ್ನು ಹೇಗೆ ಕಲಿಸುವುದು, ಕಾವ್ಯವನ್ನು ಹೇಗೆ ಕಲಿಸುವುದು, ಈ ರೀತಿಯ ಚಿಂತನೆ ಮಂಥನಗಳನ್ನು ಮಾಡ್ತಾ ಇರ್ತಾರೆ. ಎಲ್ಲದಕ್ಕೂ ಸೇರಿಸೋದು ಮಕ್ಕಳು. ಕೆಲವು ತಂದೆ ತಾಯಿಗಳಿಗೂ ಆ ಮಕ್ಕಳು ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ. ಶಾಲೆ ಪಾಪ ಸುಸ್ತು ಹೊಡೆದು ಹೋಗ್ತವೆ. ಆ ಸ್ವಿಮ್ಮಿಂಗಿಗೂ ಕಳಿಸೋದು, ಆಮೇಲೆ ಕರಾಟೆಗೂ ಕಳಿಸೋದು, ಕ್ರಿಕೆಟ್ಗೂ ಕಳಿಸೋದು, ಸಂಗೀತಕ್ಕೂ ಕಳಿಸೋದು, ಇನ್ನೇನು ಬಾಕಿ ಉಂಟಂತ ನೋಡ್ತಾರೆ. ಕಾರಣ ಇನ್ನು ಮರ ಹತ್ತಿ ತೆಂಗಿನಕಾಯಿ ತೆಗೆದು ಒಂದು ಮಾತ್ರ ಬಾಕಿ, ಅದು ಕೂಡ ಮತ್ತೆ ಈ ರೀತಿಯಲ್ಲಿ ಯಾವುದನ್ನು ಕೂಡ ಮಕ್ಕಳಿಗೆ ಯಾವುದನ್ನು ತುರುಕಿಸೋದ್ಬಾರ್ದು. ನಾವು ಎಷ್ಟು ಬೇಕೋ ಅಷ್ಟನ್ನು ಇಟ್ಟಾಗ ಮಾತ್ರ ಮಕ್ಕಳು ಪ್ರಬುದ್ಧರಾಗ್ತಾರೆ, ಜ್ಞಾನವಂತರಾಗ್ತಾರೆ. ಒಂದಷ್ಟು ತುರುಕಿಸಿ ನಾವು ಮಕ್ಕಳನ್ನು ನಾವು ಹಾಳು ಮಾಡ್ತೇವೆ ಒಮ್ಮೊಮ್ಮೆ. ಇದನ್ನು ಗಮನಿಸಬೇಕಾದ ವಿಷಯ. ಆದರೆ ಬಹಳ ಉತ್ತಮ ರೀತಿಯಲ್ಲಿ ವಿದ್ಯೆ ಬುದ್ಧಿ ಜ್ಞಾನವನ್ನು ಕಲಿತಂಥ ಆ ಸಾವಿತ್ರಿ ಬೆಳೆದು ನಿಂತಿದ್ದಾಳೆ. ಇನ್ನೇನು ತಂದೆ ತಾಯಿಗಳಿಗೆ ಚಿಂತೆ ಆವರಿಸಿದೆ. ಆದರೂ ಕೂಡ ಮಗಳನ್ನು ನೋಡುವಾಗ, ಅವಳ ಚಂದ ನೋಡುವಾಗ, ಅವಳ ಲಕ್ಷಣಗಳನ್ನು ನೋಡುವಾಗ ಇನ್ನೇನು ಆನಂದ ಆಗ್ತಾ ಇದೆ. ಆಹಾ, ನಗೆ ಮೊಗದ ತೊಳಗುವ ಕಪೋಲದ ಚಿಗುರ ನೆನಕಿ ಪಕ್ಕರತ್ತಲದ. ಬುದ್ಧಿವಂತರಾಗಿದ್ದಾಳೆ, ಜ್ಞಾನವಂತರಾಗಿದ್ದಾಳೆ. ಅಪ್ಪ ಅಮ್ಮನ ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ದಾಳೆ. ಎಂಥ ಒಂದು ಜ್ಞಾನವಂತರಾಗಿ, ಉತ್ತಮ ರೀತಿಯಲ್ಲಿ ಬುದ್ಧಿವಂತರಾಗಿ, ಒಳ್ಳೆಯ ಬುದ್ಧಿಯಿಂದ ಜೀವನವನ್ನು ಮಾಡತಕ್ಕಂಥ ಮಗಳಾಗಿ ಹುಟ್ಟಿದ್ದಾಳೆ. ನಗೆ ಮೊಗದ ತೊಳಗುವ ಕಪೋಲದ ಚಿಗುರ ನೆನಕಿ ಪಕ್ಕರತ್ತಲದ. ಸಂಪಗೆಯ ಪೋಲುವ ನಾಸಿಕದ ಪೊಗರೊಗುವ ಚೆಂದುಟಿಯ. ಬೊಗಸೆಗಣ್ಣಿನ ತುಂಬಿ ಉರುಳಿನ, ಬೊಗಸೆಗಣ್ಣಿನ ತುಂಬಿ ಗುರುಳಿನ ಮಗಳ ಗೆಲುವಿಕೆಯ ನಿರೀಕ್ಷಿಸಿ, ಮಗಳ ಚೆಲುವಿಕೆಯ
ಶಶಿವದನೆ. ಪಿತಗತಿ ಪ್ರೀತಳು ರತಿಯಿಲನೆ, ಪಿತಗತಿ ಪ್ರೀತಳು ರತಿಯಿಲನೆ, ಅತಿ ಚಲುಗೆಯು ಶಶಿವದನೆ. ಕಲಾ ಸರಸ್ವತಿ ಕುಲಾಂಗಿ ಕನ್ಯೆ, ಕಲಾ ಸರಸ್ವತಿ ಕುಲಾಂಗಿ ಕನ್ಯೆ, ವಿಲಾಸಿಯಲ್ಲ ವಿರಾಗಿ ಲಕ್ಷಣೆ, ವಿಲಾಸಿಯಲ್ಲ ವಿರಾಗಿ ಲಕ್ಷಣೆ. ಪಿತನೊಡ ನಿರ್ಪಡು ರಾಜಕಾರ್ಯದಲ್ಲಿ, ಪಿತನೊಡ ನಿರ್ಪಡು ರಾಜಕಾರ್ಯದಲ್ಲಿ, ಸತತ ಪ್ರಜಾಜನ ಸತತ ಪ್ರಜಾಜನ ರಂಜನೆಗಾಗಿ, ಅತಿ ಚಲುವೆಯೋ ಶಶಿವದನೆ, ಅತಿ ಚಲುವೆಯೋ ಶಶಿವದನೆ. ಪಿತಗತಿ ಪ್ರೀತನು ಪ್ರತಿಲನೆ. ತಂದೆ ತಾಯಿಗೆ ಪ್ರೀತಿ ಬರಬೇಕಾದ್ರೆ ಮಕ್ಕಳು ಆಗಿರಬೇಕು ಅಲ್ವಾ? ನಮ್ಮ ಮಕ್ಕಳು ಅಂತೇಳಿ ಪ್ರೀತಿ ಇರ್ತದೆ, ಆದರೆ ಇನ್ನಷ್ಟು ಪ್ರೀತಿ ಬರಬೇಕಾದ್ರೆ ಈ ರೀತಿಯಲ್ಲಿ. ಆದರೆ ಕಲೆಯಲ್ಲಿ ಕೂಡ ನಿಸ್ಸೀಮಳವಳು, ಬುದ್ಧಿವಂತಳು, ಜ್ಞಾನವಂತಳು, ಕಲಾ ಸರಸ್ವತಿ ಕುಲಾಂಗಿ ಕನ್ಯೆ, ವಿಲಾಸಿಯಲ್ಲ ವಿರಾಜು ಲಕ್ಷಣ. ಅಮ್ಮನ ಹತ್ರ ಹೇಳೋದು ಮಕ್ಕಳು ಶಾಲೆಗೆ ಹೋಗುವಾಗ, ಅವಳಿಗೊಂದು 100 ರೂಪಾಯಿ ಬೇಕಂತೆ. ಮತ್ತು ಅಮ್ಮ ಹೇಳೋದು ಅಪ್ಪನ ಹತ್ರ, ಅವಳಿಗೆ ಇವತ್ತು 100 ರೂಪಾಯಿ ಬೇಕಂತೆ ಅಂತೇಳಿ. ಹೌದಾ, ಎಲ್ಲಿದ್ದಾಳೆ? ಈಗ ಇದರಲ್ಲಿ 200 ಉಂಟು, ಆಯ್ತಾ? ಅಪ್ಪ 200 ಕೊಡೋದು ಕಡೆಗೆ. ಈ ರೀತಿಯಲ್ಲಿ ಯಾವಾಗ ಮಕ್ಕಳು ಎಷ್ಟು ಬೇಕು ಕೇಳಿದರೆ ಅಷ್ಟೇ, ಯಾಕಂತ ಕೇಳಿಯೇ ಕೊಡಬೇಕು. ಅವ್ರು ಕೇಳಿದಕ್ಕಿಂತ ಹೆಚ್ಚು ಕೊಟ್ಟ ಮಕ್ಕಳೆಲ್ಲ ಹಾಳಾಗ್ತಾ ಹೋಗ್ತಾರೆ. ಹಾಗಾಗಿ ಇವಳು ಹಾಗೆಯೋ ಅಲ್ಲ. ಅಪ್ಪ ಏನಾದರೂ 200 ರೂಪಾಯಿ ಕೊಟ್ಟರೆ, ಅಪ್ಪ ನಾನು 100 ರೂಪಾಯಿ ಕೇಳಿದ್ದು, ಈಗ 100 ಹಿಂದೆ ಅಂತೇಳಿ ವಾಪಸ್ ಕೊಡ್ತಾಳೆ. ಅದಕ್ಕೆ ಹೇಳಿದ್ದು ನಾವು ವಿಲಾಸಿ ಎಲ್ಲ. ಆ ರೀತಿಯಲ್ಲಿ ಭೋಗ ಜೀವನ ಮಾಡುವಂಥ ಇಷ್ಟ ಅವಳಿಗೆ. ವಿಲಾಸಿ ಎಲ್ಲ ವಿರಾಗಿ ಲಕ್ಷಣೆ, ಅತಿ ಶ್ರಮಿಪಳು ಪಿತನನು ಒಡಗೂಡಿ, ಪಿತನೊಡ ನಿರ್ಪಳು ರಾಜಕಾರ್ಯದಲ್ಲಿ. ಯಾವಾಗಲೂ ರಾಜಕಾರ್ಯ ಬೇಕಾದಷ್ಟು ಉಂಟು ಅವರಿಗೆ. ಯುವರಾಜನ ಗಂಡು ಮಗು ಹುಟ್ಟಬೇಕಿತ್ತು, ಗಂಡಾದ್ರೇನು ಹೆಣ್ಣಾದ್ರೇನು, ಹೆಣ್ಮಕ್ಕಳೇನು ಕಡಿಮೆ ಇರ್ತಾರ? ಗಂಡು ಮಕ್ಕಳಷ್ಟೇ ಧೀರತನದಿಂದ ಬುದ್ಧಿವಂತರಾಗಿ ಜ್ಞಾನವಂತರಾಗಿ ಅಪ್ಪನೊಟ್ಟಿಗೆ ದುಡಿವಂತವರು ಸಿಕ್ಕಿದ್ದಾಳೆ ಇವಳು. ಸಾವಿತ್ರಿ ತಡ ಮಾಡದೆ ಬಹಳ ಹೊತ್ತಿನಲ್ಲಿ ಅವಳಿಗೆ ಬೇಕಾದ ಎಲ್ಲ ವಿದ್ಯೆ ಬುದ್ಧಿಯನ್ನು ಕಲಿಯುವುದರೊಂದಿಗೆ ರಾಜಕಾರ್ಯದಲ್ಲಿ ಪಿತನೊಡಿಗೂ ಸಹಕಾರ ಮಾಡುತ್ತಿರುವಂಥ ಮಗಳಾಗಿ ಹುಟ್ಟಿದ್ದಾಳೆ ನೋಡಿ. ಅದೊಂದು ಪುಣ್ಯ, ತಂದೆ ತಾಯಿಗಳ ಪುಣ್ಯ ಅಂತೇಳಿ ಹೇಳ್ತಾರೆ ಅದಕ್ಕೆ. ಅಂಥ ರೀತಿಯಲ್ಲಿರುವಾಗ ಬೆಳೆದು ನಿಂತಹ ಮಗಳಿಗೆ ಒಂದು ವಿಶೇಷವಾದಂಥ ಕರ್ತವ್ಯ ಇದೆ ಅಲ್ವೇ? ಯಾರಿಗೆ? ಅಪ್ಪಮ್ಮನಿಗೆ ಅಲ್ವಾ? ಹಾಗೆ ಬೆಳೀತಾ 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 ದೊಡ್ಡರಾಗಿರಲಿ ಮಗಳ ಮನೆಯಲ್ಲಿ ಅಂತೇಳಿ ಯಾರು ಎಣಿಸುವುದಿಲ್ಲ. ಬಹಳ ದೊಡ್ಡ ಧರ್ಮ ಇದೆ ಅಪ್ಪ ಅಮ್ಮನದ್ದು. ಏನು? ಕನ್ಯಾದಾನ ಮಾಡುವುದರ ಮೂಲಕವಾಗಿ ಮಗಳನ್ನು ಮದುವೆ ಮಾಡಿಕೊಡಬೇಕು. ಬಹಳ ದೊಡ್ಡ ಕರ್ತವ್ಯ, ಒಂದು ಋಣಭಾರ ಅಲ್ವಾ? ಅದಕ್ಕೆ ಹೇಳಿದ್ದಾರೆ ನಮ್ಮ ಹಿಂದಿನವರು, ಪಿತೃವಿಯೋಗದೊಳ್ ಮಾತ್ರ ಕರ್ಮ ಕಡೆಗಣಿಸಿದವ, ಪತಿಯಾಗಿ ಸತಿಯ ಋತುಕಾಲದೊಳ್ ಕೂಡದವ, ಸುಪುತ್ರಿಯ ಕನ್ಯಾದಾನ ಋಣವನ್ನು ಉಳಿಸಿಕೊಂಡವ, ಲೋಕದೊಳು ತಿರಸ್ಕೃತನು. ಲೋಕದಲ್ಲಿ ತಿರಸ್ಕೃತರಾಗಿದ್ದಾರೆ ಈ 3 ವರ್ಗದವರು. ಯಾರಪ್ಪ? ಪಿತೃಯೋಗದೊಳು ಮಾತೃ ಕರ್ಮ ಕಡೆಗಣಿಸಿದವ. ಪಿತೃವಿಯೋಗ ಆಗಿದೆ, ಅಮ್ಮನಿಗೆ ಪತಿಯಾಗಿ ಆ ಸ್ಥಾನದಲ್ಲಿ ಯಾರೂ ಇಲ್ಲ. ಅಂಥ ಸಂದರ್ಭದಲ್ಲಿ ಒಮ್ಮೆ ಇದ್ದರೆ, ಅಪ್ಪ ಇದ್ದರೆ ಅಮ್ಮ ಹೆಂಡತಿ ಆಗಿದ್ದವಳು ನೋಡಬೇಕಂದ್ರೆ ಸ್ವಲ್ಪ ಆದರೂ ಕೊನೆಯವರೆಗಾದರೂ ಸ್ವಲ್ಪ ಏನಾದರೂ ಸಹಕಾರ ಮಾಡ್ತಾರೆ. ಆದರೆ ಅಂಥ ಕಳೆದುಕೊಂಡಂಥ
ಅಮ್ಮ ಇದ್ರೆ, ಅಂಥ ಸಂದರ್ಭದಲ್ಲಿ ಮಾತ್ರ ಕರ್ಮ ಕಡೆಗಣಿಸಿದವ ಅಂತ ಮಗ ಒಬ್ಬ ಇದ್ರೆ ಊರಿನಲ್ಲಿ, ಆಮೇಲೆ ಪತಿಯಾಗಿ ಸತಿಯನು ಋತುಕಾಲದೊಳು ಕೂಡವ, ಉತ್ತಮವಾದಂಥ ಋತುಕಾಲದಲ್ಲಿ ಸತಿ ಅಪೇಕ್ಷೆ ಪಟ್ಟಂತಹ ಸಂದರ್ಭದಲ್ಲಿ ಸಂತಾನ ಭಾಗ್ಯವನ್ನು ಕೊಡದಂಥ ಒಬ್ಬ ವ್ಯಕ್ತಿ ಇದ್ರೆ, ಸುಪುತ್ರಿಯ ಕನ್ಯಾದಾನ ಋಣ, ಕನ್ಯಾದಾನ ಎಂಬುದು ಅದು ಮಾಡದೇ ಇರುವುದು ಒಂದು ದೊಡ್ಡ ಋಣ ಸಂದಾಯ ಆಗಬೇಕದು. ಹಾಗಾಗಿ ಅಂಥ ಒಂದು ಋಣವನ್ನು ಉಳಿಸಿಕೊಂಡವರು ಯಾರಿದ್ದಾರೋ ಅವರೆಲ್ಲ ಲೋಕದಲ್ಲಿ ತಿರಸ್ಕೃತರಾಗಿರ್ತಾರೆ, ಅವರಿಗೆ ಬೆಲೆಯೇ ಇಲ್ಲ ಅಂತ ಅದನ್ನು ಅರಿತುಕೊಂಡಂಥ ರೀತಿಯಲ್ಲಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡಿದ್ದಾರೆ ಯಾರು? ಅಶ್ವಪತಿ ರಾಜ. ಹಾಗಾಗಿ ಮಗಳಿಗೆ ಒಂದು ನೆಂಟಸ್ತಿಗೆ ಬೇಕು, ಮದುವೆ ಆಗಬೇಕು. ಅವಳಿಗೆ ಯಾರಿದ್ದಾರೆ, ಎಲ್ಲಿದ್ದಾರೆ? ಸ್ವಾಮಿ, ಎಲ್ಲಿಯಾದರೂ ನಮ್ಮ ಮಗಳು ಪ್ರಾಯಕ್ಕೆ ಬಂದಿದ್ದಾಳೆ, ಒಂದು ಗಂಡು ಇದ್ರೆ ಹೇಳಿ, ಅವರಿಗೆ ಸರಿಸಾಮಾನರಾಗಬೇಕಲ್ವಾ? ಕೂಡಿ ಬರಬೇಕು, ಜಾತಕ ಕೂಡಿ ಬರಬೇಕು ಅಲ್ವಾ? ಕುಲ ಗೋತ್ರ ಎಲ್ಲ ಕೂಡಿ ಬರಬೇಕು, ಆಮೇಲೆ ಅಂತಸ್ತು ಕೂಡಿ ಬರಬೇಕು. ಎಲ್ಲ ರೀತಿಯಲ್ಲಿ ಕೂಡ ಪ್ರಯತ್ನ ಪಡಬೇಕಾಗ್ತದೆ. ಕೆಲವರು ಈಗಿನ ಕಾಲದಲ್ಲಿ ಅವರವರೇ ಹುಡುಕಿಕೊಳ್ತಾರೆ, ಬೇಕಾದಂಥ ಸಾಧನಗಳುಂಟು ಅಲ್ವಾ? ಇಲ್ವಾ? ಇಲ್ಲಿ ನೋಡ್ತೀನಿ ನೀವು ಬೇಕಾದಂಥ ಸಾಧನಗಳುಂಟು, ಅವರವರೇ ಹುಡುಕಿಕೊಳ್ಳುವಂಥದ್ದು. ಮಾಹಿತಿ ತಂತ್ರಜ್ಞಾನದ ವಿಜ್ಞಾನ ಯುಗದಲ್ಲಿ ನಾವಿರುವಂಥ ಸಂದರ್ಭದಲ್ಲಿ ಅಲ್ವಾ? ಬೇಕಾದ ರೀತಿಯಲ್ಲಿ ಅವರೇ ಹುಡುಕಿಕೊಳ್ತಾರೆ. ಮತ್ತೆ ನಾವು ಸುಮ್ಮನೆ ಅಮೆರಿಕದಲ್ಲಿ ಇರುವುದು, ಆಸ್ಟ್ರೇಲಿಯಾದಲ್ಲಿ ಇರುವುದು, ಅಪ್ಪ ಅಮ್ಮ ಇಬ್ಬರೇ ಇರುವುದು, ದೊಡ್ಡ ದೊಡ್ಡ ಮನೆಯಲ್ಲಿ. ಈಗ ಊರಿನಲ್ಲಿ ಯಾರೂ ಇಲ್ಲ ಮಕ್ಕಳು ಅಲ್ವಾ? ಹಾಗಾಗಿ ಅಮೆರಿಕದಲ್ಲಿ ನನ್ನ ಮದುವೆ ಆಯ್ತು ಹೇಳಿದ ಒಬ್ಬ ಮೊನ್ನೆ ಅಪ್ಪ ಅವನ ಹತ್ರ. ಅಯ್ಯೋ ಮಾರಾಯ, ದಿವಸ ಫೋನ್ ಮಾಡ್ತಾ ಇದ್ದಿ, ಆ ಮದುವೆ ಆದದ್ದೊಂದು ಹೇಳಲಿಕ್ಕಿಲ್ವ ನೀನು ಅಂತ ಹೇಳಿದಂತೆ ಅಪ್ಪ. ನಾನು ಅದನ್ನು ಹೇಳಬೇಕಂತ ನಿಮಗೆ ಫೋನ್ ಮಾಡುವಾಗ ನಿಮ್ಮ ಫೋನು ವ್ಯಾಪ್ತಿ ಪ್ರದೇಶದಿಂದ ಹೊರಗಿತ್ತು ಅಂತ ಹೇಳಿದರು. ಓ ದೇವರೇ, ಅವ ಫೋನು ವ್ಯಾಪ್ತಿ ಪ್ರದೇಶ ಒಳಗೆ ಬರೋದ್ರೊಳಗೆ ಮದುವೆ ಆಗಿದೆ. ಎಂಥ ಅವಸರ ಅಂತ ಹೇಳಿದ್ರು ಮಕ್ಕಳದ್ದು. ಆ ರೀತಿಯಲ್ಲಿ ಅವಸರ ಪಡ್ತಾರೆ ಮಕ್ಕಳು. ಇರಲಿ ಅಪ್ಪ, ಪಾಪ ಅಪ್ಪಮ್ಮನಿಗೆ ಬೇಕಲ್ಲ, ನಾಳೆ ಹೋದರೆ ಹೋಯ್ತಲ್ಲ. ಊರಿಗೆ ಬಂದ ಮೇಲೆ ಒಂದು ರಿಸೆಪ್ಷನ್ ಇಲ್ಲಿ ದೊಡ್ಡದೊಂದು ಸ್ಟೇಜ್ನಲ್ಲಿ ಒಂದು ಊರಿನವ್ರ ಪಾಪ ಇವರಿಗೆ ಬೇಕಲ್ಲ, ಸ್ನೇಹಿತರು ಬೇಕು, ಬಂಧುಗಳು ಬೇಕು, ನೆಂಟರು ಬೇಕು, ಇಷ್ಟರು ಬೇಕು ಅಲ್ವಾ? ಅದಕ್ಕೋಸ್ಕರ ಆ ಮದುಮಕ್ಕಳನ್ನು ನಿಲ್ಲಿಸಿ ಅವರಿಗೊಂದು ಮಾಲೆ ಹಾಕಿ ಒಂದು ಅವರಿಗೆ ಸತ್ಕಾರ ಕೊಟ್ಟು ಊರಿನವ್ರಿಗೆ ಕೊಡುವ ಅಂತೇಳಿ ಈಚೆ ಎಲ್ಲ ಬಂದು ಇವ್ರು ನಮಸ್ಕಾರ ಮಾಡಲಿಕ್ಕೆ ಒಂದು ನಿಂತಿದ್ದಾರೆ ಯಾರೋ ಅಪ್ಪ ಅಮ್ಮ, ಒಂದು ಕೊಡುವ ಅಂತೇಳಿ. ಯಾರನ್ನು ಮದುವೆ ಆಗಲಿ ಅಲ್ವಾ? ಒಂದು ರೀತಿಯಲ್ಲಿ ಪ್ರೀತಿಯಿಂದ ಸಾಕಿದ್ದೇವೆ ಇಷ್ಟರವರೆಗೆ ಅಂತೂ ಊರಿನವರಿಗೆ ಒಂದು ಆಶೀರ್ವಾದ ತಗೊಳ್ಳುವ ಅಂತೇಳಿ ಅವರೆಲ್ಲ ಊಟಕ್ಕೆ ಕರೆದಿದ್ದಾರೆ. ಎಲ್ಲ ನಮಸ್ಕಾರ ಬನ್ನಿ ಅಂತೇಳಿ ಬರುವಾಗ ಕೆಲವರು ಸುಮ್ಮನೆ ಬಂದು ವಿಶ್ ಮಾಡಿ ಹೋಗ್ತಾರೆ. ಇನ್ನು ಕೆಲವರಿಗೆ ಒಂದು ಮಾತನಾಡುವ ಚಟ, ಅಲ್ಲ ನಿಮ್ಮ ಮಗನಿಗೆ ಎಲ್ಲಿದ್ದು ಹುಡುಗಿ ಅಂತ ಕೇಳೋದು, ಅದು ಅವನ ಹತ್ರವೇ ಕೇಳಿ ನಿಮ್ಮದು ಊಟ ಆಯ್ತಾ ಅಂತ ಕೇಳೋದು ಅಲ್ವಾ? ಸುಮ್ಮನೆ ರಗಳೆ ಎಂತೆಲ್ಲ ಮಾತಾಡೋದು ಬೇಡ. ನಮ್ಮ ಕೆಲಸ ಎಷ್ಟುಂಟು ಅಷ್ಟು ಮಾಡಬೇಕು ಬಂದವರು. ಹಾಗಾಗಿ ನಾವು ಅಷ್ಟನ್ನು ಮಾಡ್ತಾ ಇದ್ದೇವೆ, ನೀವು ಅಷ್ಟನ್ನು ಮಾಡಿ ಹೋಗಿ ಅಂತೇಳಿ ಈ ರೀತಿಯಲ್ಲಿ ಗೊಂದಲಕ್ಕೆ ಬೀಳ್ತಾರೆ ಅಪ್ಪ ಅಮ್ಮ. ಅಂಥದ್ದೇ ಆಗಲಿ, ಆ ರೀತಿಯಲ್ಲಿ ಆಗಬಾರ್ದೆಂಬ ದೃಷ್ಟಿಯಲ್ಲಿ ಹಿಂದಿನ ಕಾಲದವಳು ಸಾವಿತ್ರಿ, ಹಿಂದಿನ ಕಾಲದವಳು ನೋಡಿ, ಅಶ್ವಪತಿ ರಾಜ, ಮಾಳವಿದೇವಿ ಹಿಂದಿನ ಕಾಲದವರು ಸಂಪ್ರದಾಯಬದ್ಧವಾಗಿ ಇದನ್ನು ನಡಿಬೇಕು ಎಂಬ ರೀತಿಯಲ್ಲಿ ಮಗಳನ್ನು ಸಾಕಿ ಬೆಳೆಸಿದ್ದಾರೆ. ಎಲ್ಲ ರೀತಿಯಲ್ಲಿ ಹುಡುಕಾಡಿ ಆದರೂ ಕೂಡ ಸರಿಯಾಗಿ ಸಿಗಲಿಲ್ಲ. ಮಗಳ ಹತ್ರವೇ ಕೇಳ್ತಾ ಇದ್ದಾರೆ ಮಧ್ಯೆ ಮಧ್ಯೆ. ಆ ಕಾಲದಲ್ಲಿ ಮಗಳ ಹತ್ರ ಕೇಳಬೇಕು, ಅದು ಇಂಥ ಒಂದು ಹುಡುಗ ಇದ್ದಾನೆ, ಹೇಗೆ ಬರಲಿಕ್ಕೆ ಹೇಳುವುದಾ ಅಥವಾ ನಾವಾಗಿ ಹೋಗುವಾನ ಅಂತ ಮಗಳ ಹತ್ರ ಒಂದು ಅಪ್ಪಣೆ ಹೇಳಿ ಪ್ರಾಯಕ್ಕೆ ಬಂದವಳು ನೋಡಿ. ಅದು ಕೇಳುವಾಗ ಅವಳು ಹಾಂ ಈಗ ಬೇಡ, ಮತ್ತೆ ನೋಡು ಏನು ಅವಸರ ನಿಮಗೆ, ಹಾಗೆ ಹೀಗೆಲ್ಲ ಹೇಳ್ತಾ ಇದ್ದಾರೆ. ಕಡೆಗೆ ಹಾಗೆ ಏನು ಅವಸರ ಏನು ನಿಮಗೆ ಈಗ ಅಂತೇಳಿ ಕೇಳುವಾಗ, ಅಷ್ಟು ಬೇಗ ಮದುವೆ ಏನು ಗಡಿಬಿಡಿ ಏನು ನಿಮಗೆ ಅಂತೇಳಿ ಕೇಳುವಾಗ ಅಪ್ಪ ಅಮ್ಮನಿಗೆ ಪುನಃ ಹೆದರಿಕೆ ಆಗೋದು. ಇವಳು ಎಲ್ಲಿಯೋ ನೋಡಿದ್ದಾಳವೇ ಅಂತೇಳಿ. ಅಂತೂ ಇಂತೂ ಅವರು ಹುಡುಕಿದ್ದು ಯಾವುದು ಕೂಡ ಆಗಲಿಲ್ವೋ ಅಥವಾ ಹುಡುಕಿದ್ದನ್ನೇ ಆಗ್ತಾಳ, ಇಂಥದ್ದೆಲ್ಲ ಅನುಮಾನಗಳು ಬರ್ತದೆ. ಅಂತೂ ಇಂತೂ ಒಂದು ದಿವಸ, ಮಗಳೇ ನೀನೇ ಹೇಳು ಏನಾಗಬೇಕು, ಹೇಗೆ ಇರಬೇಕು ಅಂತೇಳಿ ಎಲ್ಲ ಸ್ವಲ್ಪ ಅದನ್ನಾದರೂ ಹೇಳು ಅಂತೇಳಿ ಹೇಳುವಾಗ ಹೇಳ್ತಾ ಇದ್ದ, ಬರಿ ಮೆರುಗಿನ ಲೌಕಿಕ ಮನುಜರ ಸಿರಿ ಶಾಶ್ವತವಲ್ಲ. ಇಂಥವರೊಬ್ಬ ಇದ್ದಾನೆ, ಪರಾಕ್ರಮಶಾಲಿಯಂತೆ, ಸಿರಿವಂತನಂತೆ, ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಪಡೆದುಕೊಂಡವನಂತೆ ಅಂತೇಳಿ ಅಂತ್ಯ ಕಂತೆಗಳನ್ನೆಲ್ಲ ಹೇಳಿದರೆ ಮಗಳೇ ಹೇಳ್ತಾಳೆ ಅಪ್ಪನ ಹತ್ರ, ಬರಿ ಮೆರುಗಿನ ಲೌಕಿಕ ಮನುಜರ ಸಿರಿ ಶಾಶ್ವತವಲ್ಲ. ಪರಮಾರ್ಗಕ್ಕೆ ದಾರಿ ತೋರುವ ನರಪತಿಯನು ಬಯಸುವೆನ ಜನಕ. ಎಂಥ ಜನಕನನ್ನು ನಾನು ಜನಕ, ನಾನು ಎಂಥ ಪತಿಯನ್ನು ಬಯಸ್ತಾ ಇದ್ದೇನೆ. ಪರಮಾರ್ಗಕ್ಕೆ ದಾರಿ ತೋರುವ
ನರಪತಿಯನ್ನು ಬಯಸುವೆನಾ ಜನಕ ಜನಕ ಜನಕ. ಪರಿಮೆರುಗಿನ ಲೌಕಿಕ ಮನುಜರ ಸಿರಿ ಶಾಶ್ವತವಲ್ಲ. ಸಂಪತ್ತು ಬಂದ ಅವನ ಹಾಗೆ ಹೀಗೆಲ್ಲ ಹೇಳ್ತೀರಿ ನೀವು. ಅಂಥದ್ದೆಲ್ಲ ಬೇಡ ನನಗೆ. ಪರಮಾರ್ಗಕ್ಕೆ ದಾರಿ ತೋರುವ ಅವನೆಂಥವನೇ ಅಂಥವನು ಬೇಕು ನನಗೆ. ಇನ್ನು ಹುಡುಕಿ ನೀವು ಅಂಥವನು ಎಲ್ಲಿದ್ದಾನಂತೆ, ನಾನು ಕೂಡ ಹುಡುಕಬಹುದು ಅಂತ ಹೇಳ್ತಾನೆ. ಆವಾಗ ಹುಡುಕಿ 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 ಸಾಕೋ ಬೇಕಾಗ್ತದೆ. ಇನ್ನು ನಾನು ಹುಡುಕೋದಲ್ಲ, ನಮ್ಮ ಕುಟುಂಬ ಹುಡುಕೋದಲ್ಲ, ತಾಯಿ ಹುಡುಕೋದಲ್ಲ, ಮಾವ ಹುಡುಕೋದಲ್ಲ, ಭಾವ ಹುಡುಕೋದಲ್ಲ. ಯಾರಪ್ಪ ಅಂತೇಳಿ ಹೇಳುವಾಗ ವರಾನ್ವೇಷಣೆ ಅವಳಿಗೆ ಬಿಟ್ಟುಬಿಡುವ ಅಲ್ವಾ. ವರಾನ್ವೇಷಣೆಗೆ ಅವಳನ್ನು ಬಿಟ್ಟು ಬಿಡುವ ತೀರ್ಥಯಾತ್ರೆ ಒಂದು ಸಂಕಲ್ಪ. ಇಂಥಲ್ಲಿಗೆ ತೀರ್ಥಯಾತ್ರೆ ಹೋಗೋದು, ನೀನು ಹೋಗಬೇಕು ಅಂತ ಸಂಕಲ್ಪಿಸಿಕೊಂಡು ಆ ಮೂಲಕವಾಗಿ ಎಲ್ಲೆಲ್ಲೂ ಹೇಗೆ ಉಂಟು ಅದಕ್ಕೆ ಮಾರ್ಗದರ್ಶನ ಕೊಡಲಿಕ್ಕೆ ಜನ ತೀರ್ಥಕ್ಕೆ ಒಬ್ಬರೇ ಹೋಗೋದಲ್ಲ. ಬೇಕಾಗಿರ್ತಕ್ಕಂಥ ಮಂತ್ರಿಗಳು, ದಾಸಿಯರು, ಪುರೋಹಿತರು, ವೈದ್ಯರು ಎಲ್ಲ ಸೇರಿಕೊಂಡು, ರಾಜನ ಮಗಳು ಅಲ್ವಾ, ಯುವರಾಣಿ ಭಗವಂತದ್ದಲ್ವ, ಆ ಹೊತ್ತಿನಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಅಲ್ಲಿ ನೇಪಥ್ಯಕ್ಕೆ ಸಂಗ್ರಹ ಮಾಡಿಕೊಂಡು ಹೋಗುವಂಥ ಸಂದರ್ಭ. ಎಲ್ಲರಿಗೂ ವ್ಯವಸ್ಥೆ ಆಗಿದೆ. ವ್ಯವಸ್ಥೆ ಆಗಿ ಒಳ್ಳೆಯ ರೀತಿಯಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮಾಡುವಾಗ ಒಪ್ಪಿದ್ದಾಳೆ ಮಗಳಾಗಿರ್ತಕ್ಕಂಥ ಆ ಸಾವಿತ್ರಿ ವರಾನ್ವೇಷಣೆಯನ್ನು ಮಾಡ್ತಾ ಹೋಗಬೇಕಾಗಿದೆ. ಅದಕ್ಕೆ ಬೇಕಾದಂಥ ರಥ ತಯಾರಾಗಿದೆ, ಅದರಲ್ಲಿ ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ. ಹಾಗೆ ಮಧುವನದಲ್ಲಿ ದ್ಯುಮಸ್ಸೇನ ಈ ರಾಜ ಮತ್ತು ದ್ಯುಮಸ್ಸೇನರ ರಾಣಿ ಮಗನೊಡೆಗೆ ಇರುವಂಥ ಈ ದಾರಿಗೆ ಹೋಗುವಂಥ ಸಂದರ್ಭಕ್ಕೆ ಎಲ್ಲ ತಯಾರಾಗ್ತದೆ. ಅಲ್ಲಿಗೆ ಹೋಗ್ಬೇಕಂತೇಳಲ್ಲ, ಅವರ ತೀರ್ಥಯಾತ್ರೆ ಹೋಗುವಂಥ ಒಂದು ಸಂದರ್ಭ ಒದಗಿ ಬರ್ತದೆ ಇಲ್ಲಿ. ಅಂತಹ ಸಂದರ್ಭದಲ್ಲಿ ಹೋಗ್ತಾ ಇರುವಾಗ ಮಂತ್ರಿಗಳು ಹೇಳ್ತಾರೆ, ಬೇರೆ ಇದ್ದಂಥ ಪುರೋಹಿತರು ಹೇಳ್ತಾರೆ, ಓ ಇಲ್ಲೊಂದು ಅರಮನೆ ಉಂಟು ಹೋಗುವ. ನೋಡ್ತೀರೋ, ಅಲ್ಲೊಬ್ಬ ರಾಜಕುಮಾರ ಇದ್ದಾನಂತೆ, ಒಳ್ಳೆಯ ಪರಾಕ್ರಮವಂತ, ಒಳ್ಳೆಯ ರೂಪವಂತ, ಬುದ್ಧಿವಂತ, ನೋಡ್ಬಹುದಲ್ವೇ ಅಂತ ಹೇಳಿದಾಗ ಇಲ್ಲ. ಆಮೇಲೆ ಬೇಡ ಮುಂದೆ ಹೋಗಲಿ ನಮ್ಮ ರಥ ಅಂತ ಹೇಳ್ತಾಳೆ. ಬೇಕಾಗಿರ್ತಕ್ಕಂಥ ಭಾವಚಿತ್ರವನ್ನು ತೋರಿಸ್ತಾ ಇದ್ದಾರೆ, ಅಥವಾ ಸ್ವತಃ ದೂರದಲ್ಲಿ ನಿಂತವನನ್ನು ತೋರಿಸ್ತಾ ಇದ್ದಾರೆ. ಯಾವುದು ಬೇಡ, ಹೋಗಲಿ ಮುಂದೆ ರಥ ಅಂತ ಹೇಳ್ತಾ ಇದ್ದಾಳೆ ಸಾವಿತ್ರಿ. ಮುಂದೆ ಹೋಯಿತು, ಮತ್ತೊಂದು ಅರಮನೆ. ಬಹಳ ಚೆನ್ನಾಗಿದೆ. ಈ ರಾಜ ಆಗಬಹುದು, ಬೇಕಾಗಿರೋದಂಥ ಸಂಪತ್ತು, ರೂಪ, ಅದೇ ರೀತಿಯಲ್ಲಿ ಪರಾಕ್ರಮ, ಎಲ್ಲ ವೈಭವದಿಂದ ಕೂಡಿದಂಥದ್ದು ಸರಿಸಾಟಿಯಾಗಿ. ಪುರೋಹಿತರು ಹೇಳ್ತಾರೆ, ಜಾತಕ ನೋಡಿ ಕೂಡ ಹೇಳ್ತಾರೆ, ಇದು ಸರಿ ಕೂಡಿ ಬರ್ತದೆ, ಆಗ್ಬಹುದಂತ ಹೇಳಿದರೂ ಕೂಡ ಹೀಗೆ ನಿಕೃಷ್ಟ. ಅದು ಬೇಡ, ಮುಂದೆ ಹೋಗಲಿ ಅಂತ ಹೇಳ್ತಾಳೆ. ತಂದೆ ಆಶೀರ್ವಾದ ಮಾಡಿ ಕಳಿಸಿದ್ದಾನೆ, ನಿನಗೆ ಬೇಕಾದ ಹುಡುಗನು ನೀನೇ ಹುಡುಕು ಅಂತ. ಪೂರ್ಣ ಸ್ವಾತಂತ್ರ್ಯ ಅವಳಿಗೆ. 1, 2, 3, 4, 5, 6 ಕಡೆ ಎಲ್ಲಿ ಪುರೋಹಿತರು, ಮಂತ್ರಿಗಳು, ದಾಸಿಯರು, ಇನ್ನುಳಿದವರು ಮತ್ತುಳಿದವರು ಎಲ್ಲರೂ ಕೂಡ ಹೇಳ್ತಾರೆ, ನಿಲ್ಲಿಸ್ತಾರೆ ರಥವನ್ನು. ಆಮೇಲೆ ತೋರಿಸ್ತಾರೆ, ಜಾತಕ ತೋರಿಸ್ತಾರೆ, ಭಾವಚಿತ್ರ ತೋರಿಸ್ತಾರೆ, ಸ್ವತಃ ತೋರಿಸ್ತಾರೆ. ಎಲ್ಲವನ್ನು ತೋರಿಸಿದ್ರು ಕೂಡ ಯಾವುದು ಬೇಡ ಅಂತ ಮುಂದುವರೆದು ಬರ್ತಾಳೆ. ಬಂದು ಒಂದು ಕಡೆಯಲ್ಲಿ ಒಂದು ಪರ್ಣ ಕುಟೀರ ಕಾಣ್ತದೆ. ದೂರದಲ್ಲಿ ಹೋಗುವಾಗಲೇ ಸುಂದರವಾಗಿರ್ತಕ್ಕಂಥ ವಿನ್ಯಾಸದ ದಾರಿ, ಆವರಣದಲ್ಲಿಯೂ ಕೂಡ ಕರಕುಶಲದಿಂದ ಮಾಡಿದಂಥ ಒಂದು ಹಟ್ಟಿ, ವಿಶೇಷವಾದಂಥ ಒಂದು ಗುಡಿಯಲ್ಲಿ ಅಲಂಕೃತವಾಗಿರತಕ್ಕಂಥ ಈ ಒಂದು ನಾಟಕದ ಒಂದು ಒಳ್ಳೆಯ ವ್ಯವಸ್ಥೆ ಇದ್ದ ರೀತಿಯಲ್ಲಿ ಕರಕುಶಲದಿಂದಲೇ ಮಾಡಿದಂಥ ಒಂದು ಪರ್ಣಕುಟೀರ ಕಾಣ್ತದೆ. ಅದರ ಮುಂಭಾಗದಲ್ಲಿ ಎಲ್ಲಿಯೋ ಒಂದು ಚಂದ ನಿರ್ಮಾಣ ಮಾಡಿದ, ಬಹಳ ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ಮಾಡಿದಂಥ ದಾರಿಯ ಒಂದು ಆವರಣವೋ, ಗೋಪುರವೋ, ಅಥವಾ ಸ್ವಾಗತ ಮರವೋ ಅಥವಾ ಗಿಡವೋ ಎಲ್ಲವನ್ನು ನಿರ್ಮಾಣ ಮಾಡೋದ್ರ ಬಳಿಯಲ್ಲೋ ಒಬ್ಬ ಹುಡುಗ ನಿಂತಿದ್ದಾನೆ. ಈ ಹುಡುಗನನ್ನು ಕಾಣ್ತಾ ಇದ್ದಾಳೆ ಯಾರು? ಸಾವಿತ್ರಿ. ರಥದಲ್ಲಿ ರಥ ನಡೀತಾ ಉಂಟು. ಅದು ಸ್ವಲ್ಪ ಜೋರಾಗಿ ಓಡಿಸ್ತಾ ಇದ್ದಾರೆ ಅವರು. ಇದು ಸಣ್ಣ ಗುಡಿ, ಒಂದು ಪರ್ಣಕುಟೀರ, ಇಲ್ಲೆಲ್ಲ ಆಗಲಿಕ್ಕಿಲ್ಲ. ಇನ್ನೊಂದು ಮುಂದಿನ ಅರಮನೆಯಲ್ಲಿ ಉಂಟಂತ ಹುಡ್ಕೊಳ್ಳುವ ಒಂದು ಹೋಗುವ ಅಂತೇಳಿ ಜೋರಾಗಿ ಬೇಡ. ಆವಾಗ ಅವಳೇ ಹೇಳ, ಸ್ವಲ್ಪ ನಿಧಾನ ಮಾಡಿ ರಥ, ಸ್ವಲ್ಪ ನಿಧಾನ ಮಾಡಿ. ಯಾಕಮ್ಮ, ಇದೆಲ್ಲೆಲ್ಲ ಗುಡಿಸಲು ಇರುವುದಲ್ಲ, ಇಲ್ಲೆಲ್ಲ ಪ್ರಯೋಜನ ಇಲ್ಲ, ಬಡವರೇ ಇರೋದು, ಯಾರೇ ಇಲ್ಲ ಕೂಲಿಕಾರರು ಅಂತ ಹೇಳುವಾಗ ನಿಲ್ಲಿಸಿ ಅಂತ ಹೇಳಿದಾಳೆ. ಇವನನ್ನು ಕಾಣ್ತಾ ಇದ್ದಾಳೆ ಒಬ್ಬ ಯುವಕ, ಯುವರಾಜನಂತೆ ಕಾಣ್ತಾ ಇದ್ದಾನೆ.
ಮದನಾಕಾರನು ಯಾರಿವನೋ ಇವನು ಯಾರು? ಸ್ವಲ್ಪ ನಿಲ್ಲಿಸಿ. ರಥ, ಈ ರಥ ಬೇಕು ನನಗೆ. ಈಗ ರಥ ನಿಲ್ಲಿಸಿ. ಇಲ್ಲಿ ನಾನು ನೋಡುವಂಥ ಎಲ್ಲ ವಾತಾವರಣ ನನಗೆ ಚಂದ ಕಾಣ್ತಾ ಇದೆ, ಕಣ್ಣಿಗೆ ಮಾತ್ರ ಅಲ್ಲ. ಅಲ್ಲಿ ಯಾರೋ ಒಬ್ಬ ಯುವರಾಜ ನಿಂತಿದ್ದಾನಲ್ಲ, ಇರುವ ರಾಜನಂತೆ ಕಾಣುವನಿದ್ದಾನೆ. ಬಹಳ ರೂಪವಂತನಾಗಿ ಕಾಣ್ತಾನೆ, ಬುದ್ಧಿವಂತನಾಗಿ ಕಾಣ್ತಾನೆ, ಕಲಾಕಾರನಾಗಿ ಕಾಣ್ತಾನೆ. ಅವನದ್ದೇ ಅದು ಕುಟೀರವೂ ಇರಬೇಕು. ಏನು ಆನಂದ, ಏನು ಚಂದ ಅಂತ ನೋಡುವಾಗ ಮದನಾಕಾರ ಯಾರಿವ ಧೀರ, ಮದನಾಕಾರ ಯಾರಿವ ಧೀರಾಗ, ಮದನಾಕಾರ ಯಾರಿವ ಧೀರ, ವಿಧಾತನಿಗೆ ಬಲಿಯಾಗಿಯ ಶೂರ, ವಿಧಾತನಿಗೆ ಬಲಿಯಾಗಿಯ ಶೂರ, ವಿಬುಧನಲ್ಲಿವನು ಶಾಸ್ತ್ರದೈಸದ, ವಿಬುಧನಲ್ಲಿವನು ಶಾಸ್ತ್ರದೈಸದ, ಮದನಾಕಾರ ಯಾರಿವ ಧೀರ, ಮದನಾಕಾರ ಯಾರಿವ. ಇವಾಗ ಮನೆಯು ಚಿಂತಿಸುತ್ತಲೇ ಈತನು, ಇವಾಗ ಮನೆಯು ಚಿಂತಿಸುತ್ತಲೇ ಈತನು, ಇವಾಗ ಮನೆಯು ಚಿಂತಿಸುತ್ತಲೇ ಈತನು, ಇವಾಗ ಮನೆಯು ಚಿಂತಿಸುತ್ತಲೇ ಈತನು, ಇವಾಗ ಮನೆಯು ಚಿಂತಿಸುತ್ತಲೇ ಈತನ, ಅಬುಜಾಕ್ಷನು ಇವ ಕಲಾಕೋವಿದ, ಅಬುಜಾಕ್ಷನು ಇವ ಕಲಾಕೋವಿದ, ಶುಭವನೆ ನೆನೆದಳು ಇವ ಎನ್ನಯವರ, ಶುಭವನೆ ನೆನೆದಳು ಇವ ಎನ್ನಯವರ, ಮದನಾಕಾರ ಯಾರಿವ ಧೀರ, ಮದನಾಕಾರ ಯಾರಿವ ಧೀರ, ಶುಭವನೆ ನೆನೆದಳು ಇವ ಎನ್ನಯವ, ಅಬುಜಾಕ್ಷನು ಇವ ಕಲಾಕೋವಿದ, ಅಬುಜಾಕ್ಷನು ಇವ ಕಲಾಕೋವಿದ, ಮದನಾಕಾರ ಯಾರಿವ ಧೀರ, ಮದನಾಕಾರ ಯಾರಿವ ಧೀರ ಯಾರಿವ. ಇವನು ಯಾರಪ್ಪ? ನೋಡಿ ರಥ ಮುಂದೆ ಹೋಗದಾಗೆ ಮಾಡಿದ್ದಾಳೆ. ಆಹಾ, ಅಬುಜಾಕ್ಷನು ಕಲಾಕೋವಿದರಾಗಿ ಕಾಣ್ತಾ ಇದ್ದಾನೆ. ರಥ ಇನ್ನು ಮುಂದೆ ಹೋಗುವುದೇ ಬೇಡ. ವರಾನ್ವೇಷಣೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಅಪ್ಪ ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವಾಗ ಮನೆಯು ಚಿಂತಿಸುತ್ತಲೇ, ಇವಾಗ ಮನೆಯು ಚಿಂತಿಸುತ್ತಲೇ ಇದರ ಶುಭವನೆ ನೆನೆದಳೋ, ಇವನೆನ್ನಯವರ, ಇವನೆನ್ನಯವರ, ಇವನೇ ಮದುವೆ ಆಗುವುದಿದ್ರೆ ಇವನೇ, ಇವನೇ ನನ್ನವರ, ಇವನೇ ನನ್ನ ಗಂಡ, ರಥ ಮುಂದೆ ಹೋಗೋದು ಬೇಡ ಅಂತೇಳಿ. ಅಯ್ಯೋ ದೇವರೇ, ಎಲ್ರಿಗೂ ಪಾಪ ತುಂಬ ಬೇಸರ ಆಯಿತು. ಪುರೋಹಿತರಿಗೆ, ಮಂತ್ರಿಗಳಿಗೆ, ದಾಸಿಯರಿಗೆ ಎಲ್ಲ ಇದ್ದಾರೆ ರಥದಲ್ಲಿ. ಅದು ಬೇಡ ಅಂತ ಹೇಳಲಿಕ್ಕೆ ಧೈರ್ಯ ಇಲ್ಲ, ಬೇಕು ಅಂತ ಹೇಳಲಿಕ್ಕೂ ಆಸೆ ಇಲ್ಲ. ಆವಾಗ ತಡ ಮಾಡಬೇಡಿ, ನೀವು ರಥವನ್ನು ಹಿಂದಿರುಗಿಸಿ. ನೀವು ಎಲ್ಲಿಗೆ? ಸೀದಾ ನಮ್ಮ ಅಶುಭತಿ ರಾಜ ಅಪ್ಪನಲ್ಲಿಗೆ, ಮಾಳವಿದೇವಿನಲ್ಲಿಗೆ, ಅಲ್ಲೆಲ್ಲ ಹೋಗಬೇಕು. ಅಪ್ಪ ಅಮ್ಮನಲ್ಲಿ ವಿಷಯ ತಿಳಿಸ್ಬೇಕಲ್ಲ, ನಾನೊಂದು ನೋಡಿದ್ದೇನೆ, ಮದುವೆ ವ್ಯವಸ್ಥೆ ಮಾಡಿ ಅಂತೇಳಿ ಅಲ್ವಾ. ಇದೆಲ್ಲ ಮಾಡಲಿಕ್ಕೆ ಹೋಗಬೇಕಂತೇಳಿ ಮತ್ತೆ ಮಾತಿಲ್ಲ. ಯಾಕಂದರೆ ಯುವರಾಣಿ ಹೇಳಿದಂಥದ್ದು, ಅವಳು ಹೇಳಿದ ಮೇಲೆ ಅಪ್ಪ ಅಮ್ಮ ಕೇಳಿ ಕಳಿಸಿದ್ದಾರೆ, ಅವಳೇ ಹುಡುಕ್ಲಿ ಅಂತೇಳಿ ಮಾತಿಲ್ಲ ಬೇರೆ. ಯಾವ್ಯಾವ ರೀತಿಯಲ್ಲಿ ಅದು ಬೇಡ, ಅದು ಏನು ಪ್ರಯೋಜನ ಇಲ್ಲ, ಅವರಿಗೆ ಗತಿ ಇಲ್ಲ, ಅದು ಅಪ್ಪ ಅಮ್ಮ ಕುರುಡು, ನೀನು ಇನ್ನು ಸೊಸೆಯಾಗಿ ಬಂದು ಅವಳನ್ನು ಸಾಕಲಿಕ್ಕೆ ಸಾಧ್ಯವೋ ಇತ್ತೆಲ್ಲ ಗೊತ್ತಾಯ್ತು ಅವರಿಗೆ. ಅದು ಗೊತ್ತಾದರೂ ಕೂಡ ಯಾವುದೇ ರೀತಿಯಲ್ಲಿ ನಾನು ಪತಿಯೇ ಪರದೈವ ಎನ್ನತಕ್ಕಂಥ ಒಂದು ವಿಷಯದಲ್ಲಿ ನಾನು ಮುಂದೆ ನಡೆಯುವವಳು.
ಯಾವ ರೀತಿಯಲ್ಲೇ ಇರಲಿ ನನ್ನ ಗಂಡನ ತಂದೆ ತಾಯಿ ಅವರನ್ನು ಶುಶ್ರೂಷೆ ಮಾಡಿ ಸಾಕಿ ಸಲಹುವಂಥ ಧರ್ಮ ಕಾರ್ಯವು ನನ್ನಲ್ಲಿ ಆಗಬೇಕು. ಕರ್ಮ ಜೀವನದಲ್ಲಿ ಭಗವಂತನಿಗೆ ಪ್ರೀತಿಯಾಗುವ ಕೆಲಸ ಆಗಬೇಕು. ಆ ರೀತಿಯಲ್ಲಿ ನಂಬಿಕೊಂಡು ಬಂದವಳು ನಾನು ಸಂಪತ್ತನ್ನು ಅರಸಿಕೊಳ್ಳುವವಳು ಅಲ್ಲ ಎಂಬ ರೀತಿಯಲ್ಲಿ ದಿಟ್ಟತನದಿಂದ ಎಲ್ಲರಿಗೂ ಕೂಡ ಸುಮ್ಮನೆ ಉಳಿಯುವಂತೆ ಮಾಡಿ ನೇರವಾಗಿ ರಥವನ್ನು ಅರಮನೆಗೆ ವಾಪಸ್ ತಂದಿದ್ದಾಳೆ. ಕಂಡನ ತಾಪಸ ವೃದ್ಧನ ಕಂಡನ ಕಲಾ ಕೋವಿದನ ಅಪ್ಪನ ಹತ್ರ ಹೇಳ್ತಾ ಇದ್ದಾಳೆ, ಮೆಚ್ಚಿದ ತಂದ ಕೊರಡೈ ಇಂದು ನನ್ನಯ ಪರಿಣಯಗೆ, ಹೊರಡು ನನ್ನ ಪರಿಣಯಕ್ಕೆ ತಯಾರು ಮಾಡು. ತಾಪಸ ವೃದ್ಧನ ಪುತ್ರನಾಗಿರ್ತಕ್ಕಂಥವನು ಕಲಾ ಗೋವಿದನನ್ನು ನಾನು ಮೆಚ್ಚಿದ್ದೇನೆ. ಒಬ್ಬನನ್ನು ಮೆಲ್ಲ ಮೆಲ್ಲ ಗುಸು ಬಂತು ಹೇಳಿ ಆಯಿತು. ಯಾರ ಹತ್ರ? ರಾಜನ ಹತ್ರ ಕೂಡ ಬಾಕಿಯವರೆಲ್ಲ ಇದು ಬೇಡ ಇತ್ತು, ನಾವು ಬೇಡ ಹೇಳಿದ್ರು ಕಡೆಗೆ ನಮ್ಮನ್ನು ದೂರು ಬೇಡಿ, ನೀವು ಕಡೆಗೆ ಹೋಗಿ ನಿಮ್ಮ ಮಗಳಿಗೆ ಎಂಥ ಗಂಡ ನಮಗೆ ಬೈಬೇಡಿ, ನಾವೆಲ್ಲ ಹೇಳಿದ್ದೇವೆ, ನಾವೆಲ್ಲ ಎಲ್ಲ ಪೂರ್ಣ ಅವಳದ್ದೇ ಆಯ್ಕೆ ಅಂತೇಳಿ ಯಾವ್ಯಾವ ರೀತಿಯಲ್ಲಿ ಹೇಳಿದ್ದಾರೆ. ನಾನಲ್ಲ ಅಂತ ಹೇಳುವವರು ಎಷ್ಟೋ ಜನ ಇದ್ದಾರೆ. ಒಳ್ಳೆ ಕೆಲಸ ಆದರೆ ಎಲ್ಲರೂ ನಾನು ಮಾಡಿದ್ದಂತ ಹೇಳುವವರು ಅಲ್ವಾ, ಕೈ ಬಾಯಿ ಚಪ್ಪದವರು ಎಷ್ಟೋ ಜನ ಇದ್ದಾರೆ. ಒಳ್ಳೆಯದಲ್ಲ ನಾವು ಕಡೆಗೆ ಅದು ನಾನು ಎಲ್ಲ ಹೋಗಿ ಎಲ್ಲ ಮಾಡಿದ್ದಂತೇಳಿ ಏನಾದರೂ ಕೆಟ್ಟ ಕೆಲಸ ಆಗೋದು. ಹೌದಾ, ನಾನು ಆ ದಿವಸ ಇರಲಿಲ್ಲ ಮಾರ್ರೆ, ಹೌದಾ ಹೀಗೆಲ್ಲ ಆಯ್ತು ಅಂತೇಳಿ ಅಂದರೆ ಅವರು ಕೆಟ್ಟ ಕೆಲಸ ಏನಾದರೂ ಅದು ಯಾರೂ ಇರುವುದಿಲ್ಲ. ಹಾಗಾಗಿ ಒಳ್ಳೆಯದಾದರೆ ಅದು ನಾನು ಇದ್ದುಕೊಂಡೇ ಆದದ್ದು ಅಂತೇಳಿ ಹೇಳುವಂಥವರಿದ್ದಾರೆ. ಹಾಗಾಗಿ ಇದನ್ನೆಲ್ಲ ಉಳಿದವರೆಲ್ಲ ಹೇಳುವಾಗ ರಾಜನಿಗೆ ಗೊತ್ತಾಯಿತು ಸಂಪೂರ್ಣ ನಮ್ಮ ಮಗಳದ್ದೇ ಸ್ವಾತಂತ್ರ್ಯ ಅಂಥೇಳಿ. ಆದರೂ ಕೂಡ ಯಾವ ರೀತಿ ಉಂಟೋ ಜಾತಕವೋ ಅಥವಾ ಯಾವ ರೀತಿಯಲ್ಲಿ ಅವಳ ಕುಂಡಲಿ ಉಂಟೋ ಗೊತ್ತಿಲ್ಲ, ಅಂತೂ ನೋಡಿದ್ದಾಳೆ. ಅದೇ ಗಂಡ ನನಗೆ ಮದುವೆಗೆ ಪತಿಯಾಗಿ ಅವನನ್ನೇ ಸ್ವೀಕರಿಸುವುದು. ಮತ್ತೆ ಅವಳ ತಂದೆ ತಾಯಿ, ಅವನ ತಂದೆ ತಾಯಿ ಇಂಥವರು ಅಂತೇಳಿ ನಾವು ಹೇಳಿದರೂ ಕೂಡ ಅದನ್ನು ಕೂಡ ಹೇಳದೆ ಬಂದಿದ್ದಾಳೆ ಸ್ವಾಮಿ ಅಂತೇಳಿ ಬಾಕಿಯವರು ಹೇಳಿದರು ರಾಜನಿಗೆ. ಮಗಳು ಕೂಡ ಹೇಳಿದರು ನಾನು ಅವನನ್ನೇ ಆಗುವುದು. ತಂದೆಗೂ ಕೂಡ ವ್ಯಥೆ ಆಯಿತು. ಆದರೆ ಅವಳೇ ಹುಡುಕುವಂಥ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಾಗಿದೆ, ಅನ್ವೇಷಣೆ ಕಳಿಸಿಯಾಗಿದೆ, ಇನ್ನೇನು ಮಾಡೋದು. ಆದರೂ ಕೂಡ ಒಂದು ರೀತಿಯಲ್ಲಿ ಹುಡುಕಿದಂಥ ಹುಡುಗನ ಒಂದು ರೀತಿಯ ಜಾತಕ ಮತ್ತು ಇವಳ ಜಾತಕ ಹೇಗಾದರೂ ಒಂದು ನೋಡುವವರು ಯಾರಾದರೂ ಇದ್ದರೆ ಒಳ್ಳೆಯದು ಅಂತೇಳಿ ಆಚೆ ಈಚೆ ನೋಡುವವರು ಯಾರಿದ್ದಾರೆ ಅಂತೇಳಿ ಒಮ್ಮೆ ನೋಡುವ. ನೋಡಿದ್ರು ನೋಡದಿದ್ರು ಅವಳು ಆಗೋದು ಅವನನ್ನೇ. ಆದರೂ ಒಂದು ಆಸೆ ಆಕಾಂಕ್ಷೆ ಇರ್ತದೆ ತಂದೆ ತಾಯಿಗಳಿಗೆ, ಮಗಳ ಭವಿಷ್ಯ, ಮಕ್ಕಳ ಭವಿಷ್ಯ ಬಹಳ ಮುಖ್ಯವಾದದ್ದು. ಆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹರ್ಷಿಗಳ ಆಗಮನ ಆಗ್ತದೆ. ದೂರದಿಂದ ತಂಬೂರಿ ಬಿಡ್ತಾ ಬರ್ತಾ ಇದ್ದಾರೆ. ನಾರಾಯಣತೆ ನಮೋ ನಮೋ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ನಾರಾಯಣತೆ ನಮೋ ನಮೋ ನಾರದ ಸನ್ನುತ ನಮೋ ನಮೋ ನಾರದ ಸನ್ನುತ ನಮೋ ನಮೋ ನಾರಾಯಣತೆ ನಮೋ ನಮೋ ಮುರಹರನ ಗಣನ ಮುಕುಂದ ಮಾಧವ ಮುರಹರನ ಗಂಧರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ ಗರುಡ ಗಮನ ಪಂಕಜನಾಭ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲಮೋಹನ ರೂಪ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲಮೋಹನ ರೂಪ ನಾರಾಯಣತೆ ನಮೋ ನಮೋ ಮುರಹರನ ಗದರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ ಗರುಡ ಗಮನ ಪಂಕಜನಾಭ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲಮೋಹನ ರೂಪ ನಾರಾಯಣತೆ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸನ್ನುತ ನಮೋ ನಮೋ ವಿಠಲ ವಿಠಲ ಜಯ ಹರಿ ವಿಠಲ 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 ಜಯ ಹರಿ ವಿಠಲ 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 ಜಯ ಗುರು ವಿಠಲ ವಿಠಲ ವಿಠಲ
ವಿಠಲ ವಿಠಲ ಜಯ ಹರಿ ವಿಠಲ 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 ಜಯ ಹರಿ ವಿಠಲ 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 ಜಯ ಜಯ ವಿಠಲ 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 ಜಯ ಜಯ ವಿಠಲ 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 ಜಯ ಗುರು ವಿಠಲ 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 ಜಯ ಗುರು ವಿಠಲ ವಿಠಲ ಜಯ ಹರಿ ವಿಠಲ 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 ಜಯ 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 ವಿಠಲ 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 ಪಂಡರೀನಾಥ ಭಗವಾನಕ್ಕೆ ನಾರದ ಮಹರ್ಷಿಗಳ ತಂಬೂರಿ ಭಜನೆ ಅಂತ ಹೇಳಿದ್ರೆ ಅದು ಬಹಳ ವಿಶೇಷವಾದ. ಅವರಿಗಿಂತ ಮೇಲೆ ಬೇರೆ ಯಾರೂ ಇಲ್ಲ ಪರಮಾತ್ಮನ ಸ್ತುತಿ ಮಾಡ್ತಕ್ಕಂಥ. ಯಾವಾಗ ಜಯಕಾರ ಜಾಸ್ತಿ ಕೇಳಿತಾ ಹರಿಕಥೆಯನ್ನು ಕೇಳ್ತಾ ಇದ್ದಾರಂತ ಲೆಕ್ಕ ಅಲ್ವಾ. ಒಂದು ಕಾಲದಲ್ಲಿ ನಮಗೆಲ್ಲ ಲ್ಯಾಂಡ್ ಫೋನ್ ಇತ್ತು ಅಲ್ವಾ. ಈಗ ಎಲ್ಲ ಮೊಬೈಲ್ ಯುಗದಲ್ಲಿ ನಾವಿದ್ದೇವೆ. ರಿಂಗ್ ಬಾರದಿದ್ದರೂ ಕಿವಿಗೆ ಇಟ್ಕೊಂಡು ಹೋಗ್ತಾರೆ ಕೆಲವರು, ಹಲೋ ಹಲೋ ಹೇಳ್ಕೊಂಡು. ರಿಂಗ್ ಬರಲೇ ಇಲ್ಲ. ನಾವು ಎಣಿಸೋದು ಅವ ಫೋನ್ನಲ್ಲಿ ಮಾತಾಡಿ ಬಂದು ಕೂತ್ಕೊಳ್ಳೋದು. ಅವನ ಜನ್ಮಕ್ಕೂ ಬರುವುದಿಲ್ಲ, ಹೋಗ್ಬೇಕಂತೇಳಿ ಅದನ್ನು ಹಿಡ್ಕೊಂಡು ಹೋಗ್ತಿದ್ದಾರೆ. ಯಾವ್ಯಾವರವಲ್ಲ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ನನ್ನೆಲ್ಲ ಅಲ್ವಾ. ನಮಗೆ ಗೊತ್ತಾಗ್ತದೆ ಸಭೆಯಲ್ಲಿ. ಆದರೂ ಪರವಾಗಿಲ್ಲ, ಅಷ್ಟೊತ್ತಾದರೂ ಕೇಳಿದಲ್ಲ ಅವ ಅಲ್ವಾ. ವಿಶೇಷವಾಗಿ ನಮಗೆ ಪ್ರೀತಿ. ದೇವಸ್ಥಾನದ ಪರಿಸರದಲ್ಲಿ ಹರಿಕತೆಗೆ ಇಷ್ಟೇ ಜನ, ನನಗಿಂತ ಹೆಚ್ಚಿಲ್ಲ, ಹೆಚ್ಚು ಇರಲೂಬಾರ್ದು. ಕರೆಕ್ಟ್ ಮಾಡ್ತಾರೆ ಮಾತಾಡಿ ಅಲ್ವಾ. ಅಂಥ ಒಳ್ಳೆಯ ವಾತಾವರಣದಲ್ಲಿ ನೀವೆಲ್ಲ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೂಡ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾರದ ಮನೆಗಳು ಬಂದಿದ್ದಾರೆ ಇಲ್ಲಿಗೆ. ಅನಿರೀಕ್ಷಿತವಾಗಿ ಆ ಅಶ್ವಪತಿ ಮಾಳವೀ ದೇವಿಯ ಅಲ್ಲಿಗೆ ರಾಜಾರಾಣಿಯಲ್ಲಿಗೆ ಬಂದಿದ್ದಾರೆ. ಅಷ್ಟು ಹೊತ್ತಿಗೆ ಅವರಿಗಿಂತ ದೊಡ್ಡ ಪುರೋಹಿತರು ಯಾರಪ್ಪ, ಜ್ಞಾನಿಗಳು ಈಗಲೇ ಬಂದದ್ದು ಬಹಳ ಒಳ್ಳೆಯದಾಯ್ತು. ದೇವರು ಬಂದಾಗ ಆಯ್ತು. ನಮೋ ನಮಃ ಅಂತೇಳಿ ನಮಸ್ಕಾರ ಮಾಡಿದ್ದಾರೆ ಮನೆಗಳಿಗೆ. ಹೀಗೆ ನಮ್ಮ ಮಗಳಿಗೆ ಮದುವೆ ಒಂದು ಆಲೋಚನೆಯಲ್ಲಿದ್ದೇವೆ ನಾವು. ಎಷ್ಟು ಕಡೆ ಹುಡುಕಿದರೂ ಕೂಡ ಸಿಗಲಿಲ್ಲ, ಮತ್ತು ನಾವು ಹುಡುಕಿದ್ದವಳಿಗೆ ಆಗಲಿಲ್ಲ. ಹಾಗಾಗಿ ಸ್ವತಂತ್ರವಾಗಿ ಅವಳೇ ಹುಡುಕಾಡುವ ರೀತಿಯಲ್ಲಿ ಅವಳಿಗೆ ವಿಶೇಷವಾದ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯವನ್ನು ವರಾನ್ವೇಷಣೆಗೆ ಕೊಟ್ಟಿದ್ದೇವೆ. ಹಾಗೆ ತೀರ್ಥಯಾತ್ರೆಯ ನೆಪದಲ್ಲಿ ಹೋಗಿದ್ದಾಳೆ. ಏನೋ ಯಾರನ್ನು ನೋಡಿದ್ದಾಳಂತೆ. ಮುನಿಗಳೇ, ಪೂಜ್ಯರೇ, ಈಗೊಳ್ಳಿ ಅಂಥ ಒಂದು ಜಾತಕ ಹೀಗೀಗೆ ಅಂತೇಳಿ ಎಲ್ಲ ಮಾತುಕತೆ ಅಲ್ಲಿ ಬೇರೆ ಮಂತ್ರಿಗಳೆಲ್ಲ ಮಾಡಿ ಬಂದಿದ್ದಾರೆ. ಅವನ ವ್ಯವಸ್ಥೆಯನ್ನು ಅವನು ಹೇಳಿದ್ದಾರೆ. ಇನ್ನು ರಾಜನ ಮಗಳು ನನ್ನ ಮನೆಯಲ್ಲಿ ಗುಡಿಯಲ್ಲಿ ಗುಡಿಸಲಲ್ಲಿ ಆಗಲಿಕ್ಕಿಲ್ಲ. ನನ್ನ ತಂದೆ ತಾಯಿ ಕುರುಡರು, ಅವಳ ಸೇವೆ ಮಾಡಲಿಕ್ಕೆ ಅಂತ ಸಾಧ್ಯವೇ ಇಲ್ಲ. ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ? ಸರಿ ಇದ್ದವರೊಟ್ಟಿಗೆ ಇರುವುದಿಲ್ಲ. ಸರಿ ಇದ್ದ ಮಾವ ಅತ್ತೆ ಒಟ್ಟಿಗೆ ಯಾರು ಇರ್ತಾರೆ? ಇವತ್ತಿಲ್ವ, ಅವರು ಬೇರೆ ಮನೆ ಮಾಡಿ ಆಯಿತು. ಹಾಗಾಗಿ ಇನ್ನು ಅಂಥ ಕುರುಡರ ಮನೆಯಲ್ಲಿಲ್ಲ. ಅದೆಲ್ಲ ಮಾತುಕತೆ ಆಗಿದೆ. ಅದೆಲ್ಲ ನಾವು ನೋಡ್ಕೊಳ್ತೇವೆ, ನಾನು ನೋಡ್ಕೊಳ್ತೇನೆ. ನೀವು ಒಪ್ಪಿಗೆ ಇದ್ದರೆ ನೀವು ನಿಲ್ಲಿ, ನಾವು ಮನೆಗೆ ಹೋಗಿ ಬರ್ತೇವೆ ಅಂತೇಳಿ ಬಂದದ್ದೀಗ. ಬಂದ ಮೇಲೆ ಇಲ್ಲಿ ಜಾತಕ ನಾರದ ಮುನಿಗಳು ಕೊಡ್ತಾರೆ. ಆವಾಗ ನಾರದ ಮುನಿಗಳು, ಹೌದಾ, ಒಳ್ಳೆಯ ವಿಷಯ, ಒಳ್ಳೆಯ ಸಂತೋಷದ ವಿಷಯ, ಭಾಳ ಒಳ್ಳೆಯದಾಯಿತು. ಒಳ್ಳೆ ರೀತಿಯಲ್ಲಿ ಬೇಕಾಗಿರೋದಂಥ ಪೂಜನೀಯ ಮನೋಭಾವನೆಯಲ್ಲಿ ಸತ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡೆದು ಬೇಕಾಗಿರತಕ್ಕಂಥ ಎಲ್ಲ ಕೆಲಸಗಳು ಮುಗಿದ ನಂತರ ನಾರದ ಮುನಿಗಳು ಅದನ್ನು ಬಿಡಿಸಿ ನೋಡ್ತಾರೆ. ಸಂತೋಷದ ಸಂಗತಿಯನ್ನು ಬಿಡಿಸಿ ನೋಡ್ತಾ ಇದ್ದಾರೆ. ಆದರೆ ನಾರದ ಮುನಿಗಳ ಮುಖದಲ್ಲಿ ಒಂದು ರೀತಿಯ ಬೇಸರದ ಛಾಯೆ ಕಂಡಿತು. ಅದು ಕಾಣ್ತಾರೆ. ಈಗ ನಾವು ಏನಾದರೂ ಒಂದು ನೀವು ಬಾಯಾರಿಕೆ ಕುಡಿಯುವಾಗ ಆ ಮುಖ ನೋಡಿ ಗೊತ್ತಾಗ್ತದೆ, ಇದು ಹುಳಿ ಉಂಟೋ ಅಥವಾ ಸಿಹಿ ಜೋರಾಗಿದೆಯೋ, ಬಿಸಿ ಜೋರಾಗಿದೆಯೋ, ಅದು ತಣ್ಣಗಾಗಿದೆಯೋ, ಎಂಥದ್ದು ಅಂತೇಳಿ ಅವನು ಕುಡಿದ ಆ ಮುಖಭಾವದಲ್ಲೇ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ಯಾವುದೇ ಒಂದು ತಿಂಡಿ ಆಗಲಿ ತೀರ್ಥ ಆಗಲಿ ತಗೊಳ್ಳುವಾಗ ಮುಖಭಾವದಲ್ಲಿ ಅದು ಹೇಗಿತ್ತು ಎಂಬುದನ್ನು ಗೊತ್ತುಪಡಿಸುವ ರೀತಿಯಲ್ಲಿರುವಾಗ ಜಾತಕ ನೋಡಿದಾಗಲೂ ಕೂಡ ಪುರೋಹಿತರವರ ಮುಖ ನೋಡುವಾಗ ಗೊತ್ತಾಗ್ತದೆ, ಇದೇನು ಹೀಗೆ ಮಾಡಿದರೆ ಒಳ್ಳೆ ಜಾತಕ ಅಂತೇಳಿ ಇರಬಹುದಂತೆ. ಅವರೇನೋ ಒಂದು ರೀತಿಯಲ್ಲಿ ಮುಖಭಾವದಲ್ಲಿ ಏನು ಮುನಿಗಳೇ ಏನಾಗಿದೆ ಸ್ವಾಮಿ ಹೇಳಿ ಅಂತ ಹೇಳುವಾಗ, ಸಂವತ್ಸರೇಣ ಶ್ರೀವರಕ್ಷಿಣ ಅಶ್ವಪತಿ ರಾಜ
ಎಲ್ಲ ರೀತಿಯಲ್ಲಿ ಸರಿ ಇದೆ. ಸಂವತ್ಸರೇಣ ಶ್ರೀವರ ಕ್ಷೀಣಾಯು ಶ್ರೀವರ ಕ್ಷೀಣಾಯು ಸಂವತ್ಸರೇಣ ಕ್ಷೀವರ ಕ್ಷೀಣಾಯು. ಒಂದೇ ಒಂದು ಸಂವತ್ಸರ ಮದುವೆ ಆಗಬಹುದು. ಮದುವೆ ಆಗಿ 1 ವರ್ಷ ಇರ್ತಾನೆ ಸತಿಯೊಂದಿಗೆ ಪತಿಯಾಗಿ ನಾರದ ಮತ್ತೆ ಐಶ್ವರ್ಯ ಅಷ್ಟವನಿಗೆ ಅಂತ ಹೇಳುವಾಗ ಧೀಲಾಗ್ತದೆ. ಯಾರಿಗೆ? ಅಪ್ಪ ಅಮ್ಮ ಎಲ್ಲ ಮನೆ ಮಂದಿಗೆ ಅರಮನೆಯವರಿಗೆ ಎಲ್ಲರಿಗೂ ಕೂಡ. ಆ ಸಂದರ್ಭದಲ್ಲಿ ಮಗಳನ್ನು ಕರೀತಾಳೆ. ಮೆಲ್ಲ ಪುರೋಹಿತರು ಹೀಗೆ ಹೇಳ್ತಾರೆ, ಆಗಲಿ ಅಮ್ಮ ಅಪ್ಪ ನೀವೇನು ಭಯಪಡಬೇಡಿ, ಭಯಪಡಬೇಡಿ. ಯಾವ ರೀತಿಯಲ್ಲಿ ಸಂವತ್ಸರೇಣ ಶ್ರೀವರ ಕ್ಷೀಣಾಯವಾಗಿ ಇರುವಷ್ಟು ಕಾಲ ಸತಿಪತಿಗಳಾಗಿ ನಾವು ಬಾಳ್ತೇವೆ, ಧರ್ಮದ ಉದ್ಧಾರಕ್ಕಾಗಿ ಪ್ರಯತ್ನ ಮಾಡ್ತೇವೆ, ಕುರುಡರಾದಂಥ ಅತ್ತೆ ಸೊಸೆ ಅತ್ತೆ ಮಾವನ ಸೇವೆ ಮಾಡ್ತೇವೆ, ನಿಮ್ಮನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ತೇವೆ. ಆ ರೀತಿಯಲ್ಲಿ ಧರ್ಮ ಕಾರ್ಯದಿಂದ ಬಾಳುವಂಥದ್ದನ್ನು ನೋಡಿ ಭಗವಂತ ನಮಗೆ ರಕ್ಷಣೆ ಮಾಡಿ ಅನುಗ್ರಹ ಇಟ್ಟಾನು. ಏನು ಭಯಪಡಬೇಡಿ, ಏನು ದುಃಖ ಪಡಬೇಡಿ ಅಂತ ಮಗಳೇ ಧೈರ್ಯ ಕೊಡ್ತಾ ಇದ್ದಾಳೆ. ಆವಾಗ ಏನು ಮಾಡಲಿಕ್ಕಾಗೋದಿಲ್ಲ. ನಾರದ ಮಹರ್ಷಿಗಳು ಆಶೀರ್ವಾದ ಮಾಡ್ತಾರೆ. ದೀರ್ಘಾಯುಷ್ಮಾನ್ ಭವ ಅಂತ ಹೇಳುವಾಗ ಹೆದರಿಕೆ, ಓ ದೇವರೇ ಇವರು ದೀರ್ಘಾಯುಷ್ಮಾನ್ ಭವ ಅಂತ ಹೊರ ಕೊಟ್ರಲ್ಲ, ಆ ಆಯುಷ್ಯವನ್ನು ಕೊಡುವವರು ಯಾರು? ಇನ್ನು ಇವರೇ ಹೇಳಿದ್ದು ಕ್ಷೀಣಾಯು ಅಂತೇಳಿ, ಇನ್ನು ದೀರ್ಘಾಯುಷ್ಮಾನ್ ಹೊರ ಕೊಟ್ಟಿದ್ದಾರೆ. ಏನಪ್ಪ? ಇಲ್ಲ ಮಗಳೇ, ನೀನೇ ಅದರಲ್ಲಿ ಜಯಿಸಬೇಕು. ಹಾಗಾಗಿ ಈಗ ವಿಶೇಷವಾಗಿ ಅಂಥ ಒಂದು ದಾಂಪತ್ಯವನ್ನು ನೀನು ಮಾಡುವುದಿದ್ದರೆ ಒಳ್ಳೆಯ ರೀತಿಯಲ್ಲಿ ಆ ಮಹಾಕಾಲನನ್ನು ಭಕ್ತಿ ಮಾಡು, ಸ್ತುತಿ ಮಾಡು, ಕೀರ್ತನೆ ಮಾಡು. ಆ ಮೂಲಕವಾಗಿ ನಿನ್ನ ಯಾವುದೇ ಕಷ್ಟವನ್ನು ಕಳೆಯುವಂಥ ರೀತಿಯಲ್ಲಿ ಭಗವಂತ ಅನುಗ್ರಹ ಮಾಡ್ತಾನೆ ನಿನಗೆ ಅಂತ ಹೇಳುವಾಗ ಆಶೀರ್ವಾದ ಮಾಡಿದ್ದಾನೆ. ತಲೆಮಾರಿ ಅಪ್ಪ ತಯಾರು ಮಾಡಿ ಅಂತೇಳಿ ಹೇಳುವುದೇ ತಡ ಬೇಕಾಗಿರ್ತಕ್ಕಂಥ ವಾದ್ಯ ಘೋಷ ಇತ್ಯಾದಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡುವುದರ ಮೂಲಕವಾಗಿ ಅಲ್ಲಿ ಕೂಡ ವಿಶೇಷವಾದಂಥ ಎಲ್ಲ ವ್ಯವಸ್ಥೆಯನ್ನು ಇವರೇ ಮಾಡಬೇಕು. ಅಲ್ಲಿ ಪಾಪ ಅವನ ಹತ್ರ ಏನಿಲ್ಲ, ಅಲ್ಲಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಅಲ್ಲಿ ಆಯ್ತು, ಹೋಗಿ ಎಲ್ಲ ರೀತಿಯಲ್ಲಿಯೂ ಕೂಡ ಮದುವೆಯನ್ನು ವಿವಾಹವನ್ನು ಬಹಳ ಸುಂದರವಾಗಿ ವ್ಯವಸ್ಥಿತವಾಗಿ ಸಂಪ್ರದಾಯಬದ್ಧವಾಗಿ ಅಶ್ವಪತಿ ರಾಜ ಮಾಳವೀ ದೇವಿಯವರು ನಾರದ ಮಹರ್ಷಿಗಳ ಈ ಸಮ್ಮುಖದಲ್ಲಿ ವಿಶೇಷವಾದ ಮಂತ್ರಿ ಮಾಂಡಲಿಕರು ಹಾಗೂ ಪುರಜನರು ಗಿರಿಜನರು ಎಲ್ಲರೂ ಸೇರಿದ್ದಾರೆ. ಸೇರಿ ದಿಬ್ಬಣಿಗರಾಗಿ ಹೋಗಿದ್ದಾರೆ. ಹೋಗಿ ಕರೆದಿದ್ದಾರೆ ಆ ಚಿತ್ರಾಶ್ವ ಸತ್ಯವಾನನನ್ನು. ಸತ್ಯವಾನ ಬಂದಿದ್ದಾನೆ, ಎಲ್ಲ ವಿಷಯ ಹೇಳಿದ್ದಾನೆ. ಅವನಿಗಿರತಕ್ಕಂಥ ಸ್ನೇಹಿತರನ್ನು ಒಟ್ಟು ಹಾಕಿದ್ದಾನೆ. ಅಷ್ಟೇ ಸ್ವಲ್ಪ ಕಿರುಮರೆಯ ಬಂಧುಗಳನ್ನು ಕರೆದಿರಬಹುದು. ಎಲ್ಲರನ್ನು ಸೇರಿಸಿದ್ದಾನೆ. ಏನು ಯೋಚನೆ ಮಾಡಬೇಡ, ಎಲ್ಲ ಖರ್ಚು ವೆಚ್ಚಗಳನ್ನು ನಾವೇ ನೋಡುವುದರ ಮೂಲಕವಾಗಿ ಈಗ ಇಷ್ಟು ಹೊತ್ತು ಸಾಕಿದಂಥ ಮಗಳಾಗಿರತಕ್ಕಂಥ ಈ ಸಾವಿತ್ರಿಯನ್ನು ನಿನಗೆ ಧಾರೆಯಲ್ಲಿ ಕೊಟ್ಟಿದ್ದೆ. ಮಂಗಲಕರವಾದಂಥ ಈ ಒಂದು ಸಮಯವನ್ನು ದೇವರು ಅನುಗ್ರಹಿಸಬೇಕು ಅಂತೇಳಿ ಕೊಟ್ಟಿದ್ದಾನೆ. ಅವಳೇ ನೋಡ್ಕೊಳ್ಬೇಕು. ಯಾವ ರೀತಿಯಲ್ಲಿ ಅವಳು ಮುಂದುವರಿತಾವಳೋ ಗೊತ್ತಿಲ್ಲ, ದೇವರೇ ಅನುಗ್ರಹಿಸಬೇಕಂತ ಆ ಪತಿಯಾಗಿರತಕ್ಕಂಥ ಆ ಸತ್ಯವಾನನ್ನು ಹೇಳುತ್ತಾ ಇದ್ದಾನೆ. ಆದರೆ ತಂದೆ ತಾಯಿಗೆ ನಮಸ್ಕರಿಸಿ ಹಿರಿಯರಿಗೆಲ್ಲರಿಗೂ ವಂದಿಸಿ ನಾರದ ಮಹರ್ಷಿಗಳಲ್ಲಿ ಕೂಡ ಆಶೀರ್ವಾದವನ್ನು ಪಡೆದು ಗಂಡನಾಗಿರ್ತಕ್ಕಂಥ ಆ ಸತ್ಯವಾನನ ಆ ಪರ್ಣಕುಟಿಗೆ ಕಾಲಿಡ್ತಾಳೆ ಮಹಾಲಕ್ಷ್ಮಿ ಅಂತೆ. ಹೌದಾ? ಹೇಳಿದ್ದಾರೆ ಗುರುಗಳು, ಮಹಾಕಾಲನನ್ನು ಭಕ್ತಿ ಮಾಡಬೇಕು, ಸ್ತುತಿ ಮಾಡಬೇಕು. ಯಾವ ವಿಷಯವನ್ನು ಕೂಡ ಗಂಡನಿಗೂ ತಿಳಿಸಲಿಲ್ಲ. ಶ್ರೀವರ ಕ್ಷೀಣಾಯು ಅಂತ ನಾರದ ಮಹರ್ಷಿಗಳು ಹೇಳಿದ್ದನ್ನು ತಿಳಿಸಲಿಲ್ಲ. ನಿನ್ನನ್ನು ಮದುವೆ ಆಗಿದ ಮೇಲೆ 1 ವರ್ಷ ಬಾಳುವುದು ಎಂಬುದನ್ನು ಕೂಡ ತಿಳಿಸಲಿಲ್ಲ, ಯಾರಿಗೂ ಹೇಳಲಿಲ್ಲ. ನನ್ನ ತಂದೆ ತಾಯಿ ಈ ರೀತಿಯಲ್ಲಿದ್ದಾಳೆ, ಯಾವ ರೀತಿ ನೀನು ಸೇವೆ ಮಾಡ್ತೀಯೋ ಗೊತ್ತಿಲ್ಲ ಅಂತ ಗಂಡ ಹೇಳ್ತಾ ಇದ್ದಾನೆ. ಎಲ್ಲವನ್ನು ಮಾಡಿದ್ದಾಳೆ ಅವಳು. ತಂದೆ ತಾಯಿಗಳ ಸೇವೆಯನ್ನೇ ಮಾಡುವವರೇ ಇಲ್ಲ ಇವತ್ತು, ವೃದ್ಧಾಶ್ರಮಕ್ಕೆ ಹಾಕುವವರೇ ಇರೋದು ಅಲ್ವಾ? ಆದರೆ ಅತ್ತೆ ಮಾವನ ಸೇವೆಯನ್ನು ಮಾಡುವಂಥ ಮಗಳು ಇಲ್ಲಿ ಬಂದಿದ್ದಾಳೆ, ಒಳಗಡೆ ಹೋಗಿದ್ದಾಳೆ. ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾಳೆ, ದುಃಖವನ್ನು ಹೃದಯದಲ್ಲಿ ಅದು ಬಿಟ್ಟುಕೊಂಡು ಆ ಸಾವಿತ್ರಿ ದೇವಿ ಮೃತ್ಯುಂಜಯ ಮಹಾಕಾಲ
ಮೃತ್ಯುಂಜಯ ಮಹಾಕಾಲ ನಿತ್ಯ ಸುಮಂಗಲಿಯ ಸೊಲ್ಲ ಬಯಸಲಿಲ್ಲ ಭೋಗ ಭಾಗ್ಯ ನಾಗ ಭೋಗ ನನಗೆ ಮೃತ್ಯುಂಜಯ ಮಹಾಕಾಲ ನಿತ್ಯ ಸುಮಂಗಲಿಯ ಸೊಲ್ಲ ಬಯಸಲಿಲ್ಲ ಭೋಗ ಭಾಗ್ಯ ನಾಗ ಭೋಗ ನನಗೆ ತ್ಯಾಜ್ಯ ನೀಡು ನೀ ಕುಂಕುಮದ ಭಾಗ್ಯ ನೀಡು ನೀ ಕುಂಕುಮದ ಸೌಭಾಗ್ಯ ಭಕ್ತಿಯಿಂದ ಯಾರಿಗೂ ಗೋಚರವಾದ ರೀತಿಯಲ್ಲಿ ಸದಾ ನಿತ್ಯ ಉತ್ಕಟವಾದಂಥ ಪುಣ್ಯ ಸಂಪಾದನೆಯನ್ನು ಮಾಡ್ತಾ ಇದ್ದಾಳೆ. ಭಗವಂತನಾದಂಥ ಮಹಾಕಾಲನನ್ನು ವಂದಿಸ್ತಾ ಇದ್ದಾಳೆ. ಯಾವ ರೀತಿಯಲ್ಲಿ ವಂದಿಸ್ತಾ ಇದ್ದಾಳೆ ಅಂತ ಹೇಳಿದ್ರೆ, ವಿಶೇಷವಾಗಿ ಭಕ್ತಿ ಮಾಡುವುದು ಒಂದೇ ಅಲ್ಲ, ಅವಳ ಸತ್ಕರ್ಮವೂ ಬಹಳ ಮುಖ್ಯವಾಗಿರಬೇಕು. ತಸ್ಯ ಪ್ರಾಣಿಯೋಪಕಾರೇಣ ಪ್ರೀತೋ ಭವತಿ ಕೇಶವ ಅಂತ ಹೇಳಿದ್ದಾರೆ. ಯಾವ ರೀತಿಯಲ್ಲಿ ನಾವು ಶುಶ್ರೂಷೆ ಅಥವಾ ಯಾರಿಗೆ ಉಪಕಾರ ಮಾಡ್ತೇವೆ ಅದನ್ನು ಗಮನಿಸ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹಣ್ಣುಕಾಯಿ ಮಾಡೋದಕ್ಕಿಂತಲೂ ನಾವು ಒಳ್ಳೆಯ ರೀತಿಯಲ್ಲಿ ಅನಾರೋಗ್ಯದಿಂದಿದ್ದವರಿಗೆ, ಬಹಳ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದನ್ನು ನೋಡ್ತಾ ಇರ್ತಾನಂತೆ ಭಗವಂತ. ಹಾಗಾಗಿ ಅಂತಹ ಕೆಲಸ ಯಾರು ಅತ್ತೆ ಮಾವಂದಿರು ಕುರುಡರಾಗಿದ್ದಾರೆ ಅವರಿಗೆಲ್ಲವೂ ಮಾಡಿಕೊಡ್ಬೇಕು ನೋಡಿ. ಹೌದಾ? ಆ ರೀತಿಯಲ್ಲಿ ಕುರುಡರು, ಈಗೆಲ್ಲ ಕುರುಡರಂತೆ ನಟಿಸಿಕೊಂಡು ಬೇಡುವವರು ಎಷ್ಟೋ ಜನ ಇದ್ದಾರೆ ಅಲ್ವಾ? ಇದು ನಿಜ ಕುರುಡರಾಗಿರತಕ್ಕಂಥವರ ಜೀವನ ಎಷ್ಟು ಕಷ್ಟ ಇದೆ ನೋಡಿ. ಅದನ್ನು ಸಾಕಲಿಕ್ಕೆ, ಊಟ ಕೊಡಲಿಕ್ಕೆ, ಮಲಗಿಸ್ಲಿಕ್ಕೆ, ಮದ್ದು ಕೊಡಲಿಕ್ಕೆ ಸುಮ್ಮನೆ ಅಯಾ ಕಣ್ಣಿಲ್ಲ ಅಂತ ಹೇಳಿ ಮತ್ತೆ ಕಣ್ಣು ಬರ್ತದೆ ಅವರಿಗೆ. ಈ ರೀತಿಯಲ್ಲಿ ಕಣ್ಣು ಇಲ್ಲದೆ ಅಂತೇಳಿ ಎಷ್ಟೋ ದೇವಸ್ಥಾನದ ಕಡೆಯಲ್ಲಿ ಹೊರಗಡೆ ಹೋಗುವಾಗ ಈ ಕಡೆಯಲ್ಲಿ ಒಂದು 8 ಮಂದಿ, ಆ ಕಡೆಯಲ್ಲಿ ಒಂದು 8 ಮಂದಿ ಕೂತ್ಕೊಂಡಿರ್ತಾರೆ. ಅಯ್ಯ ಕಣ್ಣಿಲ್ಲ ಅಂತ ಹೇಳುವಂಥ ಹೊತ್ತಿನಲ್ಲಿ ಒಬ್ಬ ಬಿಸಾಡಿದಂತೆ ಒಂದು 5 ರೂಪಾಯಿ ಕಾಯಿನ್ ಬಿಸಾಡಿದಾಗ ಅವನ ಒಂದು ಪಾತ್ರೆ ಇತ್ತು, ಒಂದು ತಾಮ್ರದ ಸಣ್ಣ, ಹೈ ಅಂತ ಅದಕ್ಕೆ ತಾಗಿ ಎಲ್ಲಿ ಹೋಗಿ ಬಿತ್ತದು. ಅವ ಹಾಕಿದ ಹೋದ ಪಾಪ. ಅಷ್ಟೊತ್ತಿಗೆ ಇವ ಎದ್ದುಕೊಂಡು ಆ ಹೊಯ್ಗೆ ಅಡಿಯಲ್ಲಿದ್ದ ಕಾಯಿನ್ ಅಂತ ತಗೊಂಡು ಬಂದು ಅದರಲ್ಲಿ ಇಟ್ಟು ಮತ್ತೆ ಅಯ್ಯ ಕಣ್ಣಿಲ್ಲ ಹೇಳ್ತಾನಂತೆ. ಅವ ಓಡಿ ಬಂದ, ಹಣ ಹಾಕಿದವ ನೋಡಿದ ಅದನ್ನು. ಏನೋ ನಿನಗೆ ಕಣ್ಣು ಕಾಣ್ತದಿಲ್ವ, ಸತ್ಯ ಹೇಳು. ನಾನು ಹಾಕಿದಂಥ ಹಣ, ಆ ಕಾಯಿನ್ ಇದಕ್ಕೆ ಪಾತ್ರೆಗೆ ಬಿದ್ದು ಅದು ಎಲ್ಲೋ ಬಿದ್ದಿದೆ, ಅದನ್ನು ಹೋಗಿ ಹಿಡ್ಕೊಂಡು ಬಂದು ನೀನು ಹೊಯ್ಗೆ ಅಡಿಗೆ ಬಿದ್ದಂತ ತಗೊಂಡು ಬಂದು ನಿಂಗೆ ಕಣ್ಣು ಕಾಣ್ತದಿಲ್ಲ, ಸತ್ಯ ಹೇಳೋದು ಜೋರು ಮಾಡ್ತಾನೆ. ಅಯ್ಯೋ ತಪ್ಪಾಯಿತು, ನನ್ನನ್ನು ಕ್ಷಮಿಸಬೇಕಲ್ಲ. ಹೌದಾ? ಬೇಕಂತೇಳಿ ಕುರುಡು ಕಣ್ಣು ಕಾಣೋದಿಲ್ಲ ಅಂತೇಳಿ ನೀವು ನಾಟಕ ಮಾಡಿಕೊಂಡು ಇಲ್ಲಿ ಬೇಡ್ತಾ ಇದ್ದೀರಾ? ಅಲ್ಲ, ಇಲ್ಲಿ ನನ್ನ ಒಬ್ಬ ಮಿತ್ರ ಇಲ್ಲಿ ಕೂತ್ಕೊಂಡಿದ್ದ, ದಿನಾಲು ಅವನೇ ಕೂತ್ಕೊಳ್ಳೋದು. ಆದರೆ ಇವತ್ತು ಅವನು ಬರಲಿಲ್ಲ, ಅವನು ರಜೆ ಮಾಡಿದ್ದಾನೆ ಇವತ್ತು. ಹಾಗಾಗಿ ಅವನು ರಜೆ ಮಾಡಿದ್ರಿಂದ ನಾಳೆ ಈ ಸೀಟ್ ಅವನಿಗೆ ಸಿಗುವುದಿಲ್ಲ ಅಂತೇಳಿ ನನ್ನನ್ನು ಇವತ್ತು ಕೂತ್ಕೊಳ್ಳಿಸಿದ್ದಾನೆ. ಅದಕ್ಕಾಗಿ ಅವನ ಬದಲಿಗೆ ನಾನು ಕೂತವನು, ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳ್ತಾನೆ. ಹೌದಾ? ನಿನ್ನ ಮಿತ್ರ ಇವತ್ತು ಬರಲಿಲ್ಲ, ಅವ ಕುರುಡ ಅಲ್ವಾ? ಅವ ಎಲ್ಲಿ ಹೋಗಿದ್ದಾನೆ ಇವತ್ತು ಕೇಳಿದ? ಅವ ಸಿನಿಮಾಕ್ಕೆ ಹೋಗಿದ್ದಾನೆ ಸರ್. ಓ ದೇವರೇ, ಹಾಗಾದರೆ ಎಲ್ಲರಿಗೂ ಕಾಣೋರೇ ಅಲ್ಲಿ ಹೇಳ್ತಾ ಕೂತಾರೆ. ಎಂಥ ಅವಸ್ಥೆ ನೋಡಿ. ಅಂಥ ಮೋಸಗಳನ್ನು ಮಾಡುವಂಥ ಕುರುಡರು ಈಗಿನ ಕಾಲದಲ್ಲಿದ್ದಾರೆ. ಆದರೆ ನಿಜ ಕುರುಡರನ್ನು ಸಾಕುವುದು, ಅವರನ್ನು ಒಳ್ಳೆಯ ರೀತಿಯಲ್ಲಿ ಪಾಲನೆ ಮಾಡೋದು ಅದೆಷ್ಟು ಕಷ್ಟ ಅಲ್ವಾ? ಆ ರೀತಿಯಲ್ಲಿ ದಿನಗಳನ್ನು ಕಳೀತಾ ಇದ್ದಾಳೆ. ಗಂಡನಾಗಿರತಕ್ಕಂಥ ಆ ಸತ್ಯವಾನನ ಜೊತೆಯಲ್ಲಿ ಧರ್ಮ ಪತ್ನಿಯಾಗಿ ಅತ್ತೆ ಮಾವನ ಸೇವೆಯನ್ನು ಮಾಡುವುದರ ಮೂಲಕವಾಗಿ ಭಗವಂತನಿಗೆ ಪ್ರೀತಿಯಾಗುವ ರೀತಿಯಲ್ಲಿ ಉತ್ಕಟವಾದಂಥ ಪುಣ್ಯ ಸಂಪಾದನೆಯನ್ನು ಮಾಡ್ತಾ ಬರುವಾಗ ಆ ಸಂವತ್ಸರ ಕ್ಷೀಣ ಆಗುವುದು ಹೇಗೆ? ಆಗಲಿಕ್ಕಿಲ್ಲ. ಭಗವಂತ ಹಿಂದಿನಿಂದ ನೋಡ್ತಾ ಇದ್ದಾನಲ್ಲ. ಆದರೆ ಮನಸ್ಸಿನಲ್ಲಿ ದುಃಖ ಇದೆ, ಗಂಡನಿಗೆ ತೋರ್ಪಡಿಸುವುದಿಲ್ಲ. ಉದಯಿಸದಿರು ಭಾಸ್ಕರ, ಉದಯಿಸದಿರು ಭಾಸ್ಕರ. 1 ವರ್ಷ ಆಗ್ತಾ ಇದೆ ಸಂವತ್ಸರ. ಒಂದೊಂದೇ ಸಂವತ್ಸರ ಹೋಗಿ ಒಂದೇ ವರ್ಷ. ಅದು ಪ್ರಭವ, ವಿಭವ, ಶುಕ್ಲ, ಪ್ರಮೋದಿತ, ಪ್ರಜೋಕ್ತಪ್ತಿ, ಅಂಗೀರಸ, ಶ್ರೀಮುಖ, ಭಾವ, ಯುವ, ಧಾತು, ಅದೆಲ್ಲ 61 ಒಟ್ಟಿಗೆ ಅಲ್ವಾ? ಈ ರೀತಿಯಲ್ಲಿ ಸಂವತ್ಸರಗಳು ಹೋಗ್ತಾ ಇದೆ. ಅಂಥ ಸಂವತ್ಸರಗಳು ಹೋಗ್ತಾ ಇರುವ ಒಂದು ಸಂವತ್ಸರ ಕಳೆಯುವ ಹೊತ್ತಿನಲ್ಲಿ ಪೂರ್ಣ ಆದರೆ ಜಾತಕದ ಪ್ರಕಾರ ಕ್ಷೀಣಾಯು ಶ್ರೀವರ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನೇನು ಮಾಡಬೇಕು? ಭಾಸ್ಕರ ಉದಯಕ್ಕೆ ಬಂದರೆ ಸಂವತ್ಸರ ಪೂರ್ಣ ಆಗ್ತದೆ. ಅದಕ್ಕಾಗಿ ಇವಳು ಬೇಡುವುದೇನು ಮನಸ್ಸಿನಲ್ಲಿ?
ಉದಯಿಸದಿರು ಭಾಸ್ಕರ ಭಾಸ್ಕರ ನೀ ಉದಯಿಸದಿರು ಉದಯಿಸದಿರು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಕಾಲನನ್ನು ಸಕಲ ದೇವರುಗಳನ್ನು ಪ್ರಾರ್ಥನೆ ಮಾಡಿ ವಂದನೆ ಮಾಡಿ ಭಜನೆ ಮಾಡುವುದರ ಮೂಲಕವಾಗಿ ಅತ್ತೆ ಮಾಮ ಗಂಡನ ಸೇವೆಯನ್ನು ಮಾಡುತ್ತಾ ಇದ್ದಾಳೆ. ಒಂದು ದಿನ ಅಪ್ಪ ಅಮ್ಮ ಹೇಳ್ತಾರೆ, ಕುರುಡರಾಗಿದ್ದವಳು ಅವನ ಅಪ್ಪ ಅಮ್ಮ, ಈಗೋ ನೀನು ದಿನ ಹೋಗ್ತಿ ಕೆಲಸಕ್ಕೆ, ಕಟ್ಟಿಗೆ ತರಗೆಲೆ ಇತ್ಯಾದಿ ಇತ್ಯಾದಿ ಏನೋ ಕೆಲಸಗಳನ್ನು ಕಾಡಿನಲ್ಲಿ ಮಾಡ್ತಾ ಬರುವಾಗ ಅವಳಿಗೆ ಒಬ್ಬಳಿಗೆ ಬೇಸರ ಆಗೋದಿಲ್ಲ. ಒಂದು ದಿವಸ ಕರ್ಕೊಂಡು ಹೋಗು, ಅಲ್ಲಿ ಕೂಡ ಒಳ್ಳೊಳ್ಳೆ ನೋಡುವಂತುಂಟು, ಕಳ್ಳು ಮುಳ್ಳು ಇಲ್ಲಿ ಉಂಟು, ಅಲ್ಲೆಲ್ಲ ಹೋಗಿ ಕರ್ಕೊಂಡು ಹೋಗಬೇಡ ಅವಳನ್ನು. ಒಳ್ಳೆಯ ಸೌಂದರ್ಯ ಇರುವಂಥ ಪುಷ್ಪಗಳ ಆ ಎಲೆಗಳ ಮಧ್ಯದಲ್ಲಿರ್ತಕ್ಕಂಥ ಜಾಗಕ್ಕಾದರೂ ಒಂದು ಕರ್ಕೊಂಡು ಹೋಗು. ಅಂಥ ಕಾಡು ವನಗಳನ್ನೆಲ್ಲ ತೋರಿಸಿ ಬಾ, ಎಷ್ಟು ಅವಳು ಮನೆಯಲ್ಲಿ ಸೇವೆ ಮಾಡೋದು, ಎಷ್ಟು ಮನೆಯಲ್ಲಿ ಕೆಲಸ ಮಾಡೋದು ಅಂತೇಳಿ ಅಪ್ಪ ಅಮ್ಮ ಕುರುಡರಾಗಿ ಹೇಳ್ತಾ ಇದ್ದಾರೆ. ಆಯ್ತು ಬಾ, ಒಂದು ದಿವಸ ಬಾ ಅಂತೇಳಿ ಗಂಡ ಹೇಳ್ತಾನೆ. ಬೇಡ 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 ನಾನು ಬರುವುದಿಲ್ಲ ಹೇಳ್ತಾಳೆ. ಬಾ ಅಂತೇಳಿ ಗಂಡ ಹೇಳ್ತಾನೆ. ಆವಾಗ ಅತ್ತೆ ಮಾವ ಹೇಳ್ತಾನೆ, ಹೋಗು. ಅಲ್ಲ ನಿಮಗೆ ಮದ್ದು ಕೊಡೋದು ಯಾರು, ಆಹಾರ ಕೊಡೋದು ಯಾರು, ಎಲ್ಲ ನೀನು ಹತ್ತಿರ ತಂದಿಡು, ನಮಗೆಲ್ಲ ಅನುಭವ ಉಂಟು, ಕುರುಡರಿಗೆಲ್ಲ ನೋಡಿಯೇ ಗೊತ್ತಾಗ್ತದೆ ಅಲ್ವಾ. ನಾವು ಹೀಗೆ ಹಾಕಿದ ಕೂಡಲೇ ಅವ್ರು ನೋಡ್ತಾರೆ, ನೋಟು ಕೊಟ್ಟರು ಗೊತ್ತಾಗ್ತದೆ ಅವರಿಗೆ, ಕುರುಡರಿಗೆ ಇದು 10 ರೂಪಾಯಿ 400 ರೂಪಾಯಿ. ಆ ರೀತಿಯಲ್ಲಿ ಕುರುಡರಿಗೆ ಅನುಭವ ಜಾಸ್ತಿ, ಕಿವುಡರಿಗೂ ಅನುಭವ ಜಾಸ್ತಿ. ಅದೊಂದು ಅಂಗವಿಕಲತೆ ಮಾತ್ರ ವಿನಃ ಅವರು ಬಾಕಿಯವರಿಗಿಂತ, ಕಣ್ಣು ಮತ್ತು ಕಿವಿ ಕಾಣುವವರಿಗಿಂತ ಅವರು ಹುಷಾರಿರ್ತಾರೆ. ಹಾಗಾಗಿ ಅತ್ತೆ ಮಾವ ಹೇಳ್ತಾರಂತೆ, ಮದ್ದನ್ನು ಇಲ್ಲಿ ಇಡು, ಆಹಾರವನ್ನು ನಮ್ಮ ಹತ್ತಿರದಲ್ಲಿ ಇಡು, ನಾವು ನೋಡಿಕೊಳ್ತೇವೆ, ನೀನು ಇವತ್ತು ಗಂಡನೊಳಗೆ ಹೋಗಬೇಕು ಅಂತೇಳಿ ಹೇಳ್ತಾರೆ. ಸಂವತ್ಸರದ ಕೊನೆಯ ದಿನ ತಾನೂ ಬರ್ತೇನೆಂಬ ಅಪೇಕ್ಷೆ ಅವಳು ಮಾಡ್ತಾಳೆ. ಬಾ ಅಂತ ಗಂಡನು ಹೇಳ್ತಾ ಇದ್ದಾನೆ. ಅತ್ತೆ ಮಾವ ಹೋಗು ಅಂತೇಳಿ ಸೊಸೆಯನ್ನು ಕೂಡ ಕಳಿಸ್ತಾ ಇದ್ದಾರೆ. ಅಂತಹ ಹೊತ್ತಿನಲ್ಲಿ ಕರ್ಕೊಂಡು ಹೋಗುವಾಗ ಯಾಕೆ ಅವಳು ಹೋಗ್ತಾ ಇದ್ದಾಳೆ, ಇನ್ನೊಂದು ಸಂವತ್ಸರದ ಕೊನೆಯ ದಿನ ಆದ್ದರಿಂದ ಗಂಡನೊಳಗೆ ನಾನು ಇರುವುದು ಉಚಿತ ಎಂಬುದು ಅವಳಿಗೂ ಕೂಡ ಗೊತ್ತಾಗ್ತದೆ. ಹಾಗಾಗಿ ಬರ್ತೇನೆ ನಾನು ಎಂಬ ಒಂದು ನಿರ್ಧಾರಕ್ಕೆ ಬಂದು ಆ ಗಂಡನೊಡನೆ ಸತ್ಯವಾನರೊಡನೆ ಸಾವಿತ್ರಿ ಹೊರಡ್ತಾಳೆ. ಹೋಗುವಾಗ ಎಲ್ಲ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ದಟ್ಟ ಅಡವಿಯನ್ನು, ಆ ಕಾಡನ್ನು, ಕಲ್ಲು ಮುಳ್ಳಿನ ದಾರಿಯನ್ನು ದೂರದಲ್ಲಿ ಕಾಣಿಸಿಕೊಂಡು ಮತ್ತೆ ಸುಂದರವಾಗಿರ್ತಕ್ಕಂಥ ಸೌಂದರ್ಯವುಳ್ಳಂಥ ಪ್ರದೇಶವನ್ನು ಕೂಡ ತೋರಿಸಬೇಕು ಮಡದಿಗೆ ಅಂಥೇಳಿ ಕರ್ಕೊಂಡು ಹೋಗಿ ಅದನ್ನು ತೋರಿಸ್ತಾನೆ. ಅವನು ಮೊದಲೇ ಕಲಾವಿದ, ಕಲಾಕೋವಿದ, ಅವನಿಗೆ ಯಾವುದು ಸೌಂದರ್ಯ ಯಾವ ರೀತಿ ಇದೆ ಅದನ್ನು ವರ್ಣಿಸಲಿಕ್ಕೂ ಬರ್ತದೆ, ಅದು ಹೇಗುಂಟು ಅಂತೇಳಿ ಪರಿಕಲ್ಪನೆ ಮಾಡಿಕೊಂಡು ಆನಂದ ಪಡಲಿಕ್ಕೂ ಬರ್ತದೆ. ಅದನ್ನೆಲ್ಲ ರೀತಿಯಲ್ಲಿ ತನ್ನ ಸತಿಗೂ ಕೂಡ ಹೇಳಬೇಕೆಂಬ ರೀತಿಯಲ್ಲಿ ರಮಣಿ ನೋಡು ವನವಾ ಅಮವಾ ರಮಣಿ ನೋಡು ರಮಣಿ ನೋಡು ವನವ ಅಮಮ ರಮಣಿ ನೋಡು ವನವ ರಮಣಿ ನೋಡು ವನವ ಅಮಮ ರಮಣಿ ನೋಡು ವನವ. ಒಂದು ಸುಂದರವಾದ ವನವನ್ನು ಸಾವಿತ್ರಿಗೆ ತೋರಿಸ್ತಾ ಇದ್ದಾರೆ. ಮಯೂರ ನರ್ತನ ಪಕ್ಷಿ ಪೂಜನ, ಮಯೂರ ನರ್ತನ ಪಕ್ಷಿ ಪೂಜನ, ಏನು ರಮ್ಯ ನಿರ್ಜನವಾದಿ ಬನ. ಮಯೂರ ನರ್ತನ ಪಕ್ಷಿ ಪೂಜನ, ಏನು ರಮ್ಯ ನಿರ್ಜನವಾದಿ ಬನ. ರಮಣಿ ನೋಡು ಅಮಮ ರಮಣಿ ನೋಡು ವನವ ವನವ. ನೋಡು ಹರಿಣಗಳ ಹಿಂಡು ದಂಡು ಮಹ ಕಾಡುತ್ತಿಹುದು ಕಾಮವಿದ ಕಾಂತಲ. ನೋಡು ಹರಿಣಗಳ ಹಿಂಡು ದಂಡು ಮನ ಕಾಡುತ್ತಿಹುದು ಕಾಮವಿದ ಕಾಂತಲ.
ನೀಲಮೇಘಗಳ ಚದುರಿಸುವ ಬಿರುಗಾಳಿ ನೋಡು ಬೀಸುವುದರ ನೋಡು ನೀಲಮೇಘಗಳ ಚದುರಿಸುವ ಬಿರುಗಾಳಿ ಮೃತ್ಯು ಬೀಸುವುದರ ನೋಡು ಬಿರುಗಾಳಿ ಮೃತ್ಯು ಬೀಸುವುದರ ನೋಡು ರಮಣಿ ನೋಡು ರಮಣಿ ನೋಡು ಅಮ್ಮ ರಮಣಿ ನೋಡು ರಮಣಿ ನೋಡು ವನವ ರಮಣಿ ವನವನ್ನು ನಾನು ತೋರಿಸಲಿಕ್ಕೆ ಬಂದಿದ್ದೆ. ಒಂದಿಷ್ಟು ನಿನಗೆ ಸಮಾಧಾನವಾಗಲಿ, ಇವತ್ತು ಬರ್ತೇನಂತ ನಿನಗೂ ಮನಸ್ಸಾಗಿದೆ, ನಾನೂ ಬಾ ಎಂದೆ. ಆದರೆ ಈ ವನವನ್ನು ನೋಡು, ನೋಡಿ ವರ್ಣನೆ ಮಾಡುವಾಗಲೇ ಒಂದು ರೀತಿಯ ವಿಷಮ ಸ್ವರಗಳು ಬರ್ತಾ ಇದೆ ನೋಡಿ. ಕಾಡುತ್ತಿಹುದು ಕಾಮನದ ಕಾಂತನ ಮುಗಿಲ ಮಲ್ಲಿಗೆಯ ಮೋಡಗಳು, ಕಾಲನ ಮಹಿಷನಂತಿರ್ಪುದು ನೋಡು. ಆ ಮಹಿಷಾಸುರನಾಗಿ ಕಾಣ್ತಾ ಇದೆ ಅದ ಮೋಡಗಳೆಲ್ಲ. ಹಾಗಾಗಿ ನೀಲಮೇಘಗಳ ಚದುರಿಸುವ ಬಿರುಗಾಳಿ ಮೃತ್ಯು ಬೀಸುವುದರ ನೋಡು. ಎಲ್ಲ ಒಂದು ರೀತಿಯಲ್ಲಿ ಅಪಶಕ್ತವಾದ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ನೋಡಿ. ನೀಲಮೇಘಗಳ ಚದುರಿಸುವ ಬಿರುಗಾಳಿ ಮೃತ್ಯು ಬೀಸುವುದರ ನೋಡು ರಮಣಿ ನೋಡು. ಮಯೂರ ನರ್ತನ ಪಕ್ಷಿ ಪೂಜನ ಏನು ರಮ್ಯ ನಿರ್ಜನವಾದಂಥ ಈ ವನ ನೋಡು 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 ಅಂತೇಳಿ ಹೇಳ್ತಾ 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 ದ್ವಪ್ಪನೆ ಬಿದ್ದಿದ್ದಾನೆ. ಸಂವತ್ಸರ ಮುಗಿದಿದೆ. ಗೊತ್ತಾಯ್ತು, ಒಂದು ರೀತಿಯಲ್ಲಿ ವಿಚಾರ ತಿಳಿಯಿತು ಅವಳಿಗೆ. ಧಪ್ಪನೆ ಬಿದ್ದಿದ್ದಾಳೆ. ಹೋಗಿ ಸ್ವಲ್ಪ ನೀರನ್ನದೆಲ್ಲೋ ತಗೊಂಡು ಬಂದು ಚುಮುಕಿಸಿದ್ದಾಳೆ, ಮುಖಕ್ಕೆ ಬಾಯಿಗೆ ಕೊಟ್ಟಿದ್ದಾಳೆ. ಅಲ್ಲೇ ನೆಲದಲ್ಲಿ ಕೂತಿದ್ದಾಳೆ ಸಾವಿತ್ರಿ ದೇವಿ. ದುಃಖವನ್ನು ಅದು ಬಿಟ್ಟುಕೊಂಡು ಗಂಡನ ಈ ತಲೆಯನ್ನು ತನ್ನ ತೊಡೆಯ ಮೇಲೆ ಇರಿಸಿದ್ದಾಳೆ ಸಾಂತ್ವನದಿಂದ. ದೇವಾ ಭಕ್ತಿಯಿಂದ ಆ ಕಾಲವನ್ನು ಧ್ಯಾನಿಸ್ತಾ ಇದ್ದಾಳೆ. ಆವಾಗ ಏನು ಆಶ್ಚರ್ಯ! ಗಡಗಡ ನಡುಗಿತು ಮೃತ್ಯು ಆ ಕೆಳಗೆ ಬಂದನಾಗ ಯಮರಾಜ. ಗಡಗಡ ನಡುಗಿತು ಮೃತ್ಯು ಆ ಕೆಳಗೆ ಬಂದನಾಗ ಯಮರಾಜ. ಜಗವೆಲ್ಲ ನೆಚ್ಚಿ ಮೆರಗಾಗುವ ತನಕ ಬಂದನಾಗ ಯಮರಾಜ. ಜಗವೆಲ್ಲ ನೆಚ್ಚಿ ಮೆರಗಾಗುವ ತನಕ ಬಂದನಾಗ ಯಮರಾಜ. ಸತ್ಯವಾಹನನ ಸೆಳೆಯಲು ಹವಣಿಸಿ ಬಂದನಾಗ ಯಮರಾಜ. ಸತ್ಯವಾಹನನ ಸೆಳೆಯಲು ಹವಣಿಸಿ ಬಂದನಾಗ ಯಮರಾಜ. ಮಹಿಷನ ಏರುತ್ತ ಪಾಶವ ಬೀಸುತ್ತ ಬಂದನಾಗ ಯಮರಾಜ. ಮಹಿಷನ ಏರುತ್ತ ಪಾಶವ ಬೀಸುತ್ತ ಬಂದನಾಗ ಯಮರಾಜ. ಗಡಗಡ ನಡುಗಿತು ಮೃತ್ಯು ಆ ಕೆಳಗೆ ಬಂದನಾಗ ಯಮರಾಜ. ಬಂದನಾಗ ಯಮರಾಜ. ಬಂದನಾಗ ಯಮರಾಜ ಓಡೋಡಿ ಬಂದಿದ್ದಾನೆ. ಮಹಿಷನನ್ನು ಏರುತ್ತಾ ಬಂದಿದ್ದಾನೆ ಯಮರಾಜ. ಇನ್ನೇನು ಜಗವೆಲ್ಲ ಬೆಚ್ಚಿ ಬೆರಗಾಗುವ ತನಕ ಯಮರಾಜ ಬಂದು ದೂರದಲ್ಲಿ ಪಾಶವನ್ನು ಬೀಸ್ತಾ ಇದ್ದಾನೆ ನೇರವಾಗಿ. ಇನ್ನೇನು ಅಲ್ಲಿಗೆ ಬರಬೇಕು ಪಾಶ. ಯಾರಲ್ಲಿಗೆ? ಆಯಿತು, ಸಂವತ್ಸರ ಮುಗಿದಿದೆ. ನಿಜವಾಗಿ ಕೂಡ ವಿಶೇಷವಾಗಿ ಅಂಥ ಒಂದು ಪಾಶವನ್ನು ತೆಗೆದುಕೊಂಡು ಬಂದಂಥ ಆ ಯಮರಾಜನಿಗೆ ಬೇಕಿದ್ದದ್ದು ಸತ್ಯವಾನನ ಪ್ರಾಣ. ಹಾಗಾಗಿ ಮೆಲ್ಲ ಬೀಸ್ತಾ ಇದ್ದಾನೆ, ನಗಾಡ್ತಾ ಇದ್ದಾನೆ. ಸಾವಿತ್ರಿ, ಈಗೋ ಸುಮ್ಮನೆ ಬೊಬ್ಬೆ ಹಾಕಬೇಡ, ಬೊಬ್ಬಿಡಬೇಡ. ಈಗೋ ನಿನ್ನ ಪತಿಯಾಗಿರ್ತಕ್ಕಂಥ ಸತ್ಯವಾನನನ್ನು ಕೊರಳಿಗೆ ಪಾಶ ಹಾಕಿ ಅಪ್ಪಣೆಯಾಗಿದೆ, ಅಡಿಗೆ ಹಿಡ್ಕೊಂಡು ಹೋಗಲಿ ಬಂದಿದ್ದೇನೆ, ಮುಗೀತು ಅವನದ್ದು ಅಂತೇಳಿ. ಆವಾಗ ಸೆಳೆಯುತ್ತಿಯ ಯಮ ಪ್ರಾಣವನು, ಸೆಳೆಯುತ್ತಿದೆ ಯಮ ಪ್ರಾಣವನು, ಸತಿ ಬಳಸಿ ಬಿಗಿದಪ್ಪಿದಳೋ, ಸತಿ ಬಳಸಿ ಬಿಗಿದಪ್ಪಿದಳೋ, ಅಪ್ಪಿದಳೋ.
ಧರ್ಮ ಪತ್ನಿ ಅಂದರೆ ಹಾಗೆ. ಪತಿಯಾಗಿದ್ದವನು ಈ ರೀತಿ ಅವಸ್ಥೆಯಲ್ಲಿರುವಾಗ ಇನ್ನೇನು ಯಮರಾಜ ಪಾಶ ಹಿಡ್ಕೊಂಡು ಬಂದು ಕೇಳುವಂತಹ ಸಂದರ್ಭದಲ್ಲಿಯೂ ಕೂಡ ಅಪ್ಪಿ ನನಗೆ ಬೇಕು, ಬಿಟ್ಟುಕೊಡುವುದಿಲ್ಲ ಅಂತ ಹೇಳುವಂಥ ಸತಿಯರು ಈಗ ಕಲಿಯುಗದಲ್ಲಿ ಎಲ್ಲಿದ್ದಾರೆ? ಕೆಲವರು ಇರ್ಬೋದು. ಈಗೆಲ್ಲ ಕಾಂಟ್ರಾಕ್ಟ್ ಅಲ್ವಾ? ಕೇಸುಗಳಿಗೆಲ್ಲ ವಕೀಲರು ಹೇಗೆ ಕಾಂಟ್ರಾಕ್ಟ್ ಇರ್ತಾರೆ, ಒಬ್ಬರಿಗೆ ಎಲ್ಲ ನೋಡ್ಕೊಳ್ತಾರೆ, ಎಷ್ಟೆಲ್ಲ ಪಡೆಯುತ್ತಾರೆ. ಹಾಗೆ ಈ ರೀತಿಯಲ್ಲಿ ಡಾಕ್ಟ್ರಿಗೆ ಕಾಂಟ್ರಾಕ್ಟ್ ಇರ್ತಾರೆ. ಮನೆಯಲ್ಲಿ ಯಾರಾದರೂ ಕಾಯಿಲೆ ಬಿದ್ದಿದ್ರು, ಯಜಮಾನ ಕಾಯಿಲೆಯಲ್ಲಿದ್ದಾರೆ, ಧರ್ಮ ಪತ್ನಿ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಡಾಕ್ಟ್ರಿಗೆ. ಅವ್ರು ಬಂದು ನೋಡಬೇಕು, ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ತಿಂಗಳು ಕೊಟ್ಟರೆ ಆಯ್ತು ಅವರಿಗೆ ಕಾಯಿಲೆಯಲ್ಲಿ. ಹಾಗೆ ಒಂದು ದಿವಸ ಮಕ್ಕಳಲ್ಲಿ ಬಂದು ಡಾಕ್ಟ್ರ್ ಕೇಳ್ತಾರೆ, ಕಾಯಿಲೆ ಅವರನ್ನು ಮಾತ್ರ ನೋಡಿಕೊಂಡು ಹೋಗ್ಬೇಕು, ಅವರಿಗೆ ಮದ್ದು ಕೊಡಬೇಕಂತೇಳಿ. ಅಮ್ಮ ಎಲ್ಲಿದ್ದಾರೆ ಅಂತ ಡಾಕ್ಟ್ರ್ ಕೇಳ್ತಾರೆ. ಫೀಸ್ ಕೇಳಲಿಕ್ಕೆ ಅಥವಾ ಇನ್ನೇನಾದ್ರೂ ರಿಪೋರ್ಟ್ ಕೇಳಲಿಕ್ಕೆ ಗೊತ್ತಿಲ್ಲ. ಅದಕ್ಕೆ ಮಕ್ಕಳು ಹೇಳ್ತಾರೆ, ನಮ್ಮ ಇನ್ಶೂರೆನ್ಸ್ ಪಾಲಿಸಿ ಎಲ್ಲ ನೋಡ್ತಾ ಇದ್ದಾರೆ, ಮೇಲೆ ಉಪ್ಪರಿಗೆ ಇಳಿತಾರೆ. ಆ ರೀತಿಯಲ್ಲಿ ಈ ರೀತಿಯಲ್ಲಿ ನಾವು ಅವರ ಮಡದಿಯಂದಿರು ಇನ್ಶೂರೆನ್ಸ್ ಪಾಲಿಸಿ ಹುಡುಕುವವರು ಗಂಡ ಕಾಯಿಲೆಯಲ್ಲಿದ್ದರೆ ಆ ಕಾಲ ಒಂದಾದರೆ ಈ ಕಾಲ ಇನ್ನೊಂದು. ಹೌದಾ? ಸೆಳೆಯುತ್ತಿರೆಯಮ ಪ್ರಾಣವನು ಸತಿ ಬಳಸಿ ಬಿಗಿದಪ್ಪಿದಳು ಅಂತ ಹೇಳಿ ಬಹಳ ಭಕ್ತಿಯಿಂದ ಧ್ಯಾನಿಸ್ತಾ ಇದ್ದಾಳೆ. ಸಾಧ್ಯವೇ ಇಲ್ಲ, ಆಯುಷ್ಯ ಮುಗಿದಿದೆ, ಹಿಡ್ಕೊಂಡು ಹೋಗಲಿಕ್ಕೆ ಬಂದವನು ನಮಗೆ ಅಪ್ಪಣೆ ಆಗಿದೆ ಅಂಥೇಳಿ ಯಮಧರ್ಮರಾಯ ಅವನನ್ನು ಹಿಡ್ಕೊಂಡು ಯಾವ ರೀತಿಯಲ್ಲಿ ಹೋಗುವಂತಹ ಪ್ರಯತ್ನವನ್ನು ಮಾಡುವಂತಹ ಸಂದರ್ಭದಲ್ಲಿ ಪಾಶವನ್ನು ನೇರವಾಗಿ ಹೊರಳಿಗೆ ಬಿದ್ದಿದೆ, ಎದ್ದಿದೆ. ಆಚೀಚೆ ನೋಡದೆ ಯಮಧರ್ಮ ಹೇಳ್ಕೊಂಡು ಹೋಗ್ತಾನೆ. ಜಡದೇಹಲ್ಲೇ ಇದೆ, ಆತ್ಮವನ್ನು ಮಾತ್ರ ಕೊಂಡೋಗುದು. ಅವರು ಅಲ್ಲಿ ಅವರಿಗೆ ಸದ್ಗತಿ ದುರ್ಗತಿ ಅಂತ ಇದೆ, ಅಂದರೆ ನರಕ ಮತ್ತು ಸ್ವರ್ಗ ಅಂತೆ ಅಲ್ವಾ? ಅದು ಅಲ್ಲಿ ತೀರ್ಮಾನ ಆಗುತ್ತೆ. ಅವರು ಆತ್ಮವನ್ನು ಕೊಂಡೋಗ್ತಾರೆ. ಇನ್ನು ಪಾಪ ಎಷ್ಟು ಮಾಡಿದ್ದಾರೆ, ಪುಣ್ಯ ಎಷ್ಟು ಮಾಡಿದ್ದಾರೆ ಎಂಬಿತ್ಯಾದಿ ಅಲ್ಲೆಲ್ಲ ನೋಡ್ತಾರೆ ಅವರ ಪುಸ್ತಕ, ಜಾತಕ. ಹಾಗಾಗಿ ಈ ಆತ್ಮವನ್ನು ಕೊಂಡೋಗಿ ಜಡದೇಹ ಇಲ್ಲಿ ಇರ್ತದೆ. ಮೆಲ್ಲ ಹೋಗುವಂತಹ ಸಂದರ್ಭದಲ್ಲಿ ನೋಡ್ತಾ ಇದ್ದಾರೆ, ಎಷ್ಟು ಪಾಪ ಮಾಡಿದ್ದಾರೆ, ಎಷ್ಟು ಪುಣ್ಯ ಮಾಡಿದ್ದಾರೆ ಅಂತೇಳಿ ನೋಡುವಂತಹ ಸ್ಥಳವೇ ಬೇರೆ ಇದೆ. ಈ ರೀತಿಯಲ್ಲಿರುವಂತಹ ಸಂದರ್ಭದಲ್ಲಿ ದೇಹ ಅಲ್ಲೇ ಇದೆ. ಯಮಧರ್ಮರಾಯನ ಹಿಂದೆ ಸಾವಿತ್ರಿ ದೇವಿ ಹೋಗ್ತಾಳಂತೆ ಎಲ್ಲ. ಹೋಗ್ತಾ 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 ದೇವಾ ಭಿಕ್ಷೆಯನ್ನು ಬೇಡ್ತಾ ಇದ್ದೇನೆ, ನನ್ನ ಪತಿಯ ಪ್ರಾಣ ಭಿಕ್ಷೆಯನ್ನು ಬೇಡ್ತಾ ಇದ್ದೇನೆ, ಸ್ವಾಮಿ ನನಗೆ ಕೊಡಿ 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 ಅಂತೇಳಿ ಹಿಂದಿನಿಂದ ಬರ್ತಾ 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 ಹೋಗುವಾಗ ಯಮಧರ್ಮರಾಯ ಆಶ್ಚರ್ಯ ಆಗ್ತದೆ. ನಿಜವಾಗಿ ಕೂಡ ಜಡದೇಹ ಅಲ್ಲಿ ಉಂಟು. ನಮಗೆಲ್ಲ ನಾವು ಹಾಗೆ ಆ ಕರ್ಮಗಳನ್ನು ಮಾಡೋದು ಅದನ್ನು. ಆ ರೀತಿಯಲ್ಲಿ ನಿಜವಾಗಿ ಹೋದರೆ ಯಾವ ರೀತಿಯಲ್ಲಿ ಇನ್ನು ಯಾರಿಗೂ ಅದು ಗೊತ್ತಾಗುವುದಿಲ್ಲ. ಅದು ಗೊತ್ತಾಗುವುದು ಯಾರಿಗೆ? ಯಮಧರ್ಮರಾಯ ಅಂಥ ಒಂದು ಆತ್ಮವನ್ನು ಕೊಂಡೋಗುವಾಗ ಅದು ತಿಳಿಯುವುದು ಉತ್ಕಟವಾದಂಥ ಪುಣ್ಯ ಸಂಪಾದನೆಯಿಂದ ಸತೀತ್ವವನ್ನು ಬೆಳೆಸಿದವರಿಗೆ. ಆ ಸತೀತ್ವದಿಂದ ಇದ್ದಂಥ ಧರ್ಮವಂತೆಯಾಗಿ ಭಗವಂತನ ಭಕ್ತಿಯಾಗಿರ್ತಕ್ಕಂಥ ಸಾವಿತ್ರಿಗೆ ಅದು ಗೋಚರ ಆಗ್ತದೆ. ಅವ ಕೊಂಡೋಗುವುದು ನಮಗೆಲ್ಲ ಕಾಣುವುದಿಲ್ಲ. ಜಡದೇಹ ಮತ್ತು ಆತ್ಮದೇಹ ಎಲ್ಲ ಎಲ್ಲಿ ಉಂಟೋ ಗೊತ್ತಿಲ್ಲ ನಮಗೆ, ಅಂತೂ ನಾವು ಅದನ್ನು ಕರ್ಮ ಮಾಡ್ತೇವೆ. ಆದರೆ ಅವಳು ಜಡದೇಹವನ್ನು ಬಿಟ್ಟು ಆ ಯಮಧರ್ಮರಾಯ ಹೋಗ್ತಾ ಇರುವಂಥ ಹೊತ್ತಿನಲ್ಲಿ ಎಳ್ಕೊಂಡು ಹೋಗುವಾಗ ಅವಳಿಗೆ ಗೊತ್ತಾಗ್ತದೆ ಈ ಆತ್ಮವನ್ನು ಕೊಂಡೋಗ್ತಾ ಇದ್ದಾನೆ ಹಾಗೆ ಕೊಂಡೋಗ್ತಾ ಇರುವಾಗ ಹಿಂದಿನಿಂದ ಹೋಗುವಾಗ ಒಂದೇ ಸಮನೆ ಯಮಧರ್ಮರಾಯ ತಿರುಗಿ, ಅಮ್ಮ ಏನು ಆಶ್ಚರ್ಯ, ನೀವು ಹಿಂಬದಿಯಲ್ಲಿ ಬರ್ತಾ ಇದ್ದೀರಿ, ಯಾಕೆ ಬರ್ತಾ ಇದ್ದೀರಿ? ಪ್ರಾಣ ಭಿಕ್ಷೆಯನ್ನು ಕೇಳಲಿಕ್ಕಾಗಿ ಹೋಗು. ನಾನು ಅಗೋಚರವಾಗಿರತಕ್ಕಂಥ ಈ ಪ್ರಾಣವನ್ನು ನಾನು ಹಿಡ್ಕೊಂಡು ಬರ್ತಾ ಇರುವಾಗ ನಿಮಗೆ ಅದು ಅರಿವಾಗಬೇಕಾದ್ರೆ, ನಿಮಗೆ ತಿಳಿಬೇಕಾದರೆ, ನಿಮ್ಮ ಜ್ಞಾನಕ್ಕೆ ಅದು ಗೊತ್ತಾಗಬೇಕಾದ್ರೆ
ನೀವು ಸಾಮಾನ್ಯರಲ್ಲಮ್ಮ, ಖಂಡಿತವಾಗಿಯೂ ಕೂಡ ಸತೀತ್ವವನ್ನು ಬೆಳೆಸಿ ಉಳಿಸಿಕೊಂಡವರಾಗಿದೆ. ಅದು ಯಾರಿಗೂ ಜಗತ್ತಿನಲ್ಲಿ ಕಾಣುವಂಥದ್ದಲ್ಲ. ಖಂಡಿತವಾಗಿಯೂ ಇಂಥ ರೀತಿಯಲ್ಲಿ ಯಾರಾದರೂ ನಿನಗೆ ಒದಗಿದರೆ ಅವರಿಗೆ ಏನಾದರೂ ವರವನ್ನು ಕೊಡುವಂಥ ಒಂದು ಆದೇಶವೂ ನಮಗಿದೆ. ಹಾಗಾಗಿ ಹೇಳಬೇಕಮ್ಮ ಅಂತೇಳಿ ಸಾವಿತ್ರಿಯಮ್ಮನಲ್ಲಿ ಯಾರು ಯಮಧರ್ಮರಾಯ ಹೇಳ್ತಾ ಇದ್ದಾನೆ. ಆವಾಗ 3 ವರ ಕೇಳುವಂಥ ಒಂದು ಅವಕಾಶ ಇದೆ ಅಂತೇಳಿ. ಏನಪ್ಪ ವರ? ಈ 3 ವರ ನಿಜವಾಗಿ ಬೇಕಾದರೆ ನಮಗೆ ಬೇಕಾದ್ದನ್ನು ವರ ಕೇಳ್ಬೋದು ನಮಗೆ ಅಲ್ವಾ? ದೇವರು ವರ ಬೇಕು ಅಂತ ಕೇಳುವಾಗ ಬೇಕಾದ ವರವನ್ನು ಕೇಳ್ಬೋದು, ಅವರೇ ಪ್ರತ್ಯಕ್ಷ. ಅಂಥ ರೀತಿಯಲ್ಲಿ ಯಮಧರ್ಮರಾಯನ ಈ ಒಂದು ಅಪ್ಪಣೆ ಆದಾಗ ಮೊದಲು ಕೇಳುವಂಥ ವರ ಬೇರೆ ಯಾವುದೂ ಅಲ್ಲ, ಮಾವಂದರಿಗೆ ದೃಷ್ಟಿ ಕೇಳ್ತಾ ಇದ್ದಾಳೆ. ನೋಡಿ ಎಂಥ ಸೊಸೆ ನೋಡಿ, ಅವಳು ಎಲ್ಲಾದರೂ ಬಿದ್ದು ಕುರುಡರು ಸೇವೆ ಮಾಡಿ ಸಾಕಾಯ್ತು ಬಿದ್ದು ಸಾಯಿಲಿ ಅವರು ಅಂತ ಹೇಳ್ತಾ ಇದ್ರು, ಹೌದಾ? ಅದು ಬಿಟ್ಟು ನನ್ನ ಅತ್ತೆ ಮಾವಂದರಿಗೆ ಮೊದಲು ದೃಷ್ಟಿ ಬರಲಿ ಸ್ವಾಮಿ ಅಂತೇಳಿ ಅದನ್ನು ವರ ಕೇಳ್ತಾ ಇದ್ದಾಳೆ. 2ನೇ ವರ ಕೇಳ್ತಾ ಇದ್ದಾಳೆ, ಕಳೆದ ರಾಜ್ಯ ಸಿಗಬೇಕು ಆ ದುಮಸ್ಸೇನ ರಾಜ ದಂಪತಿಗಳಿಗೆ. ಹೋಗಿದೆ, ಆಕ್ರಮಣಕಾರಿಗಳು ಕೊಂಡೋಗಿದ್ದಾರೆ, ಅಂಥದ್ದನ್ನು ಬೇಡ್ತಾ ಇದ್ದಾಳೆ. ಆಮೇಲೆ 3ನೇ ವರ ಕೇಳ್ತಾ ಇದ್ದಾಳೆ, ತಂದೆಗೆ ಪುತ್ರ ಸಂತಾನ. ಅದರ ಜೊತೆಗೆ ನಿತ್ಯ ಸುಮಂಗಲ ಎಣಿಸು, ನಿತ್ಯ ಸುಮಂಗಲ ಎಣಿಸು, ಮತ್ತೆ ಸುತರ ತಾನೇ ಕರುಣಿಸು. ಗದ್ದಡಿಗಿಂಡಿಯ ಯಾತನೆ ಉಳಿಸು, ಧರ್ಮಜಾಲ ಸತ್ಯವಾಹನಗೆ ಪ್ರಾಣವ ವರಿಸು, ಸತ್ಯವಾಹನಗೆ ಪ್ರಾಣವ ವರಿಸು. ಸತ್ಯಾತ್ಮಕ ಶ್ರೀ ಹರಿಕಥೆಯಲ್ಲಿ ಧರಿಸು, ಸತ್ಯಾತ್ಮಕ ಶ್ರೀ ಹರಿಕಥೆಯಲ್ಲಿ ಧರಿಸು. ನಿತ್ಯ ಸುಮಂಗಲ ಎನಿಸು, ಮತ್ತೆ ಸುತರ ತಾನೇ ಕರುಣಿಸು. ಸತ್ಯವಾಹನಗೆ ಪ್ರಾಣವ ವರಿಸು. ಅತ್ತೆ ಮಾವಂದರಿಗೆ ದೃಷ್ಟಿಯನ್ನು ಕೊಡು, ಅವರಿಗೆ ಕಳೆದ ರಾಜ್ಯವನ್ನು ಕೊಡಬೇಕು. ಆಮೇಲೆ ತಂದೆಗೆ ಪುತ್ರ ಸಂತಾನವಾಗಬೇಕು, ಯಾಕಂದ್ರೆ ಇವಳಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಯಾರು? ಆ ಅಶ್ವಸೇನ ರಾಜ ಮತ್ತು ಮಾಳವಿ ದೇವಿಯವರು. ಅದೇ ರೀತಿಯಲ್ಲಿ ವಿಶೇಷವಾಗಿ ಇನ್ನು ರಾಜ್ಯಭಾರವನ್ನು ಮಾಡಲಿಕ್ಕೆ ಯುವರಾಜನೊಂದಾಗಬೇಕಲ್ಲ, ಅವರಿಗೊಂದು ಸಂತಾನ ಕೊಡು, ಗಂಡು ಸಂತಾನ. ಇದು ಅವಳ ಯೋಚನೆ, ದೂರಾಲೋಚನೆ ಅಲ್ಲ, ದೂರ ಆಲೋಚನೆ. ಈ ರೀತಿಯಲ್ಲಿ ಅಂಥ ಒಳ್ಳೆಯ ಆಲೋಚನೆಗಳನ್ನು ಮಾಡುವುದರೊಂದಿಗೆ ನನ್ನನ್ನು ನಿತ್ಯ ಸುಮಂಗಲ ಎನಿಸು. ಅದಕ್ಕಾಗಿ ಸುಮಂಗಲೆ ಆಗಬೇಕಾದ್ರೆ ಗಂಡ ಬಾಳ್ತಾ ಇರೋದು ಅಲ್ವಾ? ಆ ರೀತಿಯಲ್ಲಿ ಸತ್ಯವಾಹನಗೆ ಪ್ರಾಣವ ಭರಿಸು, ಸತ್ಯಾತ್ಮಕ ಹರಿ ಕೃಪೆಯನ್ನು ಭರಿಸು. ಪ್ರಾರ್ಥನೆ ಮಾಡಿ ಬಾಧಗಮಲಕ್ಕೆ ಬಿದ್ದಾಳೆ. ಏನು ಮಾಡ್ಲಿಕ್ಕೆ ಬರಲಿಲ್ಲ, ಕೊಡ್ಲೇಬೇಕಲ್ಲ ವರ. ಯಮಧರ್ಮರಾಯ ತಥಾಸ್ತು ಅಂತೇಳಿ ಹರಿಸಿದ್ದಾರೆ. ದೇವತೆಗಳು ಉಭೇ ನಾಮೋಚ್ಚರಣ ಮಾಡ್ತಾರೆ. ಸುಮವೃಷ್ಟಿಯಾಗಿದೆ. ಜಯ ಜಯ ನಾರಾಯಣ, ಹರಿ ಜಯ ಜಯ ನಾರಾಯಣ, ಜಯ ಹರಿ ನಾರಾಯಣ, ಜಯ ಜಯ ಗುರು ನಾರಾಯಣ. ಹರಿನಾರಾಯಣ ಗುರುನಾರಾಯಣ, ಜಯನಾರಾಯಣ ಹರಿನಾರಾಯಣ, ಹರಿನಾರಾಯಣ. ಜಯ ವಿಠಲ 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 ವಿಠಲ. ಪಂಡರೀನಾಥ ಭಗವಾನಿಗೆ ಜೈ. ಭಗವಂತನ ನಾಮಸ್ಮರಣೆ ಒಂದು ಕಡೆಯಲ್ಲಿ ಮಾಡ್ತಾ ಇದ್ದಾಳೆ. ಸರ್ವದೇವರನ್ನು ನೆನೆಸುವುದರ ಮೂಲಕವಾಗಿ ಪಾದಕಮಲಕ್ಕೆ ಬಿಡುವಂತಹ ಸಂದರ್ಭದಲ್ಲಿ ಸತ್ಯವಾನ ಮತ್ತೆ ಪ್ರಾಣವನ ಅಂತೂ ಬಂದು ಆಶೀರ್ವಾದವನ್ನು ಮಾಡುವಂತಹ ಸ್ಥಿತಿಗೆ ಅವಳ ಭಕ್ತಿ, ಅವಳ ನಿಷ್ಠೆ, ಅವಳ ಧರ್ಮ, ಅವಳ ಕರ್ತವ್ಯ, ಕರ್ಮ, ಬುದ್ಧಿ ಪರಿಣಾಮ ಬೀರಿದೆ ಸಾವಿತ್ರಿ ದೇವರು. ಸತೀ ಸಾವಿತ್ರಿಯಾಗಿ ಜಗತ್ತಿಗೆ ತನ್ನ ಭಕ್ತಿಯ ಮಹಿಮೆಯನ್ನು, ಧರ್ಮ ಕರ್ಮ ಜೀವನದ ಮಹಿಮೆಯನ್ನು, ತನ್ನ ಸೇವೆಯ ಮಹಿಮೆಯನ್ನು, ತನ್ನ ತ್ಯಾಗದ ಮಹಿಮೆಯನ್ನು ಎಂಬುದನ್ನು ತೋರಿಸಿಕೊಟ್ಟಂತಹ ಆಕೆ ಇದ್ದರೆ ಅದು ಸತೀ ಸಾವಿತ್ರಿ. ಅಂತಹ ಸಾವಿತ್ರಿ ದೇವಿಯ ಈ ಒಂದು ಕಥೆಯನ್ನು ಭಾಳ ವಿಶೇಷವಾಗಿ ಇವತ್ತಿನ ಈ 3ನೇ ದಿವಸದ ಕಾರ್ಯಕ್ರಮವಾಗಿ ನಾವು ಮಾಡಿದ್ದೇವೆ. 8 ಗಂಟೆಗೆ ಮುಗಿಲೇಬೇಕು, ಅದಕ್ಕೋಸ್ಕರ 7:50ಕ್ಕೆ ನಿಲ್ಲಿಸುವಂಥದ್ದು. ಪೂಜೆಯ ಗಲಾಟೆ ಸ್ವಲ್ಪ ಆಗಬಾರದ ರೀತಿಯಲ್ಲಿ.
ಅಂತೂ ಒಳ್ಳೆಯ ರೀತಿಯಲ್ಲಿ ಪೂಜೆಯೂ ಆಶೀರ್ವಾದವು ನಮಗೆಲ್ಲರಿಗೂ ಸಿಗುವಂತೆ ಆಯಿತು. ಅಂತಹ ರೀತಿಯಲ್ಲಿ ಹರಿಕಥಾ ಪರಿಷತ್ ಹಾಗೂ ಆ ದಿವಂಗತ ಸೀತಾರಾಮ್ ಶೆಟ್ಟಿ ಕುಟುಂಬದವರಿಗೂ ಕೂಡ ನಮ್ಮ ವಂದನೆಗಳು. ಕಲಾಭಿಮಾನಿಗಳ ಒದಗಿದಂಥ ನಿಮಗೂ ಕೂಡ ವಂದನೆಗಳು. ನಮ್ಮ ರವಿರಾಜ್ ಉಪ್ಪಿನಂಗಡಿ ಹಾಗೆ ಮುರಳೀಧರ್ ಇವರಿಗೆ ಹಿಮ್ಮೇಳದಲ್ಲಿ ಭಾಗವಹಿಸಿದವರು ಕೂಡ ಪ್ರತ್ಯೇಕ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇಂತಹ ಒಂದು ಕತೆ ವಿಶೇಷವಾಗಿ ನಡೆಯುವಂಥ ಪ್ರೋತ್ಸಾಹ ಸಿಗಲಿ, ಎಲ್ಲ ರೀತಿಯಲ್ಲಿ ಕೂಡ ಸರಿಯಾಗಿ 6 ಗಂಟೆಗೆ ಶುರುವಾಗುವಂತೆ ಎಲ್ಲರೂ ಬರಬೇಕು ಅಂತೇಳಿ ಕೂಡ ಕೇಳಿಕೊಂಡು ನಾಳಿನ ಕತೆ ಶಂನಾಡಿಗ ಕುಂಬಳೆ ಅವರಿಂದ ಶ್ರೀಕೃಷ್ಣ ತುಲಾಭಾರ ನಡೀತದೆ. ಇವತ್ತನೇ ಕತೆಗೆ ಮಂಗಳಕ್ಕಿಂತ ಮೊದಲು ಅಧ್ಯಕ್ಷರ ಒಂದು ಮಾತು. ಆತ್ಮೀಯ ಭಗವದ್ಭಕ್ತ ಬಂಧುಗಳೇ, ಈ ಸರ್ವೇಶ್ವರನ ಕ್ಷೇತ್ರದಲ್ಲಿ ದಿವಂಗತ ಎಂ ಸೀತಾರಾಮ್ ಶೆಟ್ಟರ ಸ್ಮರಣಾರ್ಥವಾಗಿ ನಡೆಯುವಂಥ ಹರಿಕಥಾ ಸಪ್ತಾಹದ 3ನೇ ದಿವಸ ಇವತ್ತು ಹರಿಕಥೆಯನ್ನು ನಡೆಸಿಕೊಟ್ಟವರು ನಮ್ಮ ನಾಡಿನ ಶ್ರೇಷ್ಠ ಹರಿದಾಸರು, ಹಿರಿಯರು ಮತ್ತು ಹರಿಕಥಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಶ್ರೀ ತೋನ್ಸೆ ಪುಷ್ಕರಕುಮಾರ್ ಅವರು. ತೋನ್ಸೆ ಹೆಸರನ್ನು ಕೇಳಿರಬಹುದು ಕೂಡ, ಅವರಲ್ಲ ಅವರ ಅಣ್ಣ, ಅವರಿಗಿಂತಲೂ ದೊಡ್ಡ ಕಲಾವಿದರು ಪುಷ್ಕರರು ಸತ್ಯವಾನ್ ಸಾವಿತ್ರಿ ಎಂಬಂತಹ ಈ ಕಥಾಭಾಗವನ್ನು ಬಹಳ ಚಂದವಾಗಿ ನಡೆಸಿಕೊಟ್ಟಿದ್ದಾರೆ. ಅವರು ನಮ್ಮ ಪರಿಷತ್ತಿನ ಕಾರ್ಯದರ್ಶಿ, ನಾನು ಹೊಗಳಬಾರದು, ಆದರೆ ಒಂದು ರೋಮಾಂಚನ. ಸತ್ಯ ಹರಿಶ್ಚಂದ್ರ, ಸತ್ಯವಾನ ಸಾವಿತ್ರಿ ಇತ್ಯಾದಿ ಕಥೆಗಳು ಎಲ್ಲರಿಗೂ ಗೊತ್ತು. ಆದರೆ ಅದನ್ನು ಹೆಚ್ಚು ಆಕರ್ಷಣೀಯವಾಗಿ ನನಗೆ ಸಿಕ್ಕಿದಂತಹ ಸಮಯದಲ್ಲಿ ಹೆಚ್ಚು ಆಕರ್ಷಣೀಯ ಮನೋಜ್ಞವಾಗಿ ಅದನ್ನು ಜನಮನ ಮುಟ್ಟು ಹಾಗೆ ನಿರೂಪಿಸುವಂತಹ ಶೈಲಿ ತೋನ್ಸೆಯವರಿಗೆ ಕರಗತವಾಗಿದೆ. ತೋನ್ಸೆ ಪುಷ್ಕಲ್ ಕುಮಾರ್ ಅವರನ್ನು ಹೃತ್ಪೂರ್ವಕವಾಗಿ ನಾನು ಪರಿಷತ್ತಿನ ಪರವಾಗಿಯೂ ತಮ್ಮೆಲ್ಲರ ಪರವಾಗಿ ಶ್ರೀ ಕ್ಷೇತ್ರದ ಪರವಾಗಿಯೂ ನಾನು ಅಭಿನಂದಿಸ್ತಾ ಇದ್ದೇನೆ. ಅವರೊಂದಿಗೆ ಹಿಮ್ಮೇಳದಲ್ಲಿ ಸಹಕರಿಸಿದವರು ಶ್ರೀ ರವಿರಾಜ್ ಒಲಿಯೂರು. ಅವರ ಹೆಸರು ಪ್ರತ್ಯೇಕವಾಗಿ ಯಾರಿಗೆ ಹೇಳಬೇಕಾದಂಥ ಅಗತ್ಯ ಇಲ್ಲ. ಇಲ್ಲಿ ಈ ಕ್ಷೇತ್ರದಲ್ಲಿ ತುಂಬ ಅವರು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಇವತ್ತಿನ ಧ್ವನಿವರ್ಧಕ, ಅತ್ಯುತ್ತಮವಾದಂತಹ ಧ್ವನಿವರ್ಧಕದ ಒಡೆತನ ಅವರದ್ದು, ಅದು ನಮಗೆ ಹೆಮ್ಮೆ. ಆದರೆ ಅವರು ಸಿಕ್ಕುವುದು ಬಹಳ ಕಷ್ಟ, ಯಾಕಂದರೆ ಅಷ್ಟು ಬ್ಯುಸಿಯಾಗಿದ್ದಾರೆ. ಅವರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಚಂದವಾಗಿ ಮಾಡಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಮುರಳೀಧರ್ ಅದೇ ರೀತಿಯಲ್ಲಿ ತಬಲಾವಾದಕರಾಗಿ ಆದರಣೀಯ ಶ್ರೀ ಮುರಳೀಧರ್ ಇವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಪರಿಷತ್ತಿನ ಪರವಾಗಿಯೂ ತಮ್ಮೆಲ್ಲರ ಪರವಾಗಿಯೂ ಶ್ರೀ ಕ್ಷೇತ್ರದ ಪರವಾಗಿಯೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ತಾ, ನಾಳೆ 4ನೆಯ ದಿವಸ, ಸಪ್ತಾಹದ 4ನೆಯ ದಿವಸ, ಈಗಾಗಲೇ ಹರಿದಾಸರು ಅನೌನ್ಸ್ ಮಾಡಿದ್ದಾರೆ. ಶ್ರೀಕೃಷ್ಣ ತುಲಾಭಾರ ಎಂಬಂತಹ ಹರಿಕಥೆಯನ್ನು ಸನ್ಮಾನ್ಯ ಶಂನಾಡಿಗ ಕುಂಬಳೆ ಅವರು ನಡೆಸಿಕೊಡಲಿಕ್ಕಿದ್ದಾರೆ. ನಾಳೆಯ ಹರಿಕಥೆಗೂ ಕೂಡ ತಾವೆಲ್ಲರೂ ಆಗಮಿಸಬೇಕು. ನಾಳೆ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ಶ್ರೀ ರಾಜೇಶ್ ಕೇಜ್ವಾಲ್, ಅಂದರೆ ಆದರಣೀಯ ಸೀತಾರಾಮ್ ಶೆಟ್ಟರ ಜೂನಿಯರ್ ಆಗಿದ್ದವರು, ಅಡ್ವೊಕೇಟ್ ಆಗಿದ್ದವರು, ಅವರು ನಾಳೆ ಬಂದು ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ನಾಳೆಯ ಕಾರ್ಯಕ್ರಮ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಹರಿಕಥಾ ಸತ್ರವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಮತ್ತೊಮ್ಮೆ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಇವತ್ತಿನ ಕಥಾಭಾಗಕ್ಕೆ ಮಂಗಳವನ್ನು ಹಾಡಬೇಕು ಅಂತ ಹರಿದಾಸರು ಕೇಳಿಕೊಡ್ತಾರೆ. ಮಂಗಳ ಜಯ ಶುಭ ಮಂಗಳ, ಮಂಗಳ ಜಯ ನಿತ್ಯ ಮಂಗಳ. ಭೂಮಿಯ ದಾನವ ಪೀಡಿತವನಿಗೆ, ಆ ಮಹಾಕ್ಷತ್ರಿಯರ ಗೆಲಿದವಗೆ, ರಾಮಚಂದ್ರನ ದಶರಥ ಸುತನಿಗೆ, ಸ್ವಾಮಿನರ ಶ್ರೀ ಗೋಪಾಲ ಕೃಷ್ಣಗೆ ಮಂಗಳ ಮಂಗಳ ಶರವು ಶ್ರೀ ಮಹಾಗಣಪಗೆ, ಮಂಗಳ ಶ್ರೀ ಶರಭೇಶ್ವರಗೆ, ಮಂಗಳ ಶ್ರೀ ದುರ್ಗಾ ಪರಮೇಶ್ವರಿಗೆ, ಮಂಗಳ ಮಾತೆ ಶ್ರೀ ಭಗವತಿಗೆ ಮಂಗಳ. ಭಕ್ತಲೆ ನಿಂತಿಹ ಬೌದ್ಧನಿಗೆ ಉತ್ತಮ
ಇಂದಿನ ದಿನವೇ ಶುಭ ದಿನವು ಇಂದಿನ ಮಾದ ಶುಭ ಪಾನ ಇಂದಿನ ದಿನವೇ ಶುಭ ದಿನವು ಇಂದಿನ ಮಾದ ಶುಭ ಪಾನ ಇಂದಿನ ಲಗ್ನ ಶುಭ ಲಗ್ನ ಇಂದಿನ ಯೋಗ ಶುಭ ಯೋಗ ಇಂದಿನ ಕರ್ಮ ಶುಭ ಕರ್ಮ ಎಂದು ಪುರಂದರ ಹೊಸದೋ